ಹಲೋ. ಓಂ ಶ್ರೀ ಮಾಲಿಂಗೇಶ್ವರಾಯ ನಮ, ಓಂ ಶ್ರೀ ಮಂಜುನಾಥಾಯ ನಮ. ಇವತ್ತು ನಮ್ಮ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಮತ್ತು ಪೂಜ್ಯ ಕಾವಂದರ ಬಗ್ಗೆ ಅವಹೇಳನ ಹೇಳಿದರ ಬಗ್ಗೆ ಇವತ್ತು ಜನಾಗ್ರಹ ಸಭೆ ನಡೀಲಿಕ್ಕಿದೆ. ಈ ಜನಾಗ್ರಹ ಸಭೆಯ ಪೂರ್ವಭಾವಿಯಾಗಿ ಇವತ್ತು ಭಜನಾ ಕಾರ್ಯಕ್ರಮ 1 ಗಂಟೆಯ ಕಾಲ ನಡೀಲಿಕ್ಕಿದೆ. ಈ ಭಜನಾ ಕಾರ್ಯಕ್ರಮದ ಉದ್ಘಾಟನೆಯನ್ನ ನಮ್ಮ ಈ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಎಲ್ಲ ರೀತಿಯಲ್ಲೂ ಒಳ್ಳೆಯ ಸಹಕಾರವನ್ನು ಕೊಟ್ಟು ಈ ಕಾರ್ಯಕ್ರಮದ ಯಶಸ್ವಿಗೆ ಪೂರ್ತಿ ಸಹಕಾರ ಮತ್ತು ಆಶೀರ್ವಾದವನ್ನು ಕೊಟ್ಟಂತ ನಮ್ಮ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಈ ಕಾರ್ಯಕ್ರಮವನ್ನ ದೀಪ ಬೆಳಗಿಸಿ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಈಶ್ವರ ಭಟ್ರು ಪಂಜಿಗುಡ್ಡೆ, ಇವರಿಗೆ ತಮ್ಮೆಲ್ಲರ ಪರವಾಗಿ, ವ್ಯವಸ್ಥೆಯ ಪ್ರಮುಖರ ಪರವಾಗಿ, ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಸಂಯೋಜಕರಾಗಿದ್ದುಕೊಂಡು ಸಂಚಾಲಕರಾಗಿ ಕೆಲಸ ನಿರ್ವಹಿಸುತ್ತಿರುವ ನಮ್ಮವರೇ ಆದಂಥ STC ಬ್ಯಾಂಕಿನ ನಿರ್ದೇಶಕರು, ಅದೇ ರೀತಿ ಸಹಕಾರಿ ಯೂನಿಯನ್ನಿನ ದಕ್ಷಿಣ ಕನ್ನಡ ಜಿಲ್ಲೆಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಶಶಿಕುಮಾರ್ ಬಾಲಿಯೊಟ್ಟು ಅವರಿದ್ದಾರೆ, ಅವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಅದೇ ರೀತಿ ಇಲ್ಲಿರುವಂತಹ ಜಿಲ್ಲಾ ಜನಜಾಗೃತಿ ವೇದಿಕೆಯ ಅಧ್ಯಕ್ಷರಾದ ಪದ್ಮನಾಭ ಶೆಟ್ಟಿ ಅವರು, ವ್ಯವಸ್ಥಾಪನಾ ಸಮಿತಿಯ ಸದಸ್ಯರು, ಮಾಜಿ ಜನಜಾಗೃತಿ ಅಧ್ಯಕ್ಷ ಮಾಬಲ್ ರೈ ಅವರು, ಜಗನ್ನಾಥ್ ರೈ ಅವರು, ಹಾಗೆ ನಮ್ಮ ಭಜನಾ ಪರಿಷತ್ತಿನ ಅಧ್ಯಕ್ಷರುಗಳು ಲೋಕೇಶ್ ಬೆತ್ತೋಡಿ ಅವರು ಅಧ್ಯಕ್ಷರು, ಹಾಗೆ ಇಲ್ಲಿ ಉಪಸ್ಥಿತಿ ಇರುವ ಎಲ್ಲ ಭಜನಾ ತಂಡದ ಪ್ರಮುಖರು ಎಲ್ಲರನ್ನ ಒಂದೇ ಮಾತಲ್ಲಿ ಇವತ್ತು ಈ ಒಂದು ಜನಾಗ್ರಹ ಸಭೆಯ ಸಂಘಟಕರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಈಗ ದೀಪ ಬೆಳಗಿಸಿ ನಮ್ಮ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಉದ್ಘಾಟನೆಯನ್ನು ನಡೆಸುತ್ತಾರೆ. शुभं कुरुत्वं कल्याणं शत्रुबुद्धि विनाशाय दीपज्योतिर्नमोस्तुते दीपज्योतिर्नमोस्तुते दीपज्योतिः परब्रह्म दीपज्योतिर्जनार्दनः दीपज्योतिर्परब्रह्म दीपज्योतिर्जनार्दनः. ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಿಂದ 2 ಮಾತು. ಶ್ರೀ ಮಹಾಲಿಂಗೇಶ್ವರ ದೇವರಿಗೆ ಸಾಷ್ಟಾಂಗ ನಮಸ್ಕರಿಸುತ್ತಾ ಸೇರಿದ ಎಲ್ಲ ಭಕ್ತವೃಂದಕ್ಕೆ ನಮನಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿರುವ ನನ್ನ ಆತ್ಮೀಯರು ಆದ ಶಶಿಕುಮಾರ್ ರೈ ಬಾಲೊಟ್ಟಿ ಅವರೇ, ಇಲ್ಲಿ ಸೇರಿದ ಎಲ್ಲ ಬಂಧು ಮಿತ್ರರುಗಳೇ, ಪತ್ರಿಕಾ ಮಾಧ್ಯಮದವರೇ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಧರ್ಮಾಧಿಕಾರಿಗಳ ಅವಹೇಳನ ಅಪಪ್ರಚಾರಕ್ಕೆ ಇವತ್ತು ಇಲ್ಲಿ ನಾವು ಖಂಡನ ಸಭೆಯನ್ನು ಮಾಡಲಿದ್ದೇವೆ, ಜನಾಗ್ರಹ ಸಭೆಯನ್ನು ಮಾಡಲಿದ್ದೇವೆ. ಮೊದಲು ಈಗ ಭಜನೆ, ಕುಣಿತ ಭಜನೆ ಎಲ್ಲ ಇಲ್ಲಿ ನಡೆಯಲಿದೆ. ನಂತರ ನಾವು ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡಿ ಮತ್ತೆ ಸಭೆ ಇಲ್ಲಿ ಇದ್ದೇವೆ ಅಂತೇಳಿ ನಮಗೆ ನಮ್ಮ ಶಶಿಯನ್ನು ಹೇಳಿದರು. ಹಾಗೆ ಇಲ್ಲಿ ದೇವಸ್ಥಾನ ವತಿಯಿಂದ ನಾವು ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಈ ಸಭೆಯು ಯಶಸ್ವಿಯಾಗಲಿ. ನಂತರ ಇಲ್ಲಿ ಬಸ್ಸಿನ ವ್ಯವಸ್ಥೆಯಲ್ಲಿ ಧರ್ಮಸ್ಥಳಕ್ಕೆ ಹೋಗಲಿಕ್ಕೆ ಉಂಟಂತೆ. ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ಹಾಗೆ ಇಲ್ಲಿ ಉಪಹಾರದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ, ಮಧ್ಯಾಹ್ನ ಭೋಜನದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಎಲ್ಲರೂ ಕೂಡ ಅದನ್ನು ಸ್ವೀಕರಿಸಿ ದೇವರ ಕೃಪೆಗೆ ಪಾತ್ರರಾಗಿ ಈ ಸಭೆಯಲ್ಲಿ ಪಾಲ್ಗೊಳ್ಬೇಕಂತೇಳಿ ವಿನಂತಿಸುತ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಎಂದು ಈ ಸಂದರ್ಭದಲ್ಲಿ ನಾನು ಹಾರೈಸುತ್ತೇನೆ. ಈಗ ಈ ಉದ್ಘಾಟನಾ ಕಾರ್ಯಕ್ರಮದ ಧನ್ಯವಾದ ಸಮರ್ಪಣೆ ಲೋಕೇಶ್ ಬೆತ್ತೋಡಿ, ನಮ್ಮ ಭಜನಾ ಪರಿಷತ್ತಿನ ಪುತ್ತೂರು ತಾಲೂಕಿನ ಅಧ್ಯಕ್ಷರು. ಹರಿ ಓಂ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಮತ್ತು ಪರಮಪೂಜ್ಯ ಕಾವಂದರನ್ನು ಕಳೆದ ಹಲವಾರು ವರ್ಷಗಳಿಂದ ಅವಹೇಳನ ಮಾಡುತ್ತಾ ಸುಳ್ಳನ್ನು ಸತ್ಯ ಅಂತ ಜನರಿಗೆ ನಂಬಿಸಿ ಸಮಾಜದ ಸ್ವಾಸ್ಥ್ಯವನ್ನು ಕೆಡ್ತಾ ಇರುವಂಥ ವರ್ಗಗಳನ್ನು ಗಮನಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಪುತ್ತೂರು ಮಾಲಿಂಗೇಶ್ವರ ದೇವರ ದೇವಮಾರು ಗದ್ದೆಯಲ್ಲಿ ಜನಾಗ್ರಹ ಒಂದು ಸಭೆ ನಡೀಲಿಕ್ಕಿದೆ. ಈ ಸಭೆಯ ಪ್ರಾರಂಭದಲ್ಲಿ ಭಜನಾ ಸೇವೆಯನ್ನು ನಡೆಸ್ತಾ ಇದ್ದೇವೆ. ಈ ಒಂದು ಭಜನಾ ಸೇವೆಯನ್ನು ದೀಪ ಅರಳಿಸಿ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಗೆ ಇದು ನಮಗೆ ಶುಭ ಆರೈಕೆಯನ್ನು ಮಾಡಿದ ಶ್ರೀ ಪುತ್ತೂರು ಮಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದಂತಹ ಪಂಜಿಗುಡ್ಡೆ ಈಶ್ವರ ಭಟ್ ಇವರನ್ನು ಈ ಕಾರ್ಯಕ್ರಮಕ್ಕೆ ಬಂದು ನಮಗೆ ಉದ್ಘಾಟನೆ ಮಾಡಿದ ಇವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ.
ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರತಕ್ಕಂತಹ ಈ ಜನಾಗ್ರಹ ಸಮಿತಿಯ ಸಂಚಾಲಕರಾದಂತಹ ಶಶಿಕುಮಾರ್ ರೈ ಬಾಲ್ಯೂಟ್ ಇವರಿಗೂ ಕೂಡ ಆತ್ಮೀಯ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಕಾರ್ಯಕ್ರಮದಲ್ಲಿರ್ತಕ್ಕಂಥ ಎಲ್ಲರನ್ನೂ ಕೂಡ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಗೈಯುತ್ತಾ ಕಾರ್ಯಕ್ರಮದ ಮುಂದಕ್ಕೆ ಭಜನಾ ಸೇವೆ ನಡೆಯಲಿಕ್ಕಿದೆ. ಈ ಒಂದು ಜನಾಗ್ರಹ ಸಭೆಯಲ್ಲಿ ಪ್ರಾರಂಭದಲ್ಲಿ ಭಜನಾ ಸೇವೆಯನ್ನು ನಡೆಸಿಕೊಡಲಿಕ್ಕೆ ಈಗಾಗಲೇ ಗಣ್ಯಮಾನ್ಯರಿಂದ ಉದ್ಘಾಟನೆಯನ್ನು ನಡೆಸಿಕೊಡಲಾಗಿದೆ. ಭಜನಾ ಸೇವೆಯ ನಿರ್ವಹಣೆಯನ್ನು ಸಿದ್ಧಿದಾತ್ರಿ ಭಜನಾ ಮಂಡಳಿ ಬೆಟ್ಟಂಪಾಡಿ ಹಾಗೂ ಸಿದ್ಧಿವಿನಾಯಕ ಭಜನಾ ಸೇವಾ ಟ್ರಸ್ಟ್ ದರ್ಬೆ ಕುನ್ಯಮೂಲೆ ಇವರು ಈ ಒಂದು ಭಜನಾ ಸೇವೆಯ ನಿರ್ವಹಣೆಯನ್ನು ನಡೆಸಿಕೊಡ್ಲಿಕ್ಕಿದ್ದಾರೆ. ಕುಣಿತ ಭಜನೆ ಮಾಡುವವರು ಭಜನಾ ತಂಡಗಳು ವೇದಿಕೆಯ ಮುಂಭಾಗದಲ್ಲಿ ವೃತ್ತಾಕಾರದಲ್ಲಿ ನಿಂತು ಕುಣಿದು ಭಜನೆಯನ್ನು ಮಾಡಬೇಕಾಗಿದೆ. ಕುಳಿತುಕೊಳ್ಳು ಭಜನೆ ಮಾಡುವವರು ವೇದಿಕೆಯಲ್ಲಿ ಈಗಾಗಲೇ ತಯಾರಿಗೊಳಿಸಿದ ಭಜನಾ ತಂಡಗಳಿಗೆ
ಸಹಕಾರಿಯಾಗಿ ಕುಳಿತು ಭಜನೆ ಮಾಡಬಹುದಾಗಿದೆ. ದೇವಸ್ಥಾನದ ಅನ್ನ ಭೋಜನ ಶಾಲೆಯಲ್ಲಿ ಉಪಹಾರದ ವ್ಯವಸ್ಥೆ ಮಾಡಲಾಗಿದೆ. ಬಂದಂತಹ ಎಲ್ಲ ಭಕ್ತಾಭಿಮಾನಿಗಳು ದೇವಸ್ಥಾನದ ಅನ್ನ ಭೋಜನ ಛತ್ರದಲ್ಲಿ ಉಪಹಾರದ ವ್ಯವಸ್ಥೆಯನ್ನು ಸೇವಿಸಬೇಕಾಗಿ ಕೇಳಿಕೊಳ್ತಿದ್ದೇವೆ. ಭಜನಾ ಸೇವೆಗೆ ಹೆಸರನ್ನು ನೋಂದಾಯಿಸಿದ ಎಲ್ಲ ಭಜನಾ ಮಂಡಳಿಗಳು ವೇದಿಕೆಯ ಮುಂಭಾಗಕ್ಕೆ ಬಂದು ನಿಮ್ಮ ಇರುವಿಕೆಯನ್ನು ಗುರುತಿಸಿಕೊಳ್ಬೇಕಾಗಿ ಕೇಳಿಕೊಳ್ತಿದ್ದೇವೆ. ಭಜನಾ ಕಾರ್ಯಕ್ರಮಕ್ಕೆ ಹೆಸರನ್ನು ನೋಂದಾಯಿಸಿದ ಭಜನಾ ಮಂಡಳಿಗಳು ನಿಮ್ಮ ಇರುವಿಕೆಯನ್ನು ಗುರುತಿಸಿಕೊಳ್ಬೇಕು. ವೇದಿಕೆಯ ಮುಂಭಾಗಕ್ಕೆ ಬಂದು ಕುಣಿತ ಭಜನೆಯಲ್ಲಿ ಸೇರ್ಕೊಳ್ಬೇಕಾಗಿ ಕೇಳ್ಕೊಳ್ತಿದ್ದೇವೆ. ಈ ಒಂದು ಭಜನಾ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡಲಿರುವಂತಹ ಸಿದ್ಧಿಯಾತ್ರಿ ಭಜನಾ ಮಂಡಳಿ ಬೆಟ್ಟಂಪಾಡಿ ಹಾಗೂ ಸಿದ್ಧಿವಿನಾಯಕ ಭಜನಾ ಸೇವಾ ಟ್ರಸ್ಟ್ ದರ್ಬೆ ಕುಣಿಮುಲೆ ಇವರು ಈ ಒಂದು ಭಜನೆಯ ನಿರ್ವಹಣೆಯನ್ನು ಮಾಡಲಿದ್ದಾರೆ. ಭಜನೆಯ ಸುಮಾರು 1 ಗಂಟೆಗಳ ಕಾಲ ಸರಿಯಾಗಿ 10 ಗಂಟೆಗೆ ಪೂರ್ಣಗೊಳ್ಳಲಿದೆ. ಈ ಒಂದು ಗಂಟೆಯಲ್ಲಿ ಭಜನೆಯನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕಂತ ಅದರ ಸಂಯೋಜಕರು ಮಾಹಿತಿ ನೀಡಬೇಕಾಗಿ ಕೇಳಿಕೊಳ್ತಿದ್ದೇವೆ.
गजाननं भूतगणादिसेवितं कपित्थजम्भोफलसारभक्षितम् उमासुतं शोकविनाशकारणो नमामि विघ्नेश्वर पादपङ्कजम् शुक्लाम्बरधरं विष्णुं शशिवर्णं चतुर्भुजम् प्रसन्नवदनं ध्यायेत् सर्वविघ्नोपशान्तये वक्रतुण्ड महाकाय कोटिसूर्य समप्रभा निर्विघ्नं कुरु मे देव सर्वकार्येषु सर्वदा गुरुर्ब्रह्मा गुरुर्विष्णु गुरुदेवो महेश्वरः गुरु साक्षात् परब्रह्म तस्मै श्री गुरवे नमः। शंभो गिरीश सुरपूजित कामवैरू गौरीश शंकर महेश्वर विश्वहेतो धर्मस्थलेश सकलेश दयापयो रे श्री मंजुनाथ श्री मंजुनाथ श्री मंजुनाथ नितरां कुरु मंगलं मे धर्मस्थलाधीश शरणं जगदीश परमेश धर्मस्थलाधीश शरणं जगदीश परमेश मंजुनाथ जगन्नाथ विश्वनाथ मंजुनाथ जगन्नाथ विश्वनाथ मंजुनाथ जगन्नाथ विश्वनाथ मंजुनाथ जगन्नाथ विश्वनाथ धर्मस्थलाधीश शरणं जगदीश परमेश जगन्नाथ
ಸ್ವರೂಪ ಮೃತ್ಯುಂಜಯ ಪನ್ನಗಭೂಷಣ ಕ್ಷೇತ್ರ ಸ್ವರೂಪ ಮೃತ್ಯುಂಜಯ ಪನ್ನಗಭೂಷಣ ಕ್ಷೇತ್ರ ಸ್ವರೂಪ ಮೃತ್ಯುಂಜಯ ಪನ್ನಗಭೂಷಣ ಕ್ಷೇತ್ರ ಸ್ವರೂಪ ಮೃತ್ಯುಂಜಯ
ಪಾಡಲು ಕುಳಿತು ಕೇಳುವ ಕುಳಿತು ಪಾಡಲು ನಿಲ್ಲುವ ನಿಂತರೆ ನಲಿವ ನಲಿದರೆ ಒಲಿವೆ ನಾನಿಮಗೆಂಬ ಸುಲಭನೋ ಹರಿ ತನ್ನವರ ನರೆಗಳಿಗೆ ಬಿಟ್ಟಗಲನೋ ರಮಾಧವನ ಒಲಿಸಲರಿಯದೆ ರಮಾಧವನ ಒಲಿಸಲರಿಯದೆ ಪಾಮರರು ಬಳಲುವರು ಭವದೊಳಗೆ ಶ್ರೀಹರಿ ಹರಿ ಕುಣಿದ ನಮ್ಮ ಹರಿ ಕುಣಿದ 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 ಹರಿ
ಕುಣಿದ ಮರಳೆಲೆ ಮಾಗಾಯಿ ಕೊರಳ ಮುತ್ತಿನ ಸಾರ ತರಳೆಯರೊಳಗೂಡಿ ಹರಿ ಕುಣಿದ ಮರಳೆಯರೊಳಗೂಡಿ ಹರಿ ಕುಣಿದ ಮರಳೆಯರೊಳಗೂಡಿ ಹರಿ ಕುಣಿದ ಹರಿ ಕುಣಿದ ನಮ್ಮ 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 ಹರಿ ಕುಣಿದ ಉಟ್ಟ ಪಟ್ಟೆಯ ಗಟ್ಟಿ ಇಟ್ಟ ಕಾಂತಿಯ ಧಾಮ ದಿಟ್ಟ ಮಲ್ಲರ ಗಂಡ ಹರಿ ಕುಣಿದ ಉಟ್ಟ ಪಟ್ಟೆಯ ಗಟ್ಟಿ ಇಟ್ಟ ಕಾಂತಿಯ ಧಾಮ ದಿಟ್ಟ ಮಲ್ಲರ ಗಂಡ ಹರಿ ಕುಣಿದ ಉಟ್ಟ ಪಟ್ಟೆಯ ಗಟ್ಟಿ ಇಟ್ಟ ಕಾಂತಿಯ ಧಾಮ ಇಟ್ಟ ಮಲ್ಲರ ಗಂಡ ಹರಿ ಕುಣಿದ ಉಟ್ಟ ಬಟ್ಟೆಯ ಗಟ್ಟಿ ಇಟ್ಟ ಕಾಂತಿಯ ಧಾಮ ಇಟ್ಟ ಮಲ್ಲರ ಗಂಡ ಹರಿ ಕುಣಿದ ಪರಮ ಭಾಗವತರ ಕೇಳಿಯೋಳಾಡುವ ಪುರಂದರ ವಿಠಲ ಹರಿ ಕುಣಿದ ಪುರಂದರ ವಿಠಲ ಹರಿ ಕುಣಿದ ಹರಿ ಕುಣಿದ ನಮ 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 ಹರಿ ಕುಣಿದ ಹರಿ ಕುಣಿದ ನಮ್ಮ ಹರಿ ಕುಣಿದ ಹರಿ ಕುಣಿದ ನಮ್ಮ ಹರಿ ಕುಣಿದ ಸಕಲ ಲೋಕನಾಥನೀತನೆಂದು ತಿಳಿಯಿತೋ ಸಕಲವನರ್ಪಿಸುವುದೊಂದೇ ಮಾರ್ಗ ಉಳಿಯಿತೋ ಲಘುಮಿ ಮುರುಳಿ ರೂಪದಲ್ಲಿ ಇಹುದು ಹೊಳೆಯಿತೋ ಭಕುತಿ ಹರಿದು ಎನ್ನ ಮನ ಪ್ರಸನ್ನವಾಯಿತು ಬಾರೆ ಸಖಿ ಬಾರೆ ಸಖಿ ಬಾರೆ ಸಖಿ ಹೋಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ ಕೃಷ್ಣನುತ ಕೊಳಲನೋದುವ ಬಾರೆ ಸಖಿ ಹೋಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ ಕೃಷ್ಣನುತ ಕೊಳಲನೋದುವ ಕೊಳಲನೋದುವ ಕೃಷ್ಣ ಕೊಳಲನೋದುವ ಕೊಳಲನೋದುವ ಕೃಷ್ಣ ಕೊಳಲನೋದುವ ಕೊಳಲನೋದುವ ಕೃಷ್ಣ ಕೊಳಲನೋದುವ ಕೊಳಲನೋದುವ ಕೃಷ್ಣ ಕೊಳಲನೋದುವ ಬಾರೆ ಸಖಿ ಹೋಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ ಕೃಷ್ಣನುತ ಕೊಳಲನೋದುವ ಬಾರೆ ಸಖಿ ಹೋಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ ಕೃಷ್ಣನುತ ಕೊಳಲನೋದುವ ಕೊಳಲನೋದುವ ಕೃಷ್ಣ ಕೊಳಲನೋದುವ ಕೊಳಲನೋದುವ ಕೃಷ್ಣ ಕೊಳಲನೋದುವ ಕೊಳಲನೋದುವ ಕೃಷ್ಣ ಕೊಳಲನೋದುವ ಕೊಳಲನೋದುವ ಕೃಷ್ಣ ಕೊಳಲನೋದುವ ಜಾರನೆಂದು ಸಣ್ಣ ಮಾತನಾಡಿದಾಯಿತು ಚೋರನೆಂದು ಮಗಳ ದೋರು ಮಾಡಿದಾಯಿತು ಜಾರನೆಂದು ಸಣ್ಣ ಮಾತನಾಡಿದಾಯಿತು ಚೋರನೆಂದು ಬಹಳ ದೋರು ಮಾಡಿದಾಯಿತು ಮೂರು ನಿಮಿಷ ಅವನ ಮರೆಯಲಾಗದಾಯಿತು
ಸಖಿ ಬಾರೆ ಸಖಿ ಹೋಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ ಕೃಷ್ಣನುತ ಕೊಳಲ ನೋದುವ ಬಾರೆ ಸಖಿ ಹೋಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ ಕೃಷ್ಣನುತ ಕೊಳಲ ನೋದುವ ಕೃಷ್ಣ 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 ಕೊಳಲ ನೋದುವ ಯಾವ ನೀತನೆಂದು ಚಿಂತೆ ಮಾಡಿದಾಯಿತೋ ಗೋವಳ ನಿವನಲ್ಲವೆಂದು ನಿರ್ಧರಾಯಿತು 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 ಯಾವನಾದರೇನು ಇವನ ಕ್ಷಣವು ಕಾಣದೆ ಯಾವನಾದರೇನು ಇವನ ಕ್ಷಣವು ಕಾಣದೆ ಯಾವನಾದರೇನು ಇವನ ಕ್ಷಣವು ಕಾಣದೆ ಯಾವನಾದರೇನು ಇವನ ಕ್ಷಣವು ಕಾಣದೆ ಜೀವನ ಕಳೆಯುವುದೇ ದೊಡ್ಡ ಭಾರವಾಯಿತು ಬಾರೆ ಸಖಿ ಬಾರೆ ಸಖಿ ಬಾರೆ ಸಖಿ ಹೋಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ ಕೃಷ್ಣನುತ ಕೊಳಲ ನೋದುವ ಕೃಷ್ಣ 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 ಕೊಳಲ ನೋದುವ ಮಂದಹಾಸರಿಂದ ಸಕಲ ಜಗವ ಬೆಳಗುವ ಚಂದ್ರನು ತಾನಿವನ ನೋಡಿ ಬಹಳ ನಾಚುವ ಮಂದಹಾಸದಿಂದ ಸಕಲ ಜಗವ ಬೆಳಗುವ ಚಂದ್ರನು ತಾನಿವನ ನೋಡಿ ಬಹಳ ನಾಚುವ ಸಾಂದ್ರವಾಯಿತಂತರಿಕ್ಷ ಮಧುರನಾದನೇ ಸಾಂದ್ರವಾಯಿತಂತರಿಕ್ಷ ಮಧುರನಾದನೇ ಮಂದ ಮನೆಯ ಮಾರುತ ತಲೆಯ ನಾಡುವ ಬಾರೆ ಸಖಿ ಬಾರೆ ಸಖಿ ಬಾರೆ ಸಖಿ ಹೋಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ ಕೃಷ್ಣನುತ ಕೊಳಲ ನೋದುವ ಕೃಷ್ಣ 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 ಕೊಳಲ ನೋದುವ ಮುದದಿ
ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಸರ್ವರಿಗೂ ಕೂಡ ಬೆಳಗಿನ ಉಪಹಾರದ ವ್ಯವಸ್ಥೆ ಇದೆ. ಈಗ ವಿಶ್ರಾಂತಿಯಲ್ಲಿರುವವರು ತಕ್ಷಣ ಬೆಳಗಿನ ಉಪಹಾರವನ್ನ ಸ್ವೀಕರಿಸಿ ಮುಂದಿನ ಕಾರ್ಯಕ್ರಮದಲ್ಲಿ ತಯಾರಾಗಬೇಕು ಅನ್ನೋ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಇದ್ದೇವೆ. ಗೋಪಿಕೆ ನಿನ್ನ ಮಗ ಜಾರ ಇವ ಚೋರ ಸುಕುಮಾರ ರಾಧೆಯ ಮನದ ಮೋದ ಮುಕುಂದ ರಾಧೆಯ ಮನದ ಮೋದ ಮುಕುಂದ ರಾಧೆಯ ಮನದ ಮೋದ ಮುಕುಂದ ರಾಧೆಯ ಮನದ ಮೋದ ಮುಕುಂದ ಶ್ರೀಲ ವಿಠಲ ನಾಟ ಚಂದ ಶ್ರೀಲ ವಿಠಲನಾಟ ಚಂದ ನಯನಂದ ನಯನಂದ ಆನಂದ ಗೋಪಿಕೆ ನಿನ್ನ ಮಗ ಜಾರ ಇವ ಚೋರ ಸುಕುಮಾರ ಗೋಪಿಕೆ ನಿನ್ನ ಮಗ ಜಾರ ಇವ ಚೋರ ಸುಕುಮಾರ ಸುಕುಮಾರ ರಾಧಿಕಾ ಮನೋಹರ ಮದನ ಗೋಪಾಲ ರಾಧಿಕಾ ಮನೋಹರ ಮದನ ಗೋಪಾಲ ವತ್ಸಲ ಹೇ ರಾಧೆ ಗೋಪಾಲ ದೀನವತ್ಸಲ ಹೇ ರಾಧೆ ಗೋಪಾಲ ದೀನವತ್ಸಲ ಹೇ ರಾಧೆ ಗೋಪಾಲ ದೀನವತ್ಸಲ ಹೇ ರಾಧೆ ಗೋಪಾಲ ರಾಧಿಕಾ ಮನೋಹರ ಮದನ ಗೋಪಾಲ ರಾಧಿಕಾ ಮನೋಹರ ಮದನ ಗೋಪಾಲ ರಾಧಿಕಾ ಮನೋಹರ ಮದನ ಗೋಪಾಲ ರಾಧಿಕಾ ಮನೋಹರ ಮದನ ಗೋಪಾಲ ದೀನವತ್ಸಲ ಹೇ ರಾಧೆ ಗೋಪಾಲ ದೀನವತ್ಸಲ ಹೇ ರಾಧೆ ಗೋಪಾಲ ದೀನವತ್ಸಲ ಹೇ ರಾಧೆ ಗೋಪಾಲ ದೀನವತ್ಸಲ ಹೇ ರಾಧೆ ಗೋಪಾಲ ರಾಧಿಕಾ ಮನೋಹರ ಮದನ ಗೋಪಾಲ ರಾಧಿಕಾ ಮನೋಹರ ಮದನ ಗೋಪಾಲ ರಾಧಿಕಾ ಮನೋಹರ ಮದನ ಗೋಪಾಲ ರಾಧಿಕಾ ಮನೋಹರ ಮದನ ಗೋಪಾಲ ದೀನವತ್ಸಲ ಹೇ ರಾಧೆ 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 ಗೋಪಾಲ ಭಕ್ತ ಜನ ಮಂದರ ಮುರಳೀಧರ ಭಕ್ತ ಜನ ಮಂದರ ಮುರಳೀಧರ ಭಕ್ತ ಜನ ಮಂದರ ಮುರಳೀಧರ ಭಕ್ತ ಜನ ಮಂದರ ಮುರಳೀಧರ ಮುರಳೀಧರ ಹರಿ ಗಾನ ವಿನೋದ ಮುರಳೀಧರ ಹರಿ ಗಾನ ವಿನೋದ ಮುರಳೀಧರ ಹರಿ ಗಾನ ವಿನೋದ ಮುರಳೀಧರ ಹರಿ ಗಾನ ವಿನೋದ ಭಕ್ತ ಜನ ಮಂದಾರ ಮುರಳೀಧರ ಭಕ್ತ ಜನ ಮಂದಾರ ಮುರಳೀಧರ ಭಕ್ತ ಜನ ಮಂದಾರ ಮುರಳೀಧರ ಭಕ್ತ ಜನ ಮಂದಾರ ಮುರಳೀಧರ ಮುರಳೀಧರ ಹರಿ ಗಾನ ವಿನೋದ ಮುರಳೀಧರ ಹರಿ ಗಾನ ವಿನೋದ ಮುರಳೀಧರ ಹರಿ ಗಾನ ವಿನೋದ
रे गान विनोदा राधिका मनोहर मदन गोपाल राधिका मनोहर मदन गोपाल दीनवत्सला हे राधे गोपाल दीनवत्सला हे राधे गोपाल दीनवत्सला हे राधे गोपाल दीनवत्सला हे राधे गोपाल श्याम सुंदर मदन मोहन वृंदावन चंद्र हरे राम सुंदर मदन मोहन वृंदावन चंद्र हरे श्याम सुंदर मदन मोहन वृंदावन चंद्र हरे श्याम सुंदर मदन मोहन वृंदावन चंद्र हरे वृंदावन चंद्र हरे राधे गोविंद 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 हरे श्याम सुंदर मदन मोहन वृंदावन चंद्र 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 हरे वृंदावन चंद्र हरे राधे गोविंद 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 हरे राधिका मनोहर मदन गोपाल राधिका मनोहर मदन गोपाल दीनवत्सला हे राधे गोपाल दीनवत्सला हे राधे गोपाल दीनवत्सला हे राधे गोपाल दीनवत्सला हे राधे गोपाल वारि जनय पते वारि जनाभने वारि जभव पित वारि जनेत्रने वारि जमित्र अपार प्रभावने वारि जांडद कारण दೊರೆಯೇ ಭಾರಯ್ಯ ಬಾಬಾ ಭಕುತರ ಪ್ರಿಯ ಶ್ರೀನಿವಾಸರಾಯ ಶ್ರೀನಿವಾಸರಾಯ ಭಕುತರ ಪ್ರಿಯ ಶ್ರೀನಿವಾಸರಾಯ ಭಕ್ತರ ಪ್ರಿಯ ಶ್ರೀನಿವಾಸರಾಯ ವಾರ ಪ್ರಭಾವನ್ ವಾರಿ ಜಾಂಡದ ಕಾರಣ ದೊರೆಯೇ ಮಾರಯ್ಯ ಬಾ 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 ಬಾರೋ ಭಕ್ತರ ಪ್ರಿಯ ಶ್ರೀನಿವಾಸರಾಯ ಭಗವತರ ಪ್ರಿಯ ಶ್ರೀನಿವಾಸರಾಯ ಭಕ್ತರ ಪ್ರಿಯ ಶ್ರೀನಿವಾಸರಾಯ ಮಾರ ಜನಕ ಮುಕುತಾರೊಡೆಯ ದೇವಯ್ಯ ದಿಯ ಮಾರಯ್ಯ ಬಾ 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 ಬಾರೋ ಭಕ್ತರ ಪ್ರಿಯ ಶ್ರೀನಿವಾಸರಾಯ ಭಗವತರ ಪ್ರಿಯ ಶ್ರೀನಿವಾಸರಾಯ ಭಕ್ತರ ಪ್ರಿಯ ಶ್ರೀನಿವಾಸರಾಯ ಸಂತಾನ ಬೇರಿ ಬಪ್ಪಾರಂತ ದೇವೋ
ಕಂದ ವಿರಿಂಚೆಯು ನಂದಿ ವಾಹನ ಅಮರೇಂದ್ರ ಸನಕ ಸನಂದನಾದಿ ಮುನಿ ವೃಂದ ಬಂದು ನಿಂದು ಧಿಮ್ ಧಿಮ್ ಧಿಮ್ಮಿಕೆಂದು ನಿಂದಾಡಲು ಆನಂದದಿ ಮನಕ್ಕೆ ಮಾರಯ್ಯ ಬಾಬರೋ ಭಕ್ತಾರ ಪ್ರಿಯ ಶ್ರೀನಿವಾಸರಾಯ ಭಗವತಾರ ಪ್ರಿಯ ಶ್ರೀನಿವಾಸರಾಯ ಭಕ್ತಾರ ಪ್ರಿಯ ಶ್ರೀನಿವಾಸರಾಯ ಜಗಜ್ಜನ್ಮಾದಿ ಕರ್ತ ಗೋವಿಂದ ಉದರದಿ ಲೋಕವಲಗುಮಾಗೆ ಧರಿಸಿದ ಮುಕುಂದ ಭಕ್ತರ ಮನಕ್ಕೆ ಜಗಜಗೆ ಸೋವ ಒಡೆವಾನಂದ ನಿಗಮಾವಳಿಯಿಂದ ಜಗಜ್ಜನ್ಮಾದಿ ಕರ್ತ ಗೋವಿಂದ ಉದರದಿ ಲೋಕವಲಗುವಾಗೆ ಧರಿಸಿದ ಮುಕುಂದ ಭಕ್ತರ ಮನಕ್ಕೆ ಜಗದಾಗೆ ಸೋವ ಕೊಳೆವಾನಂದ ನಿಗಮಾವಳಿಯಿಂದ ಅಗಣಿತ ಮುನಿಗಣ ನಗ ಕಗ ಮೃಗ ಶಶಿ ಗಗನ ಮಣ್ಯಾದರು ಸೊಗಸಗಿ ಬಗೆ ಬಗೆ ಪೊಗಳುತ್ತಲಿ ಬೇಗ ಜಿಗಿ ಜಿಗಿದಾಡಲು ಮುಗಳು ನಗೆಯ ಮಗ ಉರಗ ಗಿರಿವಾಸ ಬಾರಯ್ಯ ಬಾಬರೋ ಭಕ್ತಾರ ಪ್ರಿಯ ಶ್ರೀನಿವಾಸರಾಯ ಭಗವತಾರ ಪ್ರಿಯ ಶ್ರೀನಿವಾಸರಾಯ ಭಕ್ತಾರ ಪ್ರಿಯ ಶ್ರೀನಿವಾಸರಾಯ ಕಡಮ್ಮಾಡ ಬ್ಯಾಡವೋ ಮೇನಲ್ಲ ವಾಕುಲಾಲಿಸನ್ನೊಡೆಯ ಗೋಪಾಲ ವಿಠಲ ದೇವಾ ಪರಾಕು ಅಡೆಯೇಡು ಭಕ್ತವತ್ಸಲ ಶ್ರೀಲಕು ಮೀನಲ್ಲ ಕಡಮಾಡ ಬ್ಯಾಡವೋ ಹೇನಲ್ಲ ವಾಪುಲಾಲಿಸನ್ನೊಡೆಯ ಗೋಪಾಲ ವಿಠಲ ದೇವಾ ಪರಾಕು ಅಡೆಯೇಡು ಭಕ್ತವತ್ಸಲ ಶ್ರೀಲಕು ಮೇನಲ್ಲ ಮಡುವಿನೊಳಗೆ ಗಜ ಮೊರೆಗಿಡಲ ಕ್ಷಣ ಮಡದಿಗೆ ಹೇಳದೆ ದೊಡ್ಡನೆ ಬಂದು ಗಿಡಿದೊಣ್ಣ ಕ್ರನ ಭಯ ಕಡಿದು ಬಿಡಿಸಿದನೆ ಸಡಗರದಲ್ಲಿ ರಮ್ಮೆ ಪಡವೆಯೊಡಗೂಡಿ ಬಾರಯ್ಯ ಬಾಬರೋ ಭಕ್ತಾರ ಪ್ರಿಯ ಶ್ರೀನಿವಾಸರಾಯ ಭಗವತಾರ ಪ್ರಿಯ ಶ್ರೀನಿವಾಸರಾಯ ಭಕ್ತಾರ ಪ್ರಿಯ ಶ್ರೀನಿವಾಸರಾಯ ಬಾರಯ್ಯ ಬಾಬಾ 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 ಭಕ್ತಾರ ಪ್ರಿಯ ಶ್ರೀನಿವಾಸರಾಯ ಬಾರಯ್ಯ ಬಾಬಾ 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 ಭಕ್ತಾರ ಪ್ರಿಯ ಶ್ರೀನಿವಾಸರಾಯ ಮಾರ ಜನಕ ಮುಖತಾರೊಡೆಯ ದೇವಯ್ಯಾರಿಯ ಬಾರಯ್ಯ ಬಾಬಾ ಭಕ್ತಾರ ಪ್ರಿಯ ಶ್ರೀನಿವಾಸರಾಯ ಭಗವತಾರ ಪ್ರಿಯ ಶ್ರೀನಿವಾಸರಾಯ ಭಕ್ತಾರ ಪ್ರಿಯ ಶ್ರೀನಿವಾಸರಾಯ ಭಕ್ತಾರ ಪ್ರಿಯ ಶ್ರೀನಿವಾಸರಾಯ ಭಗವತಾರ ಪ್ರಿಯ ಶ್ರೀನಿವಾಸರಾಯ ಭಗವತಾರ ಪ್ರಿಯ ಹೆಗಲೇರಿ ಬಂದವಗೆ ನೋಡಕ್ಕ ಮನಸೂತಿ ನಾನವಗೆ ಹಕ್ಕಿಯ ಹೆಗಲೇರಿ ಬಂದವಗೆ ನೋಡಕ್ಕ ಮನಸೋದೆ ನಾನವಗೆ ಹಕ್ಕಿ
ಅಕ್ಕಿಯ ಹೆಗಲೇರಿ ಬಂದವಗೆ ನೋಡಕ್ಕ ಮನಸೋತಿ ನಾನವಗೆ ಅಕ್ಕಿಯ ಹೆಗಲೇರಿ ಬಂದವಗೆ ನೋಡಕ್ಕ ಮನಸೋತಿ ನಾನವಗೆ ಸತ್ರಾಜಿತನ ಮಗಳೆತ್ತಿದ ಉನ್ನತ ನರಕ ನೋಡುತ್ತ ಕಾದಿದ ಸತ್ರಾಜಿತನ ಮಗಳೆತ್ತಿದ ಉನ್ಮತ್ತ ನರಕದೋಳು ಕಾದಿದ ಮತ್ತೆ ಕೆಳಗಿದ ಅವನಂದವ ಸತಿಗಿತ್ತಾನು ತಾಲಿಂಗನವ ಅಕ್ಕಿಯ ಹೆಗಲೇರಿ ಬಂದವಗೆ ನೋಡಕ್ಕ ಮನಸೋತೆ ನಾನವಗೆ ಅಕ್ಕಿಯ ಹೆಗಲೇರಿ ಬಂದವಗೆ ನೋಡಕ್ಕ ಮನಸೋತಿ ನಾನವಗೆ ಅಕ್ಕಿಯ ಹೆಗಲೇರಿ ಬಂದವಗೆ ನೋಡಕ್ಕ ಮನಸೋತೆ ನಾನವಗೆ 16,000 ನಾರಿಯರ ಸೆರೆಮುದದಿಂದ ಬಿಡಿಸಿ ಮನೋಹರ 16,000 ನಾರಿಯರ ಸೆರೆ ಮುದದಿಂದ ಹಿಡಿಸಿ ಮನೋಹರ 16,000 ನಾರಿಯರ ಸೆರೆಮುದದಿಂದ ಬಿಡಿಸಿ ಮನೋಹರ 16,000 ನಾರಿಯರ ಸೆರೆ ಮುದದಿಂದ ಹಿಡಿಸಿ ಮನೋಹರ ಅತಿಥಿಯ ತುನ್ನಲ ತರಿಸಿದ ಪರರು ಪರನು ಸಲಹಿದ ಧೀರ ಅಕ್ಕಿಯ ಹೆಗಲೇರಿ ಬಂದವಗೆ ನೋಡಕ್ಕ ಮನಸೋತೆ ನಾನವಗೆ ಅಕ್ಕಿಯ ಹೆಗಲೇರಿ ಬಂದವಗೆ ನೋಡಕ್ಕ ಮನಸೋತಿ ನಾನವಗೆ ಅಕ್ಕಿಯ ಹೆಗಲೇರಿ ಬಂದವಗೆ ನೋಡಕ್ಕ ಮನಸೋತೆ ನಾನವಗೆ ನರಕ ಚತುರ್ದಶಿ ಪರ್ವದ ದಿನ ಹರ್ಷನಾದನು ದೇವ ನರಕ ಚತುರ್ದಶಿ ಪರ್ವದ ದಿನ ಹರ್ಷಾದಿ ಪ್ರಕಟನಾದನು ದೇವ ನರಕ ಚತುರ್ದಶಿ ಪರ್ವದ ದಿನ ಹರ್ಷಾದಿ ಪ್ರಕಟನಾದನು ದೇವ ನರಕ ಚತುರ್ದಶಿ ಪರ್ವದ ದಿನ ಹರ್ಷಾದಿ ಪ್ರಕಟನಾದನು ದೇವ ಶರಣಾಗತ ಜನವತ್ಸಲ ಸಂಗ ಪರಮ ಭಾಗವತರ ಪರಿಪಾಲ ಅಕ್ಕಿಯ ಹೆಗಲೇರಿ ಬಂದವಗೆ ನೋಡಕ್ಕ ಮನಸೋತೆ ನಾನವಗೆ ಅಕ್ಕಿಯ ಹೆಗಲೇರಿ ಬಂದವಗೆ ನೋಡಕ್ಕ ಮನಸೋತಿ ನಾನವಗೆ ಅಕ್ಕಿಯ ಹೆಗಲೇರಿ ಬಂದವಗೆ ನೋಡಕ್ಕ ಮನಸೋತೆ ನಾನವಗೆ ಹೊಗಳಿ ಕೃಷ್ಣಯ್ಯನ ಮಹಿಮೆಯ ಮುಕ್ತಿ ನಗರದ ಅರಸನ ಕೀರ್ತಿಯ 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 ಜಗದೀಶ ಪ್ರಸನ್ನ ವೆಂಕಟೇಶನು ಭಕ್ತರ ಹರಿ ಕವಿಗೋ
ನಲಿಪೊಗ ನಮ ನಲಿತ ಸುಗಿಪೊಗ ಸುಗಿತ ನಲಿಪೊಗ ನಮ ನಲಿತ ಸುಗಿಪೊಗ ಸುಗಿತ ನಲಿಪೊಗ ನಮ ನಲಿತ ಸುಗಿಪೊಗ ಸುಗಿತ ನಲಿಪೊಗ ನಮ ನಲಿತ ಸುಗಿಪೊಗ ಕಡಲ ಪುಡತ ಒಡಿ ಪುಡೆತ್ತಿ ಸ್ವಾಮಿ ಕೃಷ್ಣನ ಸುಗಿತ ನಲಿಪೊಗ ನಮ ನಲಿತ ಸುಗಿಪೊಗ ಸುಗಿತ ನಲಿಪೊಗ ನಮ ನಲಿತ ಸುಗಿಪೊಗ ಸುಗಿತ ನಲಿಪೊಗ ನಮ ನಲಿತ ಸುಗಿಪೊಗ ಕಡಲ ಪುಡತ ಒಡಿ ಪುಡೆತ್ತಿ ಸ್ವಾಮಿ ಕೃಷ್ಣನ ಸುಗಿತ ನಲಿಪೊಗ ನಮ ನಲಿತ ಸುಗಿಪೊಗ ಸುಗಿತ ನಲಿಪೊಗ ನಮ ನಲಿತ ಸುಗಿಪೊಗ ಸುಗಿತ ನಲಿಪೊಗ ನಮ ನಲಿತ ಸುಗಿಪೊಗ ಮಧ್ವ ಗುರುಕುಳಿನ ತಪಸ್ಸೆ ಗೊಲಿದ ಬೊಡಿ ಪೊಡೊಂತೆ ನಯನ ಕನಕ ನೊಂಜೆ ಭಕ್ತೆ ಬಲ್ಮೆ ದೀರ್ಘಯ ನಯನ ಮಧ್ವ ಗುರುಕುಳಿನ ತಪಸ್ಸೆ ಗೊಲಿದ ಬೊಡಿ ಪೊಡೊಂತೆ ನಯನ ಕನಕ ನೊಂಜೆ ಭಕ್ತೆ ಬಲ್ಮೆ ದೀರ್ಘಯ ನಯನ ಕನಕ ನೊಂಜೆ ಭಕ್ತಿ ಬಲ್ಮೆ ದೀರ್ಘಯ ನಯನ ಸುಗಿತ ನಲಿಪೊಗ ನಮ ನಲಿತ ಸುಗಿಪೊಗ 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 பத்து மந்தே ஒட்டு சேர்ந்து அர்த்தி பிரித்திடொர்மை பர்ப மல்து லோகோ கெட்டு மல் புலந்து நட்டது பத்து மந்தே ஒட்டு சேர்ந்து அர்த்தி பிரித்தி ஒர்மை பர்ப மல்து லோகோ கெட்டு மல் புலந்து நட்டது பத்து மந்தே ஒட்டு சேர்ந்து அர்த்தி பிரித்திடொர்மை பர்ப மல்து லோகோ கெட்டு மல் புலந்து நட்டது அர்த்த மந்தே ஒட்டு சேர்ந்து அர்த்தி பிரித்திடொர்மை பர்ப மல் லோகோ கெட்டு மல் புலந்து நட்டது பர்ப மல்து லோகோ கெட்டு மல் புலந்து நட்டது ಸುಗಿತ ನಲಿಪೊಗ ನಮ ನಲಿತ ಸುಗಿಪೊಗ ಸುಗಿತ ನಲಿಪೊಗ ನಮ ನಲಿತ ಸುಗಿಪೊಗ ಸುಗಿತ ನಲಿಪೊಗ ನಮ ನಲಿತ ಸುಗಿಪೊಗ ಬದುಕ ನೆಲಿಕೆ ತೆಲಿಕೆ ನಲಿಕೆ ಶಾಂತಿ ಸೌಖ್ಯ ಪುರ್ಲು ಪೊಲಿಕೆ ಒದಗಡಿನ್ಪಿ ಪಟ್ಟ ಪರಕೆ ಅರ್ಪಿಸಾವರೋ ಬದುಕ ನೆಲಿಕೆ ತೆಲಿಕೆ ನಲಿಕೆ ಶಾಂತಿ ಸೌಖ್ಯ ಪುರ್ಲು ಪೊಲಿಕೆ ಒದಗಡಿನ್ಪಿ ಪಟ್ಟ ಪರಕೆ ಅರ್ಪಿಸಾವರೋ ಬದುಕ ನೆಲಿಕೆ ತೆಲಿಕೆ ನಲಿಕೆ ಶಾಂತಿ ಸೌಖ್ಯ ಪುರ್ಲು ಪೊಲಿಕೆ ಒದಗಡಿನ್ಪಿ ಪಟ್ಟ ಪರಕೆ ಅರ್ಪಿಸಾವರೋ ಬದುಕ ನಿಲಿಕೆ ತೆಲಿಕೆ ನಲಿಕೆ ಶಾಂತಿ ಸೌಖ್ಯ ಪೊರ್ಲ ಪೊಲಿಕೆ ಒದಗಡಿನ್ಪಿ ಪಟ್ಟ ಪರಕೆ ಅರ್ಪಿಸಬಹುದು ಒದಗಡಿನ್ಪಿ ಪಟ್ಟ ಪರಕೆ ಅರ್ಪಿಸಾವರೋ ಸುಗಿತ ನಲಿಪೊಗ ನಮ ನಲಿತ ಸುಗಿಪೊಗ ಸುಗಿತ ನಲಿಪೊಗ ನಮ ನಲಿತ ಸುಗಿಪೊಗ ಸುಗಿತ ನಲಿಪೊಗ ನಮ ನಲಿತ ಸುಗಿಪೊಗ ಒಡಲ ಪುಡತ ಒಡಿ ಪುಡಿತಿ ಸ್ವಾಮಿ ಕೃಷ್ಣನ ಸುಗಿತ ನಲಿಪೊಗ ನಮ ನಲಿತ ಸುಗಿಪೊಗ 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 ಶ್ರೀ ಮಂಜುನಾಥ ಧರ್ಮಸ್ಥಳೇಶ ಶರಣಂ ಶ್ರೀ ಮಂಜುನಾಥ ಧರ್ಮಸ್ಥಳೇಶ ಶರಣಂ ಶ್ರೀ ಮಂಜುನಾಥ ಧರ್ಮಸ್ಥಳೇಶ ಶರಣಂ ಶ್ರೀ ಮಂಜುನಾಥ ಧರ್ಮಸ್ಥಳೇಶ
शरणं पाशाकुश पाणिनागभूषण पाशाकुश पाणिनागभूषण पाशाकुश पाणिनागभूषण पाशाकुश पाणिनागभूषण दीनबन्धुडो गणात सर्ववात्मक दीनबन्धुडो गणात सर्ववात्मक दीनबन्धुडो गणात सर्ववात्मक दीनबन्धुडो गणात सर्ववात्मक परमेश सर्वेश परमेश सर्वेश परमेश सर्वेश परमेश सर्वेश परमेश सर्वेश सदाशिवा परमेश सर्वेश सदाशिवा श्री मंजुनाथ धर्मस्थळेश शरणं श्री मंजुनाथ धर्मस्थळेश शरणं श्री मंजुनाथ धर्मस्थळेश शरणं क्षन्तव्य मे अपराध शिव 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 महादेव क्षन्तव्य मे अपराध शिव 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 महादेव श्री मंजुनाथ धर्मस्थळेश शरणं श्री मंजुनाथ धर्मस्थळेश शरणं धर्मस्थळेश शरणं धर्मस्थळेश शरणं तुझे चरण सेवा पांडुरंग तुझे चरण सेवा पांडुरंग तुझे चरण सेवा पांडुरंग तुझे चरण सेवा पांडुरंग विठ्ठला तुझे सेवा हे पांडुरंग विठ्ठला
ಎಷ್ಟೊಂದು ದೂರದಿಂದ ಬಂದೇವೋ ಸ್ವಾಮಿ, ಎಷ್ಟೊಂದು ದೂರದಿಂದ, ಎಷ್ಟೊಂದು ದೂರದಿಂದ ಬಂದೇವೋ ಸ್ವಾಮಿ, ಎಷ್ಟೊಂದು ದೂರದಿಂದ, ಎಷ್ಟೊಂದು ದೂರದಿಂದ ಬಂದೇವೋ ಸ್ವಾಮಿ, ಎಷ್ಟೊಂದು ದೂರದಿಂದ, ಎಷ್ಟೊಂದು ದೂರದಿಂದ ಬಂದೇವೋ ಸ್ವಾಮಿ, ಎಷ್ಟೊಂದು ದೂರದಿಂದ. ಕಾಶಿ ಕೈಲಾಸನವರಿತಿಲ್ಲ ಪ್ರಭುವೇ, ಕಾಶಿ ನವರಿತಿಲ್ಲ ಪ್ರಭುವೇ, ಕಾಶಿ ಕೈಲಾಸ ನವರಿತಿಲ್ಲ ಪ್ರಭುವೇ, ಕಾಶಿ ಕೈಲಾಸ ನವರಿತಿಲ್ಲ ಪ್ರಭುವೇ, ಎಮ್ಮ ಮನ ಮಂದಿರದಿ ನೀ ನೆಲೆಸುವೆ ಭುವೆ, 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 ಎಷ್ಟೊಂದು ದೂರದಿಂದ ಬಂದೇವೋ ಸ್ವಾಮಿ, ಎಷ್ಟೊಂದು ದೂರದಿಂದ, ಎಷ್ಟೊಂದು ದೂರದಿಂದ ಬಂದೆವೋ ಸ್ವಾಮಿ, ಎಷ್ಟೊಂದು ದೂರದಿಂದ. ಧರ್ಮ ದೇವತೆಗಳಿಗೊಡೆಯನೋ ನೀನೋ, ಧರ್ಮ ದೇವತೆಗಳಿಗೊಡೆಯನೋ ನೀನೋ, ಧರ್ಮ ದೇವತೆಗಳಿಗೊಡೆಯನೋ ನೀನೋ, ಧರ್ಮ ದೇವತೆಗಳಿಗೊಡೆಯನೋ ನೀನೋ, ಧರ್ಮಸ್ಥಳವೇ ನಿನ್ನ ನಿವಾಸ ಕಾಣೋ, ಧರ್ಮಸ್ಥಳವೇ ನಿನ್ನ ನಿವಾಸ ಕಾಣೋ, ಧರ್ಮಸ್ಥಳವೇ ನಿನ್ನ ನಿವಾಸ ಕಾಣೋ, ಧರ್ಮಸ್ಥಳವೇ ನಿನ್ನ ನಿವಾಸ ಕಾಣೋ, ಎಷ್ಟೊಂದು ದೂರದಿಂದ ಬಂದೇವೋ ಸ್ವಾಮಿ, ಎಷ್ಟೊಂದು ದೂರದಿಂದ, ಎಷ್ಟೊಂದು ದೂರದಿಂದ ಬಂದೆವೋ ಸ್ವಾಮಿ, ಎಷ್ಟೊಂದು ದೂರದಿಂದ. ಅಣ್ಣಪ್ಪನೊಡಗೋಡೆ ನಿನ್ನ ದರ್ಬಾರೋ, ಅಣ್ಣಪ್ಪನೊಡಗೋಡೆ ನಿನ್ನ ದರ್ಬಾರೋ, ಅಣ್ಣಪ್ಪನೊಡಗೋಡೆ ನಿನ್ನ ದರ್ಬಾರೋ, ಅಣ್ಣಪ್ಪನೊಡಗೋಡೆ ನಿನ್ನ ದರ್ಬಾರೋ, ನೀನು ಕೈ ಹಿಡಿದಲ್ಲೇ ನಮ್ಮ ಕಾರ್ಬಾರೋ, 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 ಎಷ್ಟೊಂದು ದೂರದಿಂದ ಬಂದೇವೋ ಸ್ವಾಮಿ, ಎಷ್ಟೊಂದು ದೂರದಿಂದ, ಎಷ್ಟೊಂದು ದೂರದಿಂದ ಬಂದೆವೋ ಸ್ವಾಮಿ, ಎಷ್ಟೊಂದು ದೂರದಿಂದ, ಎಷ್ಟೊಂದು ದೂರದಿಂದ ಬಂದೇವೋ ಸ್ವಾಮಿ, ಎಷ್ಟೊಂದು ದೂರದಿಂದ,
ಚಿಂತ್ಯಾಗೋ ಮಾಡುತ್ತಿದ್ದೆ ಚಿನ್ಮಯನಿದ್ದಾನೆ ಸ್ವಾಮಿ ಚಿನ್ಮಯನಿದ್ದಾನೆ. ನಿನ್ನ ಚಿಂತೆ ಬಿಡಿಸುವ ಗೌರಿ, ನಿನ್ನ ಚಿಂತೆ ಬಿಡಿಸುವ ಗೌರಿ ಕಾಂತನಿದ್ದಾನೆ ಸ್ವಾಮಿ ಚಿನ್ಮಯನಿದ್ದಾನೆ. ಚಿಂತ್ಯಾಗೋ ಮಾಡುತ್ತಿದ್ದೆ ಚಿನ್ಮಯನಿದ್ದಾನೆ ಸ್ವಾಮಿ ಚಿನ್ಮಯನಿದ್ದಾನೆ. ಚಿಂತ್ಯಾಕೆ ಮಾಡುತ್ತಿದ್ದೆ ಚಿನ್ಮಯನಿದ್ದಾನೆ ಸ್ವಾಮಿ ಚಿನ್ಮಯನಿದ್ದಾನೆ. ಚಿಂತ್ಯಾಗೋ ಮಾಡುತ್ತಿದ್ದೆ ಚಿನ್ಮಯನಿದ್ದಾನೆ ಸ್ವಾಮಿ ಚಿನ್ಮಯನಿದ್ದಾನೆ. ಎಳ್ಳು ಕೊನೆಯು ಮುಳ್ಳು ಎಲ್ಲೂ ಬಿಡದೆ ಒಳಗೆ ಹೊರಗೆ, ಮುಳ್ಳು ಮನೆಯು ಎಲ್ಲೂ ಬಿಡದೆ ಒಳಗೆ ಹೊರಗೆ ಎಲ್ಲ ಟಾವಿನಲ್ಲೂ ಗೌರಿ ವಲ್ಲಭನಿದ್ದಾನೆ ಸ್ವಾಮಿ ಚಿನ್ಮಯನಿದ್ದಾನೆ. ಎಲ್ಲ ಟಾವಿನಲ್ಲೂ ಗೌರಿ ವಲ್ಲಭನಿದ್ದಾನೆ ಸ್ವಾಮಿ ಚಿನ್ಮಯನಿದ್ದಾನೆ. ಚಿಂತ್ಯಾಗೋ ಮಾಡುತ್ತಿದ್ದೆ ಚಿನ್ಮಯನಿದ್ದಾನೆ ಸ್ವಾಮಿ ಚಿನ್ಮಯನಿದ್ದಾನೆ. ಚಿಂತ್ಯಾಗೋ ಮಾಡುತ್ತಿದ್ದೆ ಚಿನ್ಮಯನಿದ್ದಾನೆ ಸ್ವಾಮಿ ಚಿನ್ಮಯನಿದ್ದಾನೆ. ಹಿಂದೆ ನಿನ್ನ ಸಲಹಿದರ್ಯಾರು, ಮುಂದೆ ನಿನ್ನ ಸಲಹುವರ್ಯಾರು. ಹಿಂದೆ ನಿನ್ನ ಸಲಹಿದರ್ಯಾರು, ಮುಂದೆ ನಿನ್ನ ಸಲಹುವರ್ಯಾರು. ಅಂದೆಗೂ ಎಂದೆಗೂ ಎಂದೆಗೂ ನಂದೆ ವಾಹನನಿದ್ದಾನೆ ಸ್ವಾಮಿ ಚಿನ್ಮಯನಿದ್ದಾನೆ. ಅಂದೆಗೂ ಇಂದೆಗೂ ಎಂದೆಗೂ ನಂದೆ ವಾಹನನಿದ್ದಾನೆ ಸ್ವಾಮಿ ಚಿನ್ಮಯನಿದ್ದಾನೆ. ಚಿಂತ್ಯಾಕೆ ಮಾಡುತ್ತಿದ್ದೆ ಚಿನ್ಮಯನಿದ್ದಾನೆ ಸ್ವಾಮಿ ಚಿನ್ಮಯನಿದ್ದಾನೆ. ಯಾಕೋ ಮಾಡುತ್ತಿದ್ದೆ ಚಿನ್ಮಯನಿದ್ದಾನೆ ಸ್ವಾಮಿ ಚಿನ್ಮಯನಿದ್ದಾನೆ. ನಾನು ನೀನು ಎಂಬ ಉಭಯ ಹೀನ ಗುಣಗಳೆಲ್ಲ ಕಳೆದು, ನಾನು ನೀನು ಎಂಬ ಉಭಯ ಹೀನ ಗುಣಗಳೆಲ್ಲ ಕಳೆದು ಜ್ಞಾನಿ ಚಿದಾನಂದ ಸುಖ ಸಂಪೂರ್ಣನಿದ್ದಾನೆ ಸ್ವಾಮಿ ಚಿನ್ಮಯನಿದ್ದಾನೆ. ಜ್ಞಾನಿ ಚಿದಾನಂದ ಸುಖ ಸಂಪೂರ್ಣನಿದ್ದಾನೆ ಸ್ವಾಮಿ ಚಿನ್ಮಯನಿದ್ದಾನೆ. ಚಿಂತ್ಯಾಕೆ ಮಾಡುತ್ತಿದ್ದೆ ಚಿನ್ಮಯನಿದ್ದಾನೆ ಸ್ವಾಮಿ ಚಿನ್ಮಯನಿದ್ದಾನೆ. ಯಾಕೋ ಮಾಡುತ್ತಿದ್ದೆ ಚಿನ್ಮಯನಿದ್ದಾನೆ ಸ್ವಾಮಿ ಚಿನ್ಮಯನಿದ್ದಾನೆ. ಬಲ್ಲಿದ ಭಜಕರ ಹೃದಯದಲ್ಲಿ ನಿಂತು ಪುರಂದರ ವಿಠಲ ತಾನು, ಭಜಕರ ಹೃದಯದಲ್ಲಿ ನಿಂತು ಪುರಂದರ ವಿಠಲ ತಾನು, ಸೊಲ್ಲು ಸೊಲ್ಲಿಗವರ ಬಯಕೆ ಸಲ್ಲಿಸುತ್ತಿದ್ದಾನೆ ಸ್ವಾಮಿ ಚಿನ್ಮಯನಿದ್ದಾನೆ. ಸೊಲ್ಲು ಸೊಲ್ಲಿಗವರ ಬಯಕೆ ಸಲ್ಲಿಸುತ್ತಿದ್ದಾನೆ ಸ್ವಾಮಿ ಚಿನ್ಮಯನಿದ್ದಾನೆ. ಚಿಂತ್ಯಾಗೋ ಮಾಡುತ್ತಿದ್ದೆ ಚಿನ್ಮಯನಿದ್ದಾನೆ ಸ್ವಾಮಿ ಚಿನ್ಮಯನಿದ್ದಾನೆ. ನಿನ್ನ ಚಿಂತೆ ಬಿಡಿಸುವ ಗೌರಿ, ನಿನ್ನ ಚಿಂತೆ ಬಿಡಿಸುವ ಗೌರಿ ಕಾಂತನಿದ್ದಾನೆ ಚಿನ್ಮಯನಿದ್ದಾನೆ. ಚಿಂತ್ಯಾಗೋ ಮಾಡುತ್ತಿದ್ದೆ ಚಿನ್ಮಯನಿದ್ದಾನೆ ಸ್ವಾಮಿ ಚಿನ್ಮಯನಿದ್ದಾನೆ. ಗೌರಿ ವಲ್ಲಭನಿದ್ದಾನೆ, ನಂದಿ ವಾಹನನಿದ್ದಾನೆ, ಸುಖ ಸಂಪೂರ್ಣನಿದ್ದಾನೆ ಸ್ವಾಮಿ ಚಿನ್ಮಯನಿದ್ದಾನೆ. ಲೇ ಲೇ ಲೇ
ले 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 गा ले 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 गा ले 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 गा ले 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 गा ले 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 गा ले 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 गा ले 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 गा ले 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 गा ले 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 गा ले 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 गा ले 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 गा ले 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 गा ले 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 गा ले 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 गा ले 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 गा ले 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 गा ಕಂಡ ಕೊಡದ ನೀರದೊಲೈ ಇತ್ತಿನೇರಗ ಅನ್ಯ ಪಂಪೆಗೆನೆ ಮತ್ಸ್ಯ ದೇವರತ್ತೆಗ ಕಂಡ ಕೊಡದ ನೀರದೊಲೈ ಇತ್ತಿನೇರಗ ಅನ್ಯ ಪಂಪೆಗೆನೆ ಮತ್ಸ್ಯ ದೇವರತ್ತೆಗ ಪರ್ವತನೋ ಬೆರಟದೇದ ದೆರ್ತಿನೇರಗ ಪರ್ವತನೋ ಬೆರಟದೇದ ದೆರ್ತಿನೇರಗ ಪರ್ವತನೋ ಬೆರಟದೇದ ದೆರ್ತಿನೇರಗ ಪರ್ವತನೋ ಬೆರಟದೇದ ದೆರ್ತಿನೇರಗ ಸರ್ವಲೋಕದೊಡೆಯ ಕೂರ್ಮ ದೇವರತ್ತೆಗ ಲೇ 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 ಗ ಲೇ 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 ಗ ಲೇ 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 ಗ ಲೇ 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 ಗ ಲೇ 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 ಗ ಲೇ 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 ಗ ರಕ್ಕಸಾನ ಕಿರ್ತ ಭೂಮಿ ತಿರ್ತಿನೇರಗ ರಕ್ಕಸಾರಿ ಬೋವರಗ ದೇವರತ್ತೆಗ ರಕ್ಕಸಾನ ಕಿರ್ತ ಭೂಮಿ ತಿರ್ತಿನೇರಗ ರಕ್ಕಸಾರಿ ಬೋವರಗ ದೇವರತ್ತೆಗ ಕರ್ಣಮಾಲೆ ಕಂಟೆಲಡ ಧರ್ತಿನೇರಗ ಕರ್ಣಮಾಲೆ ಕಂಟೆಲಡ ಧರ್ತಿನೇರಗ ಕರ್ಣಮಾಲೆ ಕಂಟೆಲಡ ಧರ್ತಿನೇರಗ ಕರ್ಣಮಾಲೆ ಕಂಟೆಲಡ ಧರ್ತಿನೇರಗ ಸರ್ವಲೋಕದೊಡೆಯ ಕೂರ್ಮ ದೇವರತ್ತೆಗ ಲೇ 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 ಗ ಲೇ 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 ಗ ಲೇ 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 ಗ ಲೇ 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 ಗ ಲೇ 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 ಗ ಲೇ 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 ಗ ಚಕ್ರವರ್ತಿ ಬಲಿಟ ಭೂಮಿ ನೆತ್ತಿನೇರಗ ಛತ್ರಧಾರಿ ಅದಿತಿ ಪುತ್ರೆ ವಾಮನೆತ್ತೆಗ ಚಕ್ರಧಾರಿ ಬಲಿಟ ಭೂಮಿ ನೆಟ್ಟಿನೇರಗ ಛತ್ರಧಾರಿ ಅದಿತಿ ಪುತ್ರೆ ವಾಮನೆತ್ತೆಗ ಚಕ್ರವರ್ತಿ ಬಲಿಟ ಭೂಮಿ ನೆಟ್ಟಿನೇರಗ ಛತ್ರಧಾರಿ ಅದಿತಿ ಪುತ್ರೆ ವಾಮನೆತ್ತೆಗ ಬಲಿಟ ಭೂಮಿ ನೆಟ್ಟಿನೇರಗ ಛತ್ರಧಾರಿ ಅದಿತಿ ಪುತ್ರೆ ವಾಮನತ್ತೆಗ ಕ್ಷತ್ರಿಯರನ ಬಹಳ ಸರ್ತಿ ಕೀರ್ತಿನೇರಗ ಕ್ಷತ್ರಿಯರನ ಬಹಳ ಸರ್ತಿ ಕೀರ್ತಿನೇರಗ ಕ್ಷತ್ರಿಯರನ ಬಹಳ ಸರ್ತಿ ಕೀರ್ತಿನೇರಗ ಕ್ಷತ್ರಿಯರನ ಬಹಳ ಸರ್ತಿ ಕೀರ್ತಿನೇರಗ ಸತ್ಯ ಪಂಪೆಗೆಯಲ್ಲಿ ಪರಶುರಾಮ ರತ್ತೆಗ ಲೇ 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 ಗ ಲೇ 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 ಗ ಲೇ 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 ಗ ಲೇ 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 ಗ ಲೇ 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 ಗ ಲೇ 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 ಗ ಲೇ 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 ಗ ಲೇ ಲೇ
ले 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 गा ले 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 गा ले 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 गा ಉಪ್ಪು ನೀರ ಕಡಲ ಕಟ್ಟ ಕಟ್ಟಿ ನೇರಗ ಸರ್ಪಚಾಗಿ ಪಂಪೆ ರಾಮ ದೇವರತ್ತೆಗ ಕಡಲ ಕಟ್ಟ ಕಟ್ಟಿ ನೇರಗ ಸರ್ಪಚಾಗಿ ಪಂಪೆ ರಾಮ ದೇವರತ್ತೆಗ ಅರ್ಜುನಗ ಸಾರಥಿತ್ವ ಮಲ್ತಿ ನೇರಗ ಅರ್ಜುನಗ ಸಾರಥಿತ್ವ ಮಲ್ತಿ ನೇರಗ ನಿರ್ಜರಾದಿ ಮಹಿಮೆ ಕೃಷ್ಣ ದೇವರತ್ತೆಗ ले 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 गा ले 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 गा ले 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 गा ले 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 गा ले 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 गा ले 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 गा मनोजवं मानुत तुल्य वेगं जितेन्द्रियं बुद्धिमता वरिष्ठं वातात्मजं वानरयूथमुख्यं श्रीरामदूतं शिरसा नमामि बुद्धिर्बलं यशोधैर्यं निर्भयत्वमरोगताम् अजाड्यं वाक्पटुत्वं च हनुमत्स्मरणात् भवेत् जय जय हनुमान जय गुरु जय जय पवमान 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 पवन पुत्र हनुमान की जय आंजनेय जय बल भीमा जय भक्तवर तुलित बल धामा जय हनुमंत जय यम रक्षिसो राम ಭಕ್ತಾದಿಗಳನ್ನು ಧರಿಸೋ जय जय हनुमान जय गुरु जय जय पवमान 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 पवन पुत्र हनुमान की जय आंजनेय जय बल भीमा जय भक्तवर तुलित बल धामा जय हनुमंत जय यम रक्षिसो राम ಭಕ್ತಾದಿಗಳನ್ನು ಧರಿಸೋ जय जय हनुमान जय गुरु जय जय पवमान 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 पवन पुत्र हनुमान की जय बुद्धिर्बला धैर्य कला करुणिसो जय जय हनुमान जय गुरु जय जय पवमान निर्भयत्व आरोग्य करुणिसो जय जय हनुमान जय गुरु जय जय पवमान वाक्पटुत्व स्मरणे करुणिसो जय जय हनुमान जय गुरु जय जय पवमान श्रीराम दर्शन भाग्य करुणिसो जय जय हनुमान जय गुरु जय जय पवमान बुद्धिर्बला धैर्य कला निर्भयत्व आरोग्य करुणिसो वाक्पटुत्व स्मरणे करुणिसो श्रीराम दर्शन भाग्य करुणिसो जय जय हनुमान जय गुरु जय जय पवमान 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 पवन पुत्र हनुमान की जय आंजनेय जय बल भीमा जय भक्तवर तुलित बल धामा जय हनुमंತ जय यम रक्षिसो राम ಭಕ್ತಾದಿಗಳನ್ನು ಧರಿಸೋ जय जय हनुमान जय गुरु जय जय पवमान 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 पवन पुत्र हनुमान की जय राम स्मरण कोडु जय राम जय राम जय जय राम राम सेವೆಯ ಕೊಡು जय राम जय राम जय जय राम ರಾಮ ಸ್ಮರಣೆ ಕೊಡು जय राम जय राम जय जय राम ರಾಮ ಸೇವೆಯ ಕೊಡು जय राम जय राम जय जय राम ರಾಮಾಯಣದ ಕಥೆಯೊಳು ಬಂದು ಕೂಡೋ जय जय हनुमान जय गुरु जय जय पवमान ರಾಮಾಯಣದ
ಜನತೆಯೊಳು ಬಂದು ಕೂಡೋಣ. जय जय हनुमान जय गुरु जय जय पवन. ದಾಸ ಕೇಶವನುತ ಮಾರುತಿ ಹನುಮ. हनुमंत हनुमंत मारुति राय हनुमंत. ದಾಸ ಕೇಶವನುತ ಮಾರುತಿ ಹನುಮ. हनुमंत हनुमंत मारुति राय हनुमंत. ದಾಸಾಗ್ರೇಸರ ಜೈ ಭಲ ಭೀಮ. जय जय हनुमान जय गुरु जय जय पवन. 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 ಪವನ ಪುತ್ರ ಹನುಮಾನ್ ಕಿ जय ಆಂಜನೇಯ ಜೈ ಭಲ ಭೀಮ ಜೈ. ಭಕ್ತವರ ತೊಲಿತ ಫಲಧಾಮ ಜೈ. ಹನುಮಂತ ಜೈ. ಎಮ್ಮ ರಕ್ಷಿಸೋ ರಾಮ ಭಕ್ತಾದಿಗಳನ್ನು ಧರಿಸೋ. जय जय हनुमान जय गुरु जय जय पवन. 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 ಪವನ ಪುತ್ರ ಹನುಮಾನ್ ಕಿ ಜೈ ಜೈ. ಆಂಜನೇಯ ಜೈ ಜೈ. ಭಲ ಭೀಮ ಜೈ. ಭಕ್ತವರ ತುಲಿತ ಫಲಧಾಮ ಜೈ. ಹನುಮಂತ ಜೈ. ಎಮ್ಮ ರಕ್ಷಿಸೋ ಜೈ. ರಾಮ ಭಕ್ತಾದಿಗಳನ್ನು ಧರಿಸೋ. जय जय हनुमान जय गुरु जय जय पवन. 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 ಪವನ ಪುತ್ರ ಹನುಮಾನ್ ಕಿ जय ಬೋಲೋ ಮಂಜುನಾಥ ಸ್ವಾಮಿ ಕಿ जय ಬೋಲೋ ಭಾರತ್ ಮಾತಾ ಕಿ जय. ಕೃತಜ್ಞತೆಗಳು. ಶ್ರೀ ಧರ್ಮಸ್ಥಳ ಧರ್ಮ ಸಂರಕ್ಷಣಾ ವೇದಿಕೆ ಪುತ್ತೂರು ತಾಲೂಕು ಸಾರಥ್ಯದಲ್ಲಿ ಜನಾಗ್ರಹ ಸಭೆಯ ಈ ಕಾರ್ಯಕ್ರಮದಲ್ಲಿ ಈ ತನಕ ಭಜನೆಯನ್ನ ನೆರವೇರಿಸಿದ ಸಿದ್ಧಿದಾತ್ರಿ ಮಹಿಳಾ ಭಜನಾ ಮಂಡಳಿ ಉಪ್ಪಳಿಗೆ, ಸಿದ್ಧಿವಿನಾಯಕ ಭಜನಾ ಸೇವಾ ಟ್ರಸ್ಟ್ ಕುಂಜಮಲೆ ಈ ತಂಡದ ಎಲ್ಲ ಸದಸ್ಯರಿಗೂ ಕೂಡ ವಿಶೇಷವಾದ ಕೃತಜ್ಞತೆಗಳನ್ನ ಸಮರ್ಪಿಸ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಧರ್ಮಸ್ಥಳ ಭಜನಾ ಪರಿಷತ್ತಿನ ಸಂಯೋಜಕರಾಗಿರುವ ರಮೇಶ್ ಬಳ್ಳ ಇವರ ಸಾರಥ್ಯದಲ್ಲಿ 28 ತಂಡಗಳು ಕುಣಿತ ಮತ್ತು ಕುಳಿತು ಭಜನೆಯನ್ನ ಮಾಡುವ ಮೂಲಕ ಈ ಜನಾಕ್ರೋಶ ಸಭೆಗೆ ವಿಶೇಷವಾದ ಸಾಕಾರವನ್ನ ಕೊಟ್ಟಿದ್ರಿ. ತಮ್ಮೆಲ್ಲರಿಗೂ ಕೃತಜ್ಞತೆಗಳನ್ನ ಸಮರ್ಪಿಸ್ತಾ ಇದೀಗ ಸಭಾ ಕಾರ್ಯಕ್ರಮ ಪ್ರಸ್ತುತಗೊಳ್ಳಲಿದೆ. ಆದರಣೀಯರೇ, ಆದರಣೀಯರೇ, ಚತುರ್ವೇದ ದಾನ ಪರಂಪರೆಗೆ ಹೆಸರಾಗಿರುವ ಕೋಟ್ಯಾಂತರ ಭಕ್ತರ ಆರಾಧ್ಯ ಕ್ಷೇತ್ರ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ವ್ಯವಸ್ಥಿತ ಷಡ್ಯಂತ್ರದ ವಿರುದ್ಧವಾಗಿ ಶ್ರೀ ಧರ್ಮಸ್ಥಳ ಧರ್ಮ ಸಂರಕ್ಷಣಾ ವೇದಿಕೆ ಪುತ್ತೂರು ತಾಲೂಕಿನ ಸಮಾನ ಮನಸ್ಕರ ನೇತೃತ್ವದಲ್ಲಿ ಜನಾಗ್ರಹ ಸಭೆ ಇದೀಗ ನೆರವೇರಲಿದೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮುಖ್ಯ ವೇದಿಕೆಯಲ್ಲಿ ಶ್ರೀ 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 ರಾಜಶೇಖರಾನಂದ ಸ್ವಾಮೀಜಿ ವಜ್ರದೇಹಿ ಮಠ ಗುರುಪುರ, ಶ್ರೀ ಮೋಹನ್ ಆಳ್ವ, ಅಶೋಕ್ ಕುಮಾರ್ ರೈ ಮಾನ್ಯ ಶಾಸಕರು ಪುತ್ತೂರು ವಿಧಾನಸಭಾ ಕ್ಷೇತ್ರ, ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಮಾಜಿ ಸಂಸದರು ಮಂಗಳೂರು ಲೋಕಸಭಾ ಕ್ಷೇತ್ರ, ಶ್ರೀ ಸಂಜೀವ ಮಠಂದೂರು ಮಾಜಿ ಶಾಸಕರು ಪುತ್ತೂರು ವಿಧಾನಸಭಾ ಕ್ಷೇತ್ರ, ಶ್ರೀಮತಿ ಮಲ್ಲಿಕಾ ಪ್ರಸಾದ್ ಮಾಜಿ ಶಾಸಕರು ಪುತ್ತೂರು ವಿಧಾನಸಭಾ ಕ್ಷೇತ್ರ, ಶ್ರೀಮತಿ ಶಕುಂತಲಾ ಟಿ ಶೆಟ್ಟಿ ಮಾಜಿ ಶಾಸಕರು ಪುತ್ತೂರು ವಿಧಾನಸಭಾ ಕ್ಷೇತ್ರ, ಶ್ರೀ ಈಶ್ವರ ಭಟ್ ಪಂಚಗುಡ್ಡೆ ಮಾನ್ಯ ಅಧ್ಯಕ್ಷರು ವ್ಯವಸ್ಥಾಪನಾ ಸಮಿತಿ ಮಹತೋಬಾರ ಮಹಲಿಂಗೇಶ್ವರ ದೇವಸ್ಥಾನ ಪುತ್ತೂರು, ಶ್ರೀಮತಿ ಲೀಲಾವತಿ ಅಣ್ಣುನಾಯಕ ಮಾನ್ಯ ಅಧ್ಯಕ್ಷರು ನಗರಸಭೆ ಪುತ್ತೂರು, ಬಂಗಾರಡ್ಕ ರಾಂಭಟ್, ನಿರ್ಮಲ್ ಕುಮಾರ್ ಜೈನ್ ನ್ಯಾಯವಾದಿಗಳು ಪುತ್ತೂರು, ಅಶ್ವಿನ್ ಎಲ್ ಶೆಟ್ಟಿ ವಿದ್ಯಾರಶ್ಮಿ ಸಮೂಹ ವಿದ್ಯಾಸಂಸ್ಥೆಗಳು ಸಮಣೂರು, ಮಲ್ಲಿಕಾ ಪಕ್ಕಳ ಧಾರ್ಮಿಕ ಪರಿಷತ್ ಸದಸ್ಯರು ಕರ್ನಾಟಕ ಸರ್ಕಾರ, ಹೇಮನಾಥ ಶೆಟ್ಟಿ ಕಾವು ಸಂಚಾಲಕರು ಶ್ರೀರಾಮಕೃಷ್ಣ ಪ್ರೌಢಶಾಲೆ ಪುತ್ತೂರು, ಚಂದ್ರಹಾಸ ಶೆಟ್ಟಿ ಕಂಬಳ ಸಮಿತಿ ಅಧ್ಯಕ್ಷರು, ಚಿದಾನಂದ ಬೈಲಾಡಿ ನೋಟರಿ ವಕೀಲರು ಪುತ್ತೂರು, ಶ್ರೀಕೃಷ್ಣ ಬೊಳ್ಳಿಲ್ಲಾಯ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು, ಪುಮ್ಮಾನಿ ಕಿಣಿಮಾಣಿ ದೇವಸ್ಥಾನ ಪಾಣಾಜೆ, ಸತೀಶ್ ಗಣಂಜಿ, ಡಾಕ್ಟರ್ ಸುರೇಶ್ ಪುತ್ತೂರಾಯ, ಶ್ರೀ ಕರುಣಾಕರ್ ಯು ಪೂವಪ್ಪ, ವಿಠಲ್ ರೈ ಬಾಲ್ಯೊಟ್ಟು, ಸಾಜಾ ರಾಧಾಕೃಷ್ಣ ಆಳ್ವ, ಬಲರಾಮ ಆಚಾರ್ಯ ಉದ್ಯಮಿಗಳು, ಪದ್ಮನಾಭ ಶೆಟ್ಟಿ, ವಿಶ್ವೇಶ್ವರ ಭಟ್ ಬಂಗಾರಡ್ಕ, ಲೋಕೇಶ್ ಹೆಗ್ಡೆ, ಧನ್ಯಕುಮಾರ್ ರೈ, ಮಹಾಬಲ ರೈ,
ಜೀವಂದರ್ ಜೈನ್, ನನ್ಯ ಅಚ್ಯುತ ಮೂಡಿತಾಯ, ಚನಿಲ ತಿಮ್ಮಪ್ಪ ಶೆಟ್ಟಿ, ರಾಧಾಕೃಷ್ಣ ನಾಯಕ್ ಬುಪ್ಪಿನಂಗಡಿ, ರಾಧಾಕೃಷ್ಣ ರೈ ಬುಡಿಯಾರು, ಅರುಣ್ ಕುಮಾರ್ ಪುತ್ತಿಲ, ಮುರಳೀಕೃಷ್ಣ ಅಸಂತಡಕ, ಗಬರಿ ಬನ್ನೂರು, ಸುಧೀಂದ್ರ ಪ್ರಭು, ಸಂಜೀವ ಕಲ್ಲೇಗ, ನರೇಂದ್ರ ಪಡಿವಾಳ್, ಸಿಬಿ ಶಿವಕುಮಾರ್, ರಾಧಾಕೃಷ್ಣ ನಂದಿಲ, ರಾಧಾಕೃಷ್ಣ ನಾಯಕ್, ಸಹಸ್ರಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ರಾಧಾಕೃಷ್ಣ ನಂದಿಲ, ಜಗದೀಶ್ ಶೆಟ್ಟಿ ನೆಲ್ಲಿಕಟ್ಟೆ, ಅಜಿತ್ ಕುಮಾರ್ ಜೈನ್, ನವೀನ್ ಚಂದ್ರ ನಾಯಕ್, ಕೃಷ್ಣ ಪ್ರಸಾದ್ ಆಳವ, ಜಗನ್ನಾಥ ರೈ ವಕೀಲರು, ಮಾರಪ್ಪ ಶೆಟ್ಟಿ, ರವೀಂದ್ರನಾಥ ಶೆಟ್ಟಿ ನುಳಿಯಾಲು, ಜಗನ್ನಾಥ ರೈ ವಕೀಲರು, ಅಭಿಜಿತ್ ಶೆಟ್ಟಿ ನೆಲ್ಲಿಕಟ್ಟೆ, ಕಿರಣ್ ಬಲ್ನಾಡು, ನಿರ್ಮಲ್ ಕುಮಾರ್ ಜೈನ್, ಚಂದ್ರಶೇಖರ್ ರಾವ್ ಬಪ್ಪಳಿಗೆ, ರತನ್ ಕುಮಾರ್ ಕನ್ನೂರು, ಅಶೋಕ್ ಕುಮಾರ್ ಪಡಿವಾಳ್, ಸಿದ್ದರಾಮರೈ ಕೆದಂಬಾಡಿ ಗುತ್ತು, ಸುದೇಶ್ ಶೆಟ್ಟಿ ಕೋಡಿಂಬಾಡಿ, ಸುಭಾಷ್ ರೈ ಬೆಳ್ಳಿಪಾಡಿ, ದಿನೇಶ್ ಪಿ, ವಿನಯ ಸುವರ್ಣ, ನಳಿನಿ ಪಿ ಶೆಟ್ಟಿ, ಕೃಷ್ಣ ಬೇಣಿ, ಎಸ್ ಬಿ ಜಯರಾಮರೈ, ಎಕೆ ಜಯರಾಮ್ ರೈ ಕೆಯೂರು, ಡಾಕ್ಟರ್ ಕೃಷ್ಣ ಪ್ರಸನ್ನ, ಶ್ರೀಧರ ಆಚಾರ್ಯ, ಪ್ರವೀಣ್ ಚಂದ್ರ ಆಳ್ವ ಬುಳೇರಿಕಟ್ಟೆ, ಈಶ್ವರ ಬೆಡೆಕಾರ್, ರಾಮನಾಯಕ್ ಜಿ, ಆರ್.ಸಿ. ನಾರಾಯಣ್, ಲೋಕೇಶ್ ಬೆತ್ತೋಡಿ, ವಿಶ್ವಾಸ ಶನೈ, ಸದಾನಂದ ಶೆಟ್ಟಿ ಕೂರೇಲು, ವಾಸು ಪೂಜಾರಿ ಗುಂಡ್ಯಡ್ಕ, ಬುದಯ ಕುಮಾರ್ ಕೇಂದ್ರ ಒಕ್ಕೂಟದ ಅಧ್ಯಕ್ಷರು. ಎಲ್ಲ 70 ಅತಿಥಿಗಳನ್ನ ಕೂಡ ಅತ್ಯಂತ ಗೌರವಪೂರ್ವಕವಾಗಿ ಮುಖ್ಯ ವೇದಿಕೆಗೆ ಸ್ವಾಗತಿಸುತ್ತಿದ್ದೇವೆ. ಆದರಣೀಯರೇ, ಶ್ರೀ ಧರ್ಮಸ್ಥಳ ಧರ್ಮ ಸಂರಕ್ಷಣಾ ವೇದಿಕೆ ಪುತ್ತೂರು ಸಾರಥ್ಯದಲ್ಲಿ, ಶಶಿಕುಮಾರ್ ರೈ ಬಾಲ್ಯೂಟ್ ಸಂಚಾಲಕತ್ವದಲ್ಲಿ, ಪದ್ಮನಾಭ ಶೆಟ್ಟಿ, ಸಾದಾ ರಾಧಾಕೃಷ್ಣ ಆಳ್ವ, ಮಹಾಬಲ ರೈ ಬಳತಡಕ, ಲೋಕೇಶ್ ಹೆಗ್ಡೆ, ಡಾಕ್ಟರ್ ನಾರಾಯಣ್ ಭಟ್, ಜೀವಂದರ್ ಜೈನ್, ಸತೀಶ್ ನಾಯಕ್, ಜಗದೀಶ್ ಶೆಟ್ಟಿ ನೆಲ್ಲಿಕಟ್ಟೆ, ಈಶ್ವರ ಭಟ್ ಪಂಚಕುಡ್ಡೆ, ಧನ್ಯಕುಮಾರ್ ರೈ ಇವರ ನೇತೃತ್ವದಲ್ಲಿ ಶ್ರೀ ಧರ್ಮಸ್ಥಳ ಧರ್ಮ ಸಂರಕ್ಷಣಾ ವೇದಿಕೆ ಪುತ್ತೂರು ತಾಲೂಕು ಇದರ ಸಾರಥ್ಯದಲ್ಲಿ ಶ್ರೀಕ್ಷೇತ್ರ ಧರ್ಮಸ್ಥಳ ಮತ್ತು ಪೂಜ್ಯ ಕಾವಂದರ ಮೇಲಿನ ಹವಏಳನ ಖಂಡನೆಯ ವಿರುದ್ಧ ಜನಾಗ್ರಹ ಸಭೆ, ಜನಾಗ್ರಹ ಸಮಾವೇಶಕ್ಕೆ ಸೇರಿರುವ ಸರ್ವರನ್ನ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ ಎಲ್ಲ ಅತಿಥಿ ಬಂಧುಗಳನ್ನ ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸುತ್ತಿದ್ದೇವೆ. ನಿತ್ಯ ಅನ್ನದಾಸೋಹದ ತಾಣ ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ಬಡ ಜನರ ಆರ್ಥಿಕ ಶಕ್ತಿಯ ಉತ್ತೇಜನ, ವಿದ್ಯಾಸಂಸ್ಥೆಗಳ ಮೂಲಕ ಶೈಕ್ಷಣಿಕ ಅಭಿವೃದ್ಧಿ, ಸರ್ಕಾರಿ ಶಾಲೆಗಳಿಗೆ ಜ್ಞಾನದೀಪ ಶಿಕ್ಷಕರ ನಿಯೋಜನೆ, ಆಸ್ಪತ್ರೆ ಆರೋಗ್ಯ ಕೇಂದ್ರಗಳ ಮೂಲಕ ಜನಸೇವೆ, ಕ್ಷೇತ್ರ ಸಂವರ್ಧನಾ ಸಮಿತಿಯ ಮೂಲಕ ಪುಣ್ಯಕ್ಷೇತ್ರಗಳ ಜೀರ್ಣೋದ್ಧಾರ, ರುಡ್ ಸೆಟ್ ಸಂಸ್ಥೆಯ ಮೂಲಕ ಯುವಕ ಯುವತಿಯರ ಬದುಕು ಕಟ್ಟುವ ಕಾರ್ಯ, ಸಾವಿರಾರು ಮಂದಿಗೆ ಸಾಮೂಹಿಕ ವಿವಾಹ, ಭಜನಾ ಕಮ್ಮಟದ ಮೂಲಕ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಲಕ್ಷಾಂತರ ಭಜಕರನ್ನ ಸೃಷ್ಟಿಸಿದ ಕೀರ್ತಿ, ನೂರಾರು ವ್ಯಕ್ತಿಗಳ ಬದುಕನ್ನ ಕಟ್ಟಿದಂತಹ ದುಶ್ಚಟ ಮುಕ್ತ ಸಮಾಜದ ವಿರುದ್ಧ ನಿರಂತರವಾದ ಹೋರಾಟವನ್ನ ಮಾಡ್ತಾ ನಮ್ಮ ಸಂಸ್ಕೃತಿ ಸಂಸ್ಕಾರವನ್ನ ಬೆಳೆಸುವ ನಿಟ್ಟಿನಲ್ಲಿ 24 ಗಂಟೆಯೂ ಕಟಿಬದ್ಧವಾಗಿ ದುಡಿಯುತ್ತಿರುವ ಚತುರ್ವಿಧ ದಾನ ಪರಂಪರೆಗೆ ಹೆಸರಾಗಿರುವ ಕೋಟ್ಯಾಂತರ ಭಕ್ತರ ಆರಾಧ್ಯ ಕ್ಷೇತ್ರ ಶ್ರೀಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ವ್ಯವಸ್ಥಿತ ಷಡ್ಯಂತ್ರದ ವಿರುದ್ಧ ಇವತ್ತು ಪುತ್ತೂರು ತಾಲೂಕಿನಲ್ಲಿ ಶ್ರೀ ಧರ್ಮಸ್ಥಳ ಧರ್ಮ ಸಂರಕ್ಷಣಾ ವೇದಿಕೆ ಪುತ್ತೂರು ತಾಲೂಕು ಸಾರಥ್ಯದಲ್ಲಿ ಜನಾಗ್ರಹ ಸಮಾವೇಶ ಕಾರ್ಯಕ್ರಮ ಇದೀಗ ಆರಂಭಗೊಳ್ಳುತ್ತಿದೆ. ಎಲ್ಲ ಅತಿಥಿ ಬಂಧುಗಳನ್ನ ಪ್ರೇಕ್ಷಕರ ಕೈ ಚಪ್ಪಾಳಿಯೊಂದಿಗೆ ವೇದಿಕೆಗೆ ಮತ್ತೊಮ್ಮೆ ಸ್ವಾಗತಿಸ ಶಕ್ತಿ ಮತ್ತು ಚೈತನ್ಯದ ಪ್ರತೀಕ, ಶ್ರದ್ಧೆ ಮತ್ತು ಏಕ ಮನಸ್ಸಿನ ದ್ಯೋತಕ ಅದು ಪ್ರಾರ್ಥನೆ. ಸರ್ವಜ್ಞನು ಸರ್ವಶಕ್ತನು ಸರ್ವರಲ್ಲಿಯೂ ಅಡಗಿರುವ ಪರಮಾತ್ಮನನ್ನ ಪ್ರಾರ್ಥಿಸಿದ ಸರ್ವರದ ಹಿತದಲ್ಲಿ ತನ್ನ ಹಿತವನ್ನ ಕಾಣುವ ಸುಸಂಸ್ಕೃತ ಭಾರತೀಯ ವಿಚಾರಧಾರೆ ನಮ್ಮದು. ಇದೀಗ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆ ನವ್ಯಶ್ರೀ ರೆಂಜಿಲಾಡಿ ಇವರಿಂದ ಎಲ್ಲರೂ ಎದ್ದು ನಿಂತು ಪ್ರಾರ್ಥನೆಗೆ ಜೊತೆಯಾಗಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಗೌರಿ ನಂದನ ಗಜಾನನ ಗಿರಿಜಾನಂದನ ನಿರಂಜನ
ನಿರಂಜನ ಗೌರಿ ನಂದನ ಗಜಾನನ ಗಿರಿಜಾನಂದನ ನಿರಂಜನ ಪಾರ್ವತಿ ನಂದನ ಶುಭಾನನ 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 ಪಾಹಿ ಪ್ರಭೋ ಮಾಂ ಪಾಹಿ ಪ್ರಸನ್ನ ಪಾಹಿ ಪ್ರಭೋ ಮಾಂ ಪಾಹಿ ಪ್ರಸನ್ನ ಗೌರಿ ನಂದನ ಗಜಾನನ ಗಿರಿಜಾನಂದನ ನಿರಂಜನ ಗಿರಿಜಾನಂದನ ನಿರಂಜನ ಗಿರಿಜಾನಂದನ ನಿರಂಜನ. ಕೃತಜ್ಞತೆಗಳು. ಎಲ್ಲ ಅತಿಥಿ ಬಂಧುಗಳು ಮತ್ತೆ ಆಸನವನ್ನ ಸ್ವೀಕಾರ ಮಾಡಬೇಕು ಅನ್ನುವ ಕೋರಿಕೆಯ ಮೇರೆಗೆ ಬಾಗಿಲೊಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನ ಎಂಬ ರಾಷ್ಟ್ರಕವಿ ಕುವೆಂಪು ಅವರ ವಾಣಿಯಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಸರ್ವರನ್ನ ಪ್ರಾಸ್ತಾವಿಕ ಮಾತುಗಳೊಂದಿಗೆ ಸ್ವಾಗತಿಸಲಿದ್ದಾರೆ ಶ್ರೀ ಧರ್ಮಸ್ಥಳ ಧರ್ಮ ಸಂರಕ್ಷಣಾ ವೇದಿಕೆ ಪುತ್ತೂರು ತಾಲೂಕು ಜನಾಗ್ರಹ ಸಮಾವೇಶ ಇದರ ಸಂಚಾಲಕರಾಗಿರುವ ಶ್ರೀಯುತ ಶಶಿಕುಮಾರ್ ರೈ ಬಾಲ್ಯೋಟು ಇವರು. ಕ್ಷೇತ್ರಾಧಿಪತಿ ಮಹಾಲಿಂಗೇಶ್ವರ ದೇವರಿಗೆ ಶಿರಸ ಸ್ಮರಣೆಯನ್ನ ಮಾಡಿಕೊಳ್ಳುತ್ತಾ ಸ್ಥಳ ಸಾನ್ನಿಧ್ಯ ಶಕ್ತಿ ದೇವರನ್ನ ಮನಸಾರೆ ನೆನೆಯುತ್ತಾ ವೇದಿಕೆಯಲ್ಲಿ ಆಸೀನರಾದ ಸ್ವಾಮೀಜಿಯವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸುತ್ತಾ ವೇದಿಕೆಯಲ್ಲಿ ಉಪಸ್ಥಿರತಕ್ಕಂತಹ ಎಲ್ಲ ಅತಿಥಿ ಅಭ್ಯಾಗತರೇ ಸೇರತಕ್ಕಂತಹ ಎಲ್ಲ ಧರ್ಮಸ್ಥಳದ ಭಕ್ತಾಭಿಮಾನಿಗಳೇ ಹಾಗೂ ಅಲ್ಲಿ ಯಾವುದೇ ಒಂದು ರೀತಿಯ ಅತ್ಯಾಚಾರ ಆಗಿರಲಿ ಅನಾಚಾರ ಆಗಿರಲಿ ಕ್ಷೇತ್ರದ ವತಿಯಿಂದ ನಡೆಯಲಿಲ್ಲ ಎನ್ನುವಂಥದ್ದನ್ನು ಕೆಲವಾರು ದಿವಸಗಳಿಂದ ನಾವು ಪತ್ರಿಕಾ ಮಾಧ್ಯಮದಲ್ಲಿ ಕಾಣ್ತಾ ಇದ್ದೇವೆ ಮತ್ತು ನಾವು ಅಲ್ಲಿ ಹೋಗಿ ಅಲ್ಲಿನ ಎಲ್ಲ ವಿಚಾರಗಳನ್ನು ಕಂಡವರಿದ್ದೇವೆ. ಬಹುಶಃ ಇಂತಹ ಸಂದರ್ಭದಲ್ಲಿ ನಾವು ಜಾಗೃತರಾಗಬೇಕು ಎನ್ನುವಂತಹ ದೃಷ್ಟಿಯಿಂದ ನಾವೆಲ್ಲರೂ ಕೆಲವಾರು ದಿವಸಗಳ ಹಿಂದೆ ನಮ್ಮ ಮೂಡಬಿದ್ರೆಯ ಮೋಹನ್ ಆಳ್ವಾರ್ ಅವರ ನಾಯಕತ್ವದಲ್ಲಿ ಧರ್ಮಸ್ಥಳದಲ್ಲಿ 2 ಜಿಲ್ಲೆಯಿಂದ 100 ಜನರನ್ನು ಸೇರಿಸಿಕೊಂಡು ಜನಾಗ್ರಹ ಸಮಾವೇಶ ತಾಲೂಕುಗಳಲ್ಲಿ ಆಗಬೇಕು ಎನ್ನುವಂಥದ್ದನ್ನು ಭಗವದ್ಭಕ್ತರ ಸಭೆಯಲ್ಲಿ ನಿರ್ಣಯವನ್ನು ಕೈಗೊಂಡು ನಾವಿಂದು ಇವತ್ತು ಜನಾಗ್ರಹ ಸಮಾವೇಶವನ್ನು ಮಾಡ್ತಾ ಇದ್ದೇವೆ. ಬಹುಶಃ ಧರ್ಮಸ್ಥಳದಿಂದ ಸಿಗತಕ್ಕಂತಹ ಸವಲತ್ತುಗಳ ಬಗ್ಗೆ ನಮ್ಮೆಲ್ಲರಿಗೂ ಗೊತ್ತಿದೆ. 4 ಗೋಡೆಗಳ ಮಧ್ಯೆ ಮಹಿಳೆಯರು ಜೀವನ ಮಾಡ್ತಿರತಕ್ಕಂತಹ ಸಂದರ್ಭದಲ್ಲಿ 20-28 ವರ್ಷಗಳ ಹಿಂದೆ ರಾಜಶ್ರೀ ಡಾಕ್ಟರ್ ವೀರೇಂದ್ರ ಹೆಗಡೆಯವರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯನ್ನು ರಚಿಸಿಕೊಂಡು ಆ ಯೋಜನೆಯ ಮೂಲಕ ಗ್ರಾಮಗಳನ್ನು ಎಬ್ಬಿಸತಕ್ಕಂತಹ ಕೆಲಸ ಕಾರ್ಯಗಳನ್ನು ಮಾಡಿದರು. ಬಹುಶಃ ಧರ್ಮ ಜಾಗೃತಿಯನ್ನು ಮಾಡುವುದರ ಜೊತೆಗೆ ಕ್ಷೇತ್ರದಲ್ಲಿ ಇರತಕ್ಕಂತಹ ಶಾಲೆಗಳಿಗೆ ಮೂಲಭೂತ ಸೌಕರ್ಯಗಳು, ಅಲ್ಲಿ ಶಿಕ್ಷಕರ ಸಮಸ್ಯೆಗಾದಂತಹ ಸಂದರ್ಭದಲ್ಲಿ ಜ್ಞಾನದೀಪ ಶಿಕ್ಷಕರನ್ನು ಒದಗಿಸತಕ್ಕಂತಹ ಕೆಲಸ ಕಾರ್ಯಗಳು, ದೇವಸ್ಥಾನದ ಜೀರ್ಣೋದ್ಧಾರ ನಡೆಯತಕ್ಕಂತಹ ಸಂದರ್ಭದಲ್ಲಿ ಅಲ್ಲಿಗೆ ಬೇಕಾದಂತಹ ನಮ್ಮ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ರವರನ್ನ ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಹಾಗೆ ನಮ್ಮೊಂದಿಗೆ ಧರ್ಮಸ್ಥಳದಿಂದ ವಕೀಲರಾದ ಕೇಶವಗೌಡರವರು ನಮ್ಮೊಂದಿಗಿದ್ದಾರೆ. ಅವರನ್ನ ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಹಾಗೆ ನಮ್ಮ ಈ ವೇದಿಕೆಯಲ್ಲಿ ನಮ್ಮ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ಈಶ್ವರ ಭಟ್ರವರು ನಮಗೆ ಪೂರ್ತಿ ಸಹಕಾರವನ್ನು ಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿಯಾಗಲು ನಮಗೆ ಈಶ್ವರ ಭಟ್ ಪಂಜಿಗುಡ್ಡೆ ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಹಾಗೆ ನಮ್ಮೊಂದಿಗೆ ಮಾಜಿ ಶಾಸಕರಾದ ಸಂಜೀವ ಮಠಂದೂರ್ ಅವರು ನಮ್ಮೊಂದಿಗೆ ಇದ್ದಾರೆ. ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಹಾಗೆ ಜನಜಾಗೃತಿ ವೇದಿಕೆಯ ಜಿಲ್ಲಾಧ್ಯಕ್ಷರು ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಜಿಲ್ಲಾ ಜನಜಾಗೃತಿ ವೇದಿಕೆಯ ಮಾಜಿ ಅಧ್ಯಕ್ಷರು ಹಾಗೆ ನಮ್ಮೊಂದಿಗೆ ಸಹಕಾರವನ್ನು ನೀಡ್ತಾ ಇರತಕ್ಕಂತಹ ನಮ್ಮವರು ಈ ಜನಜಾಗೃತಿ ಸಮಾವೇಶಕ್ಕೆ ಸಹಕಾರವನ್ನು ನೀಡತಕ್ಕಂತಹ ಕೃಷ್ಣ ಪ್ರಸಾದ್ ಆಳ್ವಾರ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ನಮ್ಮೊಂದಿಗೆ
PB ಶಿವಕುಮಾರ್ ಅವರು ನಮ್ಮೊಂದಿಗೆ ಇದ್ದಾರೆ, ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಚಂದ್ರಶೇಖರ್ ಬಪ್ಪಲಿ ನಮ್ಮೊಂದಿಗೆ ಕಾವು ದೇವಸ್ಥಾನದ ಆಡಳಿತ ಮುಕ್ತೇಸರಾದ ಅಚ್ಯುತ ಮೂಡಿತಾಯರವರು ನಮ್ಮೊಂದಿಗೆ ಇದ್ದಾರೆ, ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಪ್ರಗತಿಪರ ಕೃಷಿಕರಾದ ಬೂಡಿಯಾರು ರಾಧಾಕೃಷ್ಣರಯ್ಯ ಅವರು ನಮ್ಮೊಂದಿಗೆ ಇದ್ದಾರೆ, ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಪ್ರಾಧಿಕಾರದ ನಿಕಟಪೂರ್ವ ಅಧ್ಯಕ್ಷರಾದ ಹಾಗೂ ಈ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿದ್ದುಕೊಂಡು ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ತೊಡಗಿಸಿಕೊಂಡಿರತಕ್ಕಂತಹ ಚನ್ನ ತಿಮ್ಮಪ್ಪ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ, ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಪುಣಚ ದೇವಸ್ಥಾನದ ಆಡಳಿತ ಮುಕ್ತೇಸರಾದ ಮಾರಪ್ಪ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ, ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಪಾಣಾಜೆ ರಣಮಂಗಲ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನದ ಆಡಳಿತ ಮುಕ್ತೇಸರಾದ ಶ್ರೀಕೃಷ್ಣ ಬೋಳಿಲಾಯರವರು ವೇದಿಕೆಯಲ್ಲಿದ್ದಾರೆ, ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಮಹಾವೀರ ಆಸ್ಪತ್ರೆ ಮಾಲಕರಾದ ಅಶೋಕ್ ಪಡಿವಾಲ್ ರವರು ನಮ್ಮೊಂದಿಗಿದ್ದಾರೆ, ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಮಹಿಳಾ ವಿವಿಧೋದ್ದೇಶ ಸಹಕಾರಿ ಸಂಘದ ಅಧ್ಯಕ್ಷರಾದ ಗೌರಿ ಬಣ್ಣೂರ್ ಅವರು ನಮ್ಮೊಂದಿಗಿದ್ದಾರೆ, ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತಗಳು. ದೇವಸ್ಥಾನ ಮಹಾಲಿಂಗೇಶ್ವರ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ಸುಭಾಷ್ ರೈಗಳು ನಮ್ಮೊಂದಿಗಿದ್ದಾರೆ, ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತಗಳು. ಖ್ಯಾತ ವಕೀಲರಾದ ನಿರಂಜನ್ ಕುಮಾರ್ ಜೈನ್ ರವರು ನಮ್ಮೊಂದಿಗಿದ್ದಾರೆ, ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತಗಳು. ಹಿಂದೂ ಮುಖಂಡರಾದ ಮುರಳಿ ಹಸನ್ ತಡ್ಕ ನಮ್ಮೊಂದಿಗಿದ್ದಾರೆ, ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಕೆಯ್ಯೂರು ದುರ್ಗಪರಮೇಶ್ವರಿ ದೇವಸ್ಥಾನದ ಆಡಳಿತ ಮುಕ್ತೇಸರಾದ AK ಜಯರಾಮ್ ರೈ ಅವರು ವೇದಿಕೆಯಲ್ಲಿದ್ದಾರೆ, ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಮಹಾಲಿಂಗೇಶ್ವರ ದೇವಸ್ಥಾನದ ಆಡಳಿತ ಮುಕ್ತರಾದ ವಿನಯ್ ಸುವರ್ಣರವರು ನಮ್ಮೊಂದಿಗಿದ್ದಾರೆ, ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ನುರಿತ ವಕೀಲರಾದ ಅಶ್ವಿನ್ ರವರು ನಮ್ಮೊಂದಿಗಿದ್ದಾರೆ, ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತಗಳು. ನಮಗೆ ಈ ಜನಾಗ್ರಹ ಸಮಾವೇಶದಲ್ಲಿ ಪೂರ್ತಿ ಸಹಕಾರವನ್ನು ನೀಡತಕ್ಕಂತಹ ನಮ್ಮವರೇ ಆಗಿರತಕ್ಕಂತಹ ನೆಲಿಕಟ್ಟೆ ಜಗದೀಶ್ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ, ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತಗಳು. RC ನಾರಾಯಣ್ ರವರಿಗೂ ಹೃತ್ಪೂರ್ವಕವಾದ ಸ್ವಾಗತಗಳು. ದೇವಸ್ಥಾನದ ಮುಕ್ತೇಶ್ವರರು ನಮ್ಮೊಂದಿಗಿದ್ದಾರೆ, ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ನಮ್ಮೊಂದಿಗೆ ನಗರಸಭಾ ಅಧ್ಯಕ್ಷರಾದ ಲೀಲಾವತಿ ಅವರು ನಮ್ಮೊಂದಿಗಿದ್ದಾರೆ, ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ನಮ್ಮೊಂದಿಗೆ ನುರಿತ ಕೃಷಿಕರು ಕೊಡುಗೈ ದಾನಿಗಳು ಆದ ವಾಸು ಪೂಜಾರಿ ಗುಂಡ್ಯಾಡ್ಕ ವೇದಿಕೆಯಲ್ಲಿದ್ದಾರೆ, ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತಗಳು. ಹೃದಯ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರಾದ ವಿಠಲ್ ರೈ ಬಾಲ್ಯಟ್ಟುಗುತ್ತು ವೇದಿಕೆಯಲ್ಲಿದ್ದಾರೆ, ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತಗಳು. ಹಾಗೆ ಮಾಜಿ ಪುರಸಭಾ ಸದಸ್ಯರಾದ ನವೀನ್ ರವರು ನಮ್ಮೊಂದಿಗಿದ್ದಾರೆ, ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತಗಳು. ಅಜಿತ್ ಕುಮಾರ್ ಜೈನ್ ರವರು ನಮ್ಮೊಂದಿಗಿದ್ದಾರೆ, ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತಗಳು. ನರೇಂದ್ರ ಪಡಿವಾಲ್ ರವರು ನಮ್ಮೊಂದಿಗಿದ್ದಾರೆ, ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತಗಳು. VK ಜೈನ್ ರವರು ನಮ್ಮೊಂದಿಗಿದ್ದಾರೆ, ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತಗಳು. ರಾಮ್ ಭಟ್ ಬಂಗಾರಡ್ಕ ನಮ್ಮೊಂದಿಗಿದ್ದಾರೆ, ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತಗಳು. ಉಪ್ಪಿನಂಗಡಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ರಾಧಾಕೃಷ್ಣ ನಾಯ್ಕರವರು ನಮ್ಮೊಂದಿಗಿದ್ದಾರೆ, ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತಗಳು. ಧಾರ್ಮಿಕ ಪರಿಷತ್ತಿನ ಜಿಲ್ಲಾ ಶಿವನಾಥ್ ರೈ ಅವರು ನಮ್ಮೊಂದಿಗಿದ್ದಾರೆ, ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತಗಳು. ಈ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರು ಸದಾ ನಮ್ಮೊಂದಿಗಿದ್ದು ಈ ಜನಜಾಗೃತಿ ಜನಾಗ್ರಹ ಸಮಾವೇಶ ಇಷ್ಟೊಂದು ಸಂಪನ್ನಗೊಳ್ಳಲು ನಮಗೆ ಸಹಕಾರವನ್ನು ಕೊಟ್ಟವರು ಮಹಾಬಲ್ ರೈ ಒಳತಡ್ಕ ಅವರು ನಮ್ಮೊಂದಿಗಿದ್ದಾರೆ, ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತಗಳು. ನಮ್ಮೊಂದಿಗೆ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗದಂತಹ ನಮ್ಮೆಲ್ಲರನ್ನ ಜಾಗೃತಗೊಳಿಸಿರತಕ್ಕಂತಹ ಡಾಕ್ಟರ್ ಪ್ರಸಾದ್ ಭಂಡಾರಿ ಅವರು ವೇದಿಕೆಯ ಮುಂದೆ ಆಸೀನರಾಗಿದ್ದಾರೆ, ಅವರಿಗೂ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತಗಳು. ಮಹಾಲಿಂಗೇಶ್ವರ ದೇವಸ್ಥಾನದ ಮುಕ್ತೇಶ್ವರರಾದ ಕೃಷ್ಣವೇಣಿ ಅವರು ವೇದಿಕೆಯಲ್ಲಿದ್ದಾರೆ, ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಾ, ಎಲ್ಲ ನೀವು ಕೂಡ ಪ್ರಮುಖರಿದ್ದೀರಿ, ಎದುರು ಭಾಗದಲ್ಲಿ ಕುಳಿತು ಈ ಜನಾಗ್ರಹ ಸಮಾವೇಶ ಯಶಸ್ವಿ ಆಗಬೇಕಿದ್ರೆ ನೀವು ಕಾರಣೀಭೂತರು ಎನ್ನುವಂಥದ್ದನ್ನು ಹೇಳ್ತಾ, ನಿಮಗೂ
ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಾ ಈ ವ್ಯವಸ್ಥೆಯನ್ನ ನಮಗೆ ಹಾಗೆ ನಮ್ಮೊಂದಿಗೆ ಉದಯ ಕುಮಾರ್ ಅವರು ನಮ್ಮೊಂದಿಗೆ ಇದ್ದಾರೆ, ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ನಮ್ಮೊಂದಿಗೆ ಬಲರಾಮ್ ಆಚಾರ್ಯವರು ನಮ್ಮೊಂದಿಗೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ, ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಈ ವಕೀಲರಾದ ನಿರ್ಮಲ್ ಕುಮಾರ್ ಜೈನ್ ರವರು ನಮ್ಮೊಂದಿಗೆ ಇದ್ದಾರೆ, ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಾ ಈ ಜನಾಗ್ರಹ ಸಮಾವೇಶದ ವ್ಯವಸ್ಥೆಗೆ ಪೂರಕವಾಗಿ ನಮಗೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕಾರವನ್ನು ನೀಡಿರತಕ್ಕಂಥ ಎಲ್ಲ ಭಗವದ್ಭಕ್ತ ಬಂಧುಗಳಿಗೆ ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಕೋರುತ್ತಾ ನನ್ನ ಸ್ವಾಗತ ಮಾತುಗಳಿಗೆ ವಿರಾಮವನ್ನು ಕೊಡುತ್ತೇನೆ. ಎಪ್ಪತ್ತು ಜನ ಅತಿಥಿಗಳನ್ನ ಸ್ವಾಗತಿಸಿದ ಸಂಚಾಲಕರಾಗಿರುವ ಶಶಿಕುಮಾರ್ ರೈ ಬಾಲೆಟ್ಟು ಇವರಿಗೂ ಕೂಡ ಎಲ್ಲರ ಪರವಾಗಿ ಸ್ವಾಗತವನ್ನ ಕೋರುತ್ತಿದ್ದೇವೆ. ಕಾರ್ಯಕ್ರಮವನ್ನ ಮುಂದುವರಿಸಿದ ಜನಾಗ್ರಹ ಸಭೆಯ 3 ತಾಲೂಕಿನ ಜವಾಬ್ದಾರಿಯನ್ನ ಹೊತ್ತು ದಕ್ಷಿಣ ಕನ್ನಡ ಜಿಲ್ಲೆಯ 3 ಬಾರಿಯ ಸಂಸದರಾಗಿ ನಮ್ಮ ಜೊತೆ ಉಪಸ್ಥಿತರಿರುವ ಸನ್ಮಾನ್ಯ ಶ್ರೀ ನಳಿನ್ ಕುಮಾರ್ ಕಟೀಲ್ ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಕಟೀಲಿನ ತಾಯಿ ದುರ್ಗಾಂಬಿಕೆಗೆ ಪ್ರಣಾಮಗಳನ್ನು ಅರ್ಪಿಸ್ತಾರೆ. ಕ್ಷೇತ್ರದ ಆರಾಧ್ಯ ಮೂರ್ತಿ ಮಹಾಲಿಂಗೇಶ್ವರನ ಪಾದಕಮಲಗಳಿಗೂ ಪ್ರಣಾಮಗಳನ್ನು ಅರ್ಪಿಸಿ ಧರ್ಮಜಾಗೃತಿಯ ನಿಮಿತ್ತ ಈ ಜನಾಗ್ರಹ ಸಭೆಯ ವೇದಿಕೆಯಲ್ಲಿ ಸಮಾಜದ ಜಾಗೃತಿಗೆ ನಮಗೆ ಆಶೀರ್ವಚನ ನೀಡಲಿಕ್ಕೆ ಬಂದಿರತಕ್ಕಂತಹ ವಜ್ರದೇಹಿ ಮಠದ ಪರಮ ಪೂಜ್ಯ ಶ್ರೀ 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 ರಾಜಶೇಖರಾನಂದ ಸ್ವಾಮೀಜಿಯವರ ಪಾದಕಮಲಗಳಿಗೆ ಪ್ರಣಾಮಗಳನ್ನು ಅರ್ಪಿಸ್ತಾ ಈಗ ತಾನೇ ಇಲ್ಲಿಗೆ ಆಗಮಿಸಿರ್ತಕ್ಕಂತಹ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಅಶೋಕ್ ರೈ ಅವರನ್ನು ಸ್ವಾಗತಿಸ್ತಾ, ಮತ್ತು ಅಶೋಕ್ ರೈ ಅವರೇ, ಈ ಕ್ಷೇತ್ರದ ಮಾಜಿ ಶಾಸಕರು, ನಮ್ಮೆಲ್ಲ ಆದರಣೀಯರು, ಅಭಿವೃದ್ಧಿ ಹರಿಕಾರರಾಗಿರ್ತಕ್ಕಂಥ ಸಂಜೀವ ಮಠಂದೂರ್ ಅವರೇ, ಮಹಾಲಿಂಗೇಶ್ವರ ದೇವಸ್ಥಾನದ ಆಡಳಿತ ಅಧ್ಯಕ್ಷರಾಗಿರ್ತಕ್ಕಂಥ ಈಶ್ವರ ಭಟ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತಿರ್ತಕ್ಕಂಥ ಧಾರ್ಮಿಕ ಪರಿಷತ್ನ ಎಲ್ಲ ಸದಸ್ಯರುಗಳೇ, ಪುತ್ತೂರು ನಗರ ಪಾಲಿಕೆಯ ಅಧ್ಯಕ್ಷರೇ, ಎಲ್ಲ ದೇವಸ್ಥಾನಗಳ ಆಡಳಿತ ಮಂಡಳಿಯ ಸದಸ್ಯರುಗಳೇ, ಪ್ರಮುಖರೇ, ಹಿಂದೂ ಸಮಾಜದ ಅನ್ಯಾನ್ಯ ಜವಾಬ್ದಾರಿಗಳನ್ನು ಹೊತ್ತ ಎಲ್ಲ ಪ್ರಮುಖರೇ, ಜನಪ್ರತಿನಿಧಿಗಳೇ, ಧರ್ಮಸ್ಥಳದ ಕ್ಷೇತ್ರಕ್ಕೆ ಆಗಿರ್ತಕ್ಕಂತಹ ವೈಚಾರಿಕ ದಾಳಿಗೆ ನಾವು ವಿರೋಧಿಸ್ತೇವೆ, ಧರ್ಮಸ್ಥಳದ ಪರವಾಗಿ ಕೊನೆಯವರೆಗೆ ನಿಲ್ತೇವೆ ಅನ್ನತಕ್ಕಂಥ ಮಂಜುನಾಥನ ಅನುಗ್ರಹಕ್ಕೋಸ್ಕರ ನಮ್ಮ ಕಾರ್ಯವನ್ನು ಮಾಡ್ತೀವಿ ಅನ್ನುವಂಥ ಆಶಯದಿಂದ ಬಂದು ಸೇರಿರ್ತಕ್ಕಂಥ ಎಲ್ಲ ಸಜ್ಜನ ಬಂಧುಗಳೇ, ತಾಯಂದಿರೇ, ಹಿರಿಯರಾಗಿರ್ತಕ್ಕಂಥ ಪ್ರಸಾದ್ ಭಂಡಾರಿ ಅವರೇ, ಎಲ್ಲ ಗಣ್ಯರೇ, ಮಾಧ್ಯಮದ ಮಿತ್ರರೇ, ಭಾರತ ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಒಂದು ದೇಶ. ವಸುದೈವ ಕುಟುಂಬಕಂ ಅನ್ನತಕ್ಕಂಥ ಚಿಂತನೆಯ ಪರಿಕಲ್ಪನೆಗಳನ್ನು ಕೊಟ್ಟಿರ್ತಕ್ಕಂಥ ದೇಶ ಭಾರತ. ಸರ್ವೇ ಜನಾಃ ಸುಖಿನೋ ಭವಂತು, ಎಲ್ಲರಿಗೂ ಸನ್ಮಂಗಲವನ್ನು ಉಂಟು ಮಾಡಲಿ ಅಂತ ಹೇಳ್ತಕ್ಕಂಥ ವಿಚಾರವನ್ನು ಜಗತ್ತಿಗೆ ಪರಿಚಯ ಮಾಡಿರ್ತಕ್ಕಂಥ ದೇಶ ಅದು ಭಾರತ. ಅಂತಹ ಭಾರತದ ಆತ್ಮ ಅದು ಹಿಂದುತ್ವ, ಹಿಂದೂ ಸಂಸ್ಕೃತಿ. ನಿನ್ನೆ ನಾವು ಕಟೀಲಲ್ಲಿ ಒಂದು ಜನಾಗ್ರಹ ಸಭೆಯನ್ನು ಮಾಡಿದ್ವಿ. ಆ ಸಭೆಯಲ್ಲಿ ನಮ್ಮ ಆಸರಣರು ಒಂದು ಉಲ್ಲೇಖವನ್ನು ಮಾಡಿದರು. ಕಟೀಲ್ನಲ್ಲಿ ಕಳೆದ 50 ವರ್ಷಗಳಿಂದ ದೇವಸ್ಥಾನದ ಬದಿಯಲ್ಲಿ ಹೂವನ್ನು ಕೊಡೋದು ಒಬ್ಬ ಮುಸಲ್ಮಾನ ಬಂಧು.
ಹಾಗಾಗಿ ವರ್ಷಕ್ಕೊಂದ್ಸರಿ ಅವರು ಯಕ್ಷಗಾನವನ್ನು ಆಡಿಸ್ತಾರೆ. ಕಟೀಲಿಗೆ ನಿರಂತರವಾಗಿ ಮಲ್ಲಿಗೆ ಹೂವನ್ನು ಕೊಡ್ತಕ್ಕಂಥದ್ದು ಒಬ್ಬ ಕ್ರೈಸ್ತ ಬಂಧು. ಹಾಗಾಗಿ ವರ್ಷಕ್ಕೊಂದು ಆಟವನ್ನು ಅವರು ಆಡಿಸ್ತಾರೆ. ಕಟೀಲ್ನ ಉತ್ಸವದಲ್ಲಿ ನಿರಂತರವಾಗಿ ಗರ್ನಾಲನ್ನು ಹೊಡೆಯತಕ್ಕಂಥದ್ದು ಬಜಪೆಯ ಗರ್ನಾಲ್ ಸಾಹೇಬರು. ಹೇಳಿದರೆ ನಮ್ಮ ದೇವಸ್ಥಾನಗಳು ಕೇವಲ ಹಿಂದೂಗಳ ಸಂರಕ್ಷಣೆಗಲ್ಲ, ಈ ಸಮಾಜದ ಕಟ್ಟಕೊನೆಯ ವ್ಯಕ್ತಿಯ ರಕ್ಷಣೆಯನ್ನು ಮಾಡತಕ್ಕಂಥದ್ದು ನಮ್ಮ ದೇವಸ್ಥಾನಗಳು ಅನ್ನತಕ್ಕಂಥ ನಂಬಿಕೆ ಇರತಕ್ಕಂಥದ್ದು ನಮ್ಮ ದೇವಸ್ಥಾನಗಳು. ಹಾಗಾಗಿ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳಿದ್ದೇವೆ. ಕೇವಲ ಹಿಂದೂಗಳಿಗೆ ಸನ್ಮಂಗಲ ಉಂಟಾಗಲಿ ಅಂತ ಹೇಳಲಿಲ್ಲ. ಹೇಳಿದ್ರೆ ಈ ದೇಶದಲ್ಲಿರ್ತಕ್ಕಂಥ ಚರಾಚರ ಜೀವಿಗಳಲ್ಲೂ ಭಗವಂತನನ್ನ ಕಂಡಿರ್ತಕ್ಕಂತಹ, ಪ್ರಾಣಿ ಪಕ್ಷಿಗಳಲ್ಲೂ ದೇವತೆಗಳನ್ನು ಕಂಡಿರ್ತಕ್ಕಂತಹ, ನೀರಿನಲ್ಲೂ ತೀರ್ಥ ಅಂತ ಸ್ವೀಕಾರ ಮಾಡಿರ್ತಕ್ಕಂತಹ, ಮಣ್ಣಿನಲ್ಲೂ ಗಂಧ ಅಂತ ಸ್ವೀಕಾರ ಮಾಡಿರ್ತಕ್ಕಂಥ ಜಗತ್ತಿನ ಏಕೈಕ ಸಂಸ್ಕೃತಿ ಅದು ಭಾರತೀಯ ಸಂಸ್ಕೃತಿ, ಅದು ಹಿಂದೂ ಸಂಸ್ಕೃತಿ, ಸರ್ವರಿಗೂ ಸನ್ಮಂಗಲವನ್ನು ಹೇಳಿರ್ತಕ್ಕಂಥ ಸಂಸ್ಕೃತಿ. ಹಾಗಾಗಿ ನಾವು ಕೆಟ್ಟದನ್ನು ಹೇಳುವುದಿಲ್ಲ. ಹಾಗಾಗಿ ಇವತ್ತು ಜನಾಗ್ರಹ ಸಭೆ ಯಾರು ಧರ್ಮಸ್ಥಳಕ್ಕೆ ಕಳಂಕವನ್ನ ಮಾಡಬೇಕು ಅಂತ ಪಾಪಿಷ್ಟ ಹೃದಯಗಳಿದ್ದಾವ ಅವರಿಗೂ ಇನ್ನು ಮುಂದಕ್ಕೆ ಒಳ್ಳೆಯ ಮನಸ್ಸುಗಳನ್ನು ಕೊಡು ಅಂತ ಹೇಳುವ ಕಾರಣಕ್ಕೋಸ್ಕರ ಜನಾಗ್ರಹ ಹೊರತು ಮಂಜುನಾಥನನ್ನ ರಕ್ಷಿಸಿ ಅನ್ನಪ್ಪನನ್ನ ರಕ್ಷಿಸಿ ಅಂತ ಅಲ್ಲ. ಯಾಕಲ್ಲ? ನಮಗೆಲ್ಲ ರಕ್ಷಣೆ ಕೊಡುವವ ಮಂಜುನಾಥ, ನಮಗೆಲ್ಲ ರಕ್ಷಣೆ ಕೊಡ್ತಕ್ಕಂಥವ ಅನ್ನಪ್ಪ, ನಮ್ಮನ್ನೆಲ್ಲ ನಿತ್ಯ ನಿರಂತರ ಕಾಯುವವ ಮಹಾಲಿಂಗೇಶ್ವರ. ಹಾಗಾಗಿ ಮಹಾಲಿಂಗೇಶ್ವರನಿಗೆ ರಕ್ಷಣೆ ಬೇಡ, ಮಂಜುನಾಥನಿಗೆ ರಕ್ಷಣೆ ಬೇಡ, ಅನ್ನಪ್ಪನಿಗೆ ರಕ್ಷಣೆ ಬೇಡ, ಅವರೇ ರಕ್ಷಣೆ ಕೊಡುವವರು, ಅವರ ರಕ್ಷಣೆಯನ್ನು ಅವರು ಮಾಡ್ತಾರೆ. ಆದರೆ ಈ ಕೆಟ್ಟವರಿಗೆ ಒಳ್ಳೆಯ ಬುದ್ಧಿ ಕೊಡು ಅಂತ ಇಡೀ ಹಿಂದೂ ಸಮಾಜ ಸೇರಿ ನಾವು ಪ್ರಾರ್ಥನೆ ಮಾಡತಕ್ಕಂಥ ಈ ಜನಾಗ್ರಹ ಸಭೆ. ಹಾಗಾಗಿ ಇಲ್ಲಿ ಪಕ್ಷ ಇಲ್ಲ, ಇಲ್ಲಿ ಮತ ಇಲ್ಲ, ಇಲ್ಲಿ ಪಂಥ ಇಲ್ಲ, ಇಲ್ಲಿ ಪಂಗಡ ಇಲ್ಲ, ಇಲ್ಲಿ ಜಾತಿ ಇಲ್ಲ. ಹಾಗಾಗಿ ಎಲ್ಲರೂ ಸೇರಿ ನಾವು ಭಾರತೀಯರು, ನಮ್ಮ ಆರಾಧನೆಯ ಕ್ಷೇತ್ರ ಧರ್ಮಸ್ಥಳ, ಅದರ ಪರವಾಗಿ ನಾವಿದ್ದೇವೆ ಅನ್ನುವಂಥದ್ದನ್ನು ತಿಳಿಸುವ ಕಾಯಕವೇ ಈ ಜನಾಗ್ರಹ ಸಭೆ. ಹಾಗಾಗಿ ಹೇಳಿದೆ, ನಾವು ಒಂದಷ್ಟು ವರ್ಷಗಳ ಹಿಂದಿನಿಂದ ನಡ್ಕೊಂಡು ಬಂದಿರತಕ್ಕಂಥ ಘಟನೆಗಳನ್ನು ಬಹಳ ಸುಂದರವಾಗಿ ಶಶಿಕುಮಾರ್ ಬಾಲ್ಯೋಟ್ ಅವರು ತಿಳಿಸಿದರು. ಯಾಕೆ ಹೀಗೆ? ನಾನು ಶಶಿಕುಮಾರ್ ಬಾಲ್ಯೋಟ್ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಸಹಜ, ಶಶಿಕುಮಾರ್ ಬಾಕುಳದವರು ಎಲ್ಲರೂ ಸೇರಿ, ಪದ್ಮಣ್ಣ ಎಲ್ಲ ಸೇರಿ ಪುತ್ತೂರಿನ ಜನತೆ ಒಂದು ರೀತಿಯಲ್ಲಿ ನಾವು ಧರ್ಮಸ್ಥಳದ ಒಟ್ಟಿಗಿದ್ದೇವೆ ಅಂತ ತಿಳಿಸುವಂಥ ಕಾರ್ಯವನ್ನು ಎಲ್ಲ ಪಕ್ಷದವರನ್ನು ಸೇರಿಸಿ, ಎಲ್ಲ ಜಾತಿ ಪಂಥಗಳನ್ನು ಸೇರಿಸಿ ತೋರಿಸಿದ್ರಲ್ಲ, ಅದಕ್ಕೆ ನಿಮ್ಮದು ಇಡೀ ತಂಡಕ್ಕೆ ನಾನು ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸರ್. 2007ರಲ್ಲಿ ಶಬರಿಮಲೆಯಲ್ಲಿ ಒಂದು ಪ್ರಕರಣ ಪ್ರಾರಂಭ ಆಯಿತು. ಜಯಮಾಲಾ ಪ್ರಕರಣ ನಮಗೆಲ್ಲ ಗೊತ್ತಿದೆ, ಅದು ನಾನು ಹೆಚ್ಚು ಉಲ್ಲೇಖ ಮಾಡಲಿಕ್ಕೆ ಹೋಗುವುದಿಲ್ಲ. ಆ ಜಯಮಾಲಾ ಪ್ರಕರಣದಿಂದ ಪ್ರಾರಂಭ ಆಯಿತು. ಶಬರಿಮಲೆಗೆ ಸ್ತ್ರೀಯರು ಯಾಕೆ ಹೋಗಬಾರ್ದು ಚರ್ಚೆಗಳು ಪ್ರಾರಂಭ ಆದವು. ಚರ್ಚೆಗಳು ಪ್ರಾರಂಭ ಆಯಿತು. ಶಬರಿಮಲೆಗೆ ಸ್ತ್ರೀಯರನ್ನು ಹೊಕ್ಕಿಸಬೇಕು ಅಂತ ಪ್ರಾರಂಭ ಆಯಿತು. ಹೊಕ್ಕಿಸಿದ್ರೆ ಏನು ಪ್ರಶ್ನೆ ಇಲ್ಲ, ಹೊಕ್ಕಿಸ್ಬೋದು. ಅದಕ್ಕೋಸ್ಕರ ನ್ಯಾಯಾಲಯ ಸುಪ್ರೀಂ ಕೋರ್ಟಿಗೆ ತೀರ್ಪಿಗೆ ಹೋದರು. ಆ ನ್ಯಾಯಾಲಯಕ್ಕೆ ಅರ್ಜಿ ಹಾಕಿದ್ದರು ಒಬ್ಬ ಮುಸಲ್ಮಾನ ಬಂದು, ಯಾರು ಹಿಂದೂಗಳಲ್ಲ. ಅದರ ಹಿಂದೆ ಇರ್ತಕ್ಕಂಥದ್ದು ಒಂದು ಕ್ರೈಸ್ತ ಸಂಸ್ಥೆ. ಹೇಳಿದ್ರು ಇವರೆಲ್ಲರೂ ಸೇರಿ, ಕಮ್ಯುನಿಸ್ಟ್ ಚಿಂತನೆಯವರು ಸೇರಿ ಶಬರಿಮಲೆಗೆ ಸ್ತ್ರೀಯರು ಪ್ರವೇಶ ಆಗಬೇಕು ಅಂತ ಹೇಳುವಂತಕ್ಕಂಥ ದೊಡ್ಡ ಆಂದೋಲನವನ್ನು ಮಾಡಿದರು. ನಮ್ಮ ದೇವಸ್ಥಾನಗಳಿಗೆ ಒಂದು ಕಟ್ಟುಪಾಡು ಇದೆ, ಒಂದು ನಿಯಮ ಇದೆ. ಮಹಾಲಿಂಗೇಶ್ವರ ಸಾನ್ನಿಧ್ಯಕ್ಕೂ ಒಂದು ಕಟ್ಟುಪಾಡುಗಳಿದ್ದಾವೆ, ನಿಯಮಗಳಿದ್ದಾವೆ. ನಾವೊಂದು ಕ್ರಿಕೆಟ್ ಆಡ್ತೇವೆ, ಕ್ರಿಕೆಟ್. ಆ ಆಟಕ್ಕೆ ಕ್ರಿಕೆಟ್ ಒಂದು ಆಟ, ಗ್ರೌಂಡಲ್ಲಿ ಆಟುವ ಆಟ. ಆ ಆಟಕ್ಕೆ 6 ಬಾಲ್ ಯಾಕೆ ಹಾಕಬೇಕು? ಅಲ್ಲ, 12 ಜನ ಆಟಗಾರರು ಯಾಕೆ ಇರಬೇಕು? ಅಶೋಕ್ ರೈಗಳು ಬಂದಿದ್ದಾರೆ, ಒಂದು 13 ಸೇರಿಸಲಿಕ್ಕೆ ಏನು ಕ್ಯಾಪ್ಟನ್ ಮಾಡಿದರೆ ಏನು? ಸಂಜು ಅನ್ನ ಇದ್ದಾರೆ, ಮಾಜಿ 2 ಕ್ಯಾಪ್ಟನ್ ತಂಡ, 15 ಜನ. ಪಾರ್ಟಿಯಲ್ಲಿ ಜನ ಜಾಸ್ತಿ ಇದ್ದಾರೆ, ಮಾಡೋದು ಆಗೋದಿಲ್ವಾ? ಒಂದು ಆಟಕ್ಕೂ ಸಂವಿಧಾನ ಇದೆ, ಒಂದು ಅಂಗಳದಲ್ಲಿ ಮಕ್ಕಳ ಆಟುವ ಆಟಕ್ಕೂ ಸಂವಿಧಾನ ಇದೆ. ಹಾಗಿದ್ರೆ ಇಡೀ ಹಿಂದೂ ಸಮಾಜ ನಂಬುವಂಥ ಧಾರ್ಮಿಕ ಕ್ಷೇತ್ರಕ್ಕೂ ಸಂವಿಧಾನಗಳಿದ್ದಾವೆ, ಕಟ್ಟುಪಾಡಿದೆ. ಆ ಕಟ್ಟುಪಾಡು ಮತ್ತು ಸಂವಿಧಾನದ ಅಡಿಯಲ್ಲೇ ದೇವಸ್ಥಾನಗಳು ನಡೀತಕ್ಕಂಥದ್ದು. ಅದನ್ನು ನಮ್ಮ ಹಿರಿಯರು ಮಾಡಿದ್ದು, ನಾವಲ್ಲ. ಹಾಗಾಗಿ ಆ ಹಿರಿಯರ ನಡವಳಿಕೆಗಳ ಆಧಾರದಲ್ಲಿ ಶಬರಿಮಲೆಗೆ ಒಂದು ಸಿದ್ಧಾಂತ ಇದೆ. ಆ ಆಧಾರದಲ್ಲಿ ಮಹಿಳೆಯರು ಹೋಗಬಾರ್ದು. ಗಲಾಟೆಗಳು ಪ್ರಾರಂಭ ಆಯಿತು. ಶಬರಿಮಲೆಯ ನಂತರ ತಿರುಪತಿ ಬೆಟ್ಟಗಳಿಗೆ ಬಂದರು. ನಮ್ಮ 7 ಬೆಟ್ಟಗಳನ್ನು ಕ್ರೈಸ್ತೀಕರಣ ಮಾಡತಕ್ಕಂಥ ಪ್ರಯತ್ನಗಳಾಯಿತು. ಆನಂತರ ಶನಿ ಸಿಂಗಾಪುರಕ್ಕೂ ಹೋಯಿತು. ಶನಿ ಸಿಂಗಾಪುರದಲ್ಲಿ ಪ್ರಾರಂಭ ಆಯಿತು. ಇವತ್ತು ಧರ್ಮಸ್ಥಳಕ್ಕೆ ಬಂದಿದ್ದಾರೆ, ನಾಳೆ ಕಟೀಲಿಗೆ ಬರ್ತಾರೆ, ನಾಡ್ದು ಈಶ್ವರ ಭಟ್ರೆ ಪುತ್ತೂರಿನ ಮಹಾಲಿಂಗೇಶ್ವರ ಕ್ಷೇತ್ರಕ್ಕೂ ವೈಚಾರಿಕ ದಾಳಿಗಳಾಗಬಹುದು. ಹಾಗಾಗಿ ಯಾವ ರೀತಿಯ ವೈಚಾರಿಕ ದಾಳಿಗಳು?
ಹಿಂದೂ ಸಮಾಜವನ್ನ ಅಥವಾ ನಮ್ಮ ದೇವಸ್ಥಾನಗಳನ್ನ ಯಾವುದು ಪ್ರಭಾವಶಾಲಿ ದೇವಸ್ಥಾನಗಳಿದ್ದಾವೆ ಆ ದೇವಸ್ಥಾನದ ಮೇಲೆ ಆಕ್ರಮಣ ಮೊದಲು ಮಾಡಬೇಕು. ಹಾಗಾಗಿ ಶಬರಿಮಲೆ ತಗೊಂಡ್ರು, ಹಾಗಾಗಿ ತಿರುಪತಿ ತಗೊಂಡ್ರು, ಹಾಗಾಗಿ ಶನಿಸಿಂಗಾಪುರ ತಗೊಂಡ್ರು. ಕರ್ನಾಟಕದಲ್ಲಿ 3 ದೇವಸ್ಥಾನಗಳು ಅತಿ ಹೆಚ್ಚು ಆದಾಯ ಇರತಕ್ಕಂಥ ದೇವಸ್ಥಾನಗಳು. ಒಂದು ಮಲೆ ಮಹದೇಶ್ವರ ಬೆಟ್ಟ, 2ನೇದು ಕುಕ್ಕೆ ಸುಬ್ರಹ್ಮಣ್ಯ, 3ನೇದು ಧರ್ಮಸ್ಥಳ. ಧರ್ಮಸ್ಥಳ ಕೇವಲ ಆದಾಯದಿಂದ ಪ್ರಮುಖ ದೇವಸ್ಥಾನ ಅಲ್ಲ. ಬಂಧುಗಳೇ, ಯೋಚನೆ ಮಾಡಿ, ಒಂದು ದೇವಸ್ಥಾನ ಸರಕಾರ ಮಾಡಬಹುದಾದ ಎಲ್ಲ ಕಾರ್ಯಗಳನ್ನು ಮಾಡಿದ, ಸಮಾಜದ ಜಾಗೃತಿಯನ್ನು ಮಾಡಿದ, ಸಮಾಜಕ್ಕೆ ಒಂದು ಪವಿತ್ರತೆಯನ್ನು ತಂದುಕೊಟ್ಟ, ಸಮಾಜವನ್ನು ಒಂದು ಪರಿವರ್ತನೆ ಮಾಡಿರುವ ಈ ರಾಜ್ಯದ ಏಕೈಕ ದೇವಸ್ಥಾನ ಅದು ಧರ್ಮಸ್ಥಳದ ಮಂಜುನಾಥ ಕ್ಷೇತ್ರ ಅಂತ ಎಲ್ಲ ಕಡೆ ಹೇಳ್ಬೋದು. ಹೇಗೆ? ಧರ್ಮಸ್ಥಳದಲ್ಲಿ ಆದಾಯಗಳಿದ್ದಾವೆ, ಆದಾಯವನ್ನು ಕೊಡುವುದಕ್ಕೆ ಅದರದ್ದೇ ಆಗಿರ್ತಕ್ಕಂಥ ನಿಯಮಗಳಿದ್ದಾವೆ. ಇವತ್ತು ಧರ್ಮಸ್ಥಳಕ್ಕೆ ಟೀಕೆ ಮಾಡತಕ್ಕಂಥವ್ರ ಗುರಿ ಏನು ಕೇಳಿದರೆ, ಕೇವಲ ಧರ್ಮಸ್ಥಳದ ಟೀಕೆ ಅಲ್ಲ. ಅವರ ಮುಂದಿನ ಗುರಿ ಧರ್ಮಸ್ಥಳಕ್ಕೆ ಬರತಕ್ಕಂಥ ಭಕ್ತರ ಸಂಖ್ಯೆ ಕಡಿಮೆ ಆಗಬೇಕು. 2ನೇ ಗುರಿ ಧರ್ಮಸ್ಥಳದಲ್ಲಿ ಇರತಕ್ಕಂಥ ವೀರೇಂದ್ರ ಹೆಗಡೆಯವರನ್ನು ಆಡಳಿತದಿಂದ ತೆಗಿಬೇಕು. 3ನೇ ಗುರಿ ಧರ್ಮಸ್ಥಳವನ್ನು ಸರಕಾರೀಕರಣ ಮಾಡಬೇಕು. 4ನೇ ಗುರಿ ಆ ಸರಕಾರೀಕರಣ ಮಾಡಿದ ಮೇಲೆ ಅದರ ಆದಾಯವನ್ನು ಎಲ್ಲ ಕಡೆಗಳಿಗೆ ಹಂಚಬೇಕು, ಆದಾಯವನ್ನು ಕಡಿಮೆ ಮಾಡಬೇಕು. ಈ ಗುರಿಯನ್ನಿಟ್ಟುಕೊಂಡು ಈ ವೈಚಾರಿಕ ದಾಳಿಗಳಾಗ್ತವೆ. ನಾನು ಯಾವುದೇ ವ್ಯಕ್ತಿ ಅಥವಾ ಇದರ ಬಗ್ಗೆ ಹೇಳ್ತಾ ಇಲ್ಲ, ಅವರು ಮಾಡತಕ್ಕಂಥ ಪ್ರಯತ್ನಗಳನ್ನು ಹೇಳ್ತೇವೆ. ಬಂಧುಗಳು, ಯಾಕೆ ಧರ್ಮಸ್ಥಳ ಹೇಳಿದರೆ, ಧರ್ಮಸ್ಥಳದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಗಳು ನಡೀತಾ ಇದ್ದಾವೆ. ಧರ್ಮಸ್ಥಳದಲ್ಲಿ ಮಂಜುನಾಥನ ಸಾನ್ನಿಧ್ಯದಲ್ಲಿ ಕೇವಲ ಪೂಜೆ ಪುನಸ್ಕಾರಗಳನ್ನು, ಅಲ್ಲಿ ಆರಾಧನಾ ಪದ್ಧತಿಗಳನ್ನು, ಅನ್ನಪ್ಪನ ನಡವಳಿಯನ್ನು ಮಾಡಿಕೊಂಡು ಧರ್ಮಸ್ಥಳದ ಹೆಗಡೆಯವರಿಗೆ ಇರಬಹುದಿತ್ತು. ಆದರೆ ಅವರು ಮಾಡಿದ್ದು ಈ ರಾಜ್ಯದಲ್ಲಿರ್ತಕ್ಕಂಥ, ಈ ಜಿಲ್ಲೆಯಲ್ಲಿರ್ತಕ್ಕಂಥ ಸ್ವಾಭಿಮಾನ ಮಹಿಳೆಯರಿಗೆ ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡಿದರು. ಆ ಮಹಿಳೆಯರ ಮುಖಾಂತರ ಅವರಿಗೆ ಬದುಕನ್ನು ಕಟ್ಟಿಕೊಡ್ತಕ್ಕಂಥ ಪ್ರಯತ್ನಗಳಾಯಿತು. ಸ್ವಸಹಾಯ ಸಂಘಗಳ ಮುಖಾಂತರವಾಗಿ ಲಕ್ಷಾಂತರ ಕುಟುಂಬಗಳಿಗೆ ರಕ್ಷಣೆ ಕೊಡ್ತಕ್ಕಂಥ ಕೆಲಸ, ಆ ಕುಟುಂಬಗಳಿಗೆ ಸಾಲದ ಮುಖಾಂತರ ಬದುಕನ್ನು ಕಟ್ಟಿಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ ಈ ರಾಜ್ಯದ ಮೊದಲ ದೇವಸ್ಥಾನ ಅದು ಧರ್ಮಸ್ಥಳ. ಸ್ವಸಹಾಯ ಸಂಘವನ್ನು ಮೊದಲ ಬಾರಿಗೆ ತೆಗೆದದ್ದು ಧರ್ಮಸ್ಥಳ. 2ನೇದು, ಮಹಾತ್ಮ ಗಾಂಧಿಯವರು ಸ್ವಾತಂತ್ರ್ಯ ಸಂಗ್ರಾಮದ ಒಂದು ಸಂದರ್ಭದಲ್ಲಿ ಉಲ್ಲೇಖಗಳನ್ನು ಮಾಡ್ತಿದ್ರು. ವ್ಯಸನ ಮುಕ್ತ ಸಮಾಜ ಆಗಬೇಕು, ರಾಮರಾಜ್ಯ ಆಗಬೇಕು, ರಾಮರಾಜ್ಯ ಆಗಬೇಕು, ರಾಮರಾಜ್ಯ ಆಗಬೇಕು, ವ್ಯಸನ ಮುಕ್ತ ಸಮಾಜದ ನಿರ್ಮಾಣ ಆಗಬೇಕು ಅನ್ನತಕ್ಕಂಥ ಪರಿಕಲ್ಪನೆಯನ್ನು ಮಹಾತ್ಮ ಗಾಂಧಿ ಕಂಡಿದ್ರು. ಆ ವ್ಯಸನ ಮುಕ್ತ ಸಮಾಜದ ನಿರ್ಮಾಣ ಸ್ವಾತಂತ್ರ್ಯ ನಂತರದ ಯಾವ ಸರ್ಕಾರದಿಂದಲೂ ಮಾಡಲಿಕ್ಕಾಗಲಿಲ್ಲ. ಆದರೆ ಪೂಜ್ಯ ಹೆಗ್ಗಡೆಯವರು ಬೆಳ್ತಂಗಡಿ ಕ್ಷೇತ್ರವನ್ನು ವ್ಯಸನ ಮುಕ್ತ ಸಮಾಜ ಮಾಡಬೇಕು ಅಂತ ಹೇಳೋ ಕಾರಣಕ್ಕೋಸ್ಕರ ಆಂದೋಲನವನ್ನು ಜನಜಾಗೃತಿಯ ಮುಖಾಂತರ ಮಾಡಿದರು. ಆ ಜನಜಾಗೃತಿಯ ಮುಖಾಂತರ ಬೆಳ್ತಂಗಡಿ ಕ್ಷೇತ್ರದಲ್ಲಿ ಸಾರಾಯಿ ನಿಷೇಧ ಜಾಗೃತಿ ಮಾಡಿದರು. ಮೊತ್ತ ಮೊದಲಿಗೆ ಆಗಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯಡಿಯೂರಪ್ಪರು ವೀರೇಂದ್ರ ಹೆಗ್ಗಡೆಯವರ ಮಾತು ಕೇಳಿ ಈ ರಾಜ್ಯದಲ್ಲಿ ಸಾರಾಯಿ ನಿಷೇಧ ಮಾಡಿದರು. ಈ ರಾಜ್ಯದಲ್ಲಿ 1900 ಕಡೆಗಳಲ್ಲಿ ಶಿಬಿರಗಳನ್ನು ಮಾಡಿ ವ್ಯಸನ ಮುಕ್ತ ಸಮಾಜಕ್ಕೆ ಶಕ್ತಿಯನ್ನು ತುಂಬಿದವರು ಅದು ಧರ್ಮಸ್ಥಳ ಕ್ಷೇತ್ರ ಮೊದಲ ಬಾರಿಗೆ ವ್ಯಸನ ಮುಕ್ತ ಸಮಾಜದ ನಿರ್ಮಾಣ ಮಾಡಿತು. 3ನೇದು, ಶಿಕ್ಷಣದ ಮುಖಾಂತರ ಪರಿವರ್ತನೆಗಳು. ಧರ್ಮಸ್ಥಳದ ಹೆಸರಿನಲ್ಲಿ 16 ಶಿಕ್ಷಣ ಸಂಸ್ಥೆಗಳನ್ನು ತೆರೆದರು. ನಮ್ಮ ಜಿಲ್ಲೆಯಲ್ಲಿ ಮೊದಲ ಲಾ ಕಾಲೇಜ್ ಧರ್ಮಸ್ಥಳ ತೆಗೆದದ್ದು, ಅಲ್ಲಲ್ಲಿ ಹೈಸ್ಕೂಲ್ಗಳನ್ನು ತೆರೆದರು. ಹುಬ್ಬಳ್ಳಿ ಧಾರವಾಡದಂಥ ಪ್ರದೇಶಕ್ಕೆ ಹೋಗಿ ಮೆಡಿಕಲ್ ಕಾಲೇಜುಗಳನ್ನು ತೆಗೆದರು, ಆಯುರ್ವೇದ ಶಿಕ್ಷಣ ಸಂಸ್ಥೆಗಳನ್ನು ತೆಗೆದರು. ಇಷ್ಟು ಮಾತ್ರ ಅಲ್ಲ, ಯಾರ್ಯಾರು ಸ್ವಸಹಾಯ ಸಂಘದಲ್ಲಿರ್ತಕ್ಕಂಥವರ ಮಕ್ಕಳು ಶಾಲೆಗೆ ಹೋಗ್ತಾರ ಅವರಿಗೆ ಸ್ಕಾಲರ್ಶಿಪ್ ಮತ್ತು ಎಜುಕೇಷನ್ ಲೋನ್ ಅನ್ನು ಬ್ಯಾಂಕಿಗಿಂತ ಮುಂಚೆ ಕೊಟ್ಟಿದ್ರೆ ಅದು ಧರ್ಮಸ್ಥಳ ಕ್ಷೇತ್ರ ಮೊದಲಿಗೆ ಸಾರ್ವಜನಿಕವಾಗಿ ಎಜುಕೇಷನ್ ಲೋನ್ಗಳನ್ನು ಕೊಡ್ತಕ್ಕಂಥ ಪ್ರಯತ್ನಗಳಾಯಿತು. ಆನಂತರ ಧರ್ಮೋತ್ಥಾನ ಟ್ರಸ್ಟ್ ಅನ್ನತಕ್ಕಂಥ ಟ್ರಸ್ಟ್ನ ನಿರೂಪಣೆ ಆಯಿತು. ಧರ್ಮೋತ್ಥಾನ ಟ್ರಸ್ಟ್ನ ಅಡಿಯಲ್ಲಿ ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಹಿಂದುಳಿದ ಬಾಕುಳಿದಂತಹ ದೇವಸ್ಥಾನಗಳ ಜೀರ್ಣೋದ್ಧಾರದ ಕಾರ್ಯಕ್ಕೆ ಧರ್ಮಸ್ಥಳ ಕೈ ಹಾಕಿತು. ಧರ್ಮಸ್ಥಳದ ಹೆಸರಿನಲ್ಲಿ ಈ ರಾಜ್ಯದಲ್ಲಿ 2000ಕ್ಕಿಂತ ಹೆಚ್ಚು ದೇವಸ್ಥಾನಗಳು, ಮಠ ಮಂದಿರಗಳು, ಭೂತಸ್ಥಾನಗಳು, ದೈವಸ್ಥಾನಗಳು ಪುನರ್ ನಿರ್ಮಾಣದ ಕಾರ್ಯವನ್ನು ಪೂಜ್ಯ ಹೆಗ್ಗಡೆಯವರ ಮಾರ್ಗದರ್ಶನದಲ್ಲಿ ಆಯಿತು. ಒಂದು ಸರ್ಕಾರ ಮಾಡಬಹುದಾದ ಕಾರ್ಯವನ್ನು ಏಕೈಕ ಒಂದು ದೇವಸ್ಥಾನ ಅದು ಧರ್ಮಸ್ಥಳ ಮಾಡಿದೆ. 1000 ದೇವಸ್ಥಾನಗಳ ಜೀರ್ಣೋದ್ಧಾರ ಧರ್ಮಸ್ಥಳದಿಂದ ಆಗಿದೆ ಅನ್ನತಕ್ಕಂಥ ಒಪ್ಕೋಬೇಕು. ಹಾಗಾಗಿ 4ನೇದು ದೇವಸ್ಥಾನಗಳ ಪರಿವರ್ತನೆಗಳ ಕಾರ್ಯ ಆಯಿತು. ಬಂಧುಗಳೇ, ಆ ನಂತರ
ಕೃಷಿಯಲ್ಲಿರ್ತಕ್ಕಂಥ ಬದುಕು ಕಟ್ಟಿರ್ತಕ್ಕಂಥ ಜನರಿಗೆ ಕೃಷಿಯ ಬದುಕುಗಳನ್ನು ಕಟ್ಟಿಕೊಡುವುದಕ್ಕೋಸ್ಕರ, ಅವರ ಸಿರಿಯ ಮುಖಾಂತರ ಸ್ವಾವಲಂಬಿ ಬದುಕುಗಳನ್ನು ಕಟ್ಟುವುದಕ್ಕೋಸ್ಕರ ಸ್ವ ಉದ್ಯಮಗಳ ಸೃಷ್ಟಿಯನ್ನು ಮಾಡತಕ್ಕಂಥ ಕೆಲಸವನ್ನು ಧರ್ಮಸ್ಥಳ ಮಾಡಿತು. ಹಾಗಾಗಿ ಹೇಳಿದೆ, ಒಂದು ದೇವಸ್ಥಾನ ಮಾಡಬಹುದಾದ ಕಾರ್ಯವನ್ನ, ಒಂದು ಸರ್ಕಾರ ಮಾಡಬಹುದಾದ ಕಾರ್ಯವನ್ನ ಒಂದು ಕ್ಷೇತ್ರ ಮಾಡಿದೆ, ಅದು ಧರ್ಮಸ್ಥಳ. ಇಡೀ ರಾಜ್ಯದಲ್ಲಿ ಈ ರೀತಿಯ ಪರಿವರ್ತನೆ ಮಾಡಿದ ಏಕೈಕ ದೇವಸ್ಥಾನ ಅದು ಧರ್ಮಸ್ಥಳ. ಹಾಗಾಗಿ ಸಮಾಜದ ಪರಿವರ್ತನೆಯನ್ನು ಮಾಡಿದೆ, ರಾಜ್ಯದ ಪರಿವರ್ತನೆಯನ್ನು ಮಾಡ್ತಕ್ಕಂಥ ಕಾರ್ಯವನ್ನು ಮಾಡಿ. ಹಾಗಾಗಿ ವೈಚಾರಿಕ ದಾಳಿ ಮಾಡ್ತಕ್ಕಂಥವರಿಗೆ, ನಮ್ಮ ವಿಚಾರಗಳನ್ನು ಒಪ್ಪದೇ ಇರತಕ್ಕಂಥವರಿಗೆ ಇವತ್ತು ಇದು ಅಸ್ತ್ರ ಆಗಿದೆ. ಹಾಗಾಗಿ ಧರ್ಮಸ್ಥಳಕ್ಕೆ ಕಳಂಕ ತರತಕ್ಕಂಥ ಪ್ರಯತ್ನಗಳಾಯಿತು. ಬಂಧುಗಳೇ, ಯೋಚನೆ ಮಾಡಿ, ಯಾವುದೋ ಒಂದು ಘಟನೆಯಿಂದ ಪ್ರಾರಂಭ ಆಯಿತು. ನಮ್ಮ ನಂಬಿಕೆಗಳಿದ್ದಾವೆ. ನಮ್ಮ ದೇವರು 12 ವರ್ಷ ಸಹಿಸ್ಕೊಳ್ತಾರಂತೆ, 12 ವರ್ಷ. 13ನೇ ವರ್ಷಕ್ಕೆ ಅವರು ಹಗ್ಗ ಕಟ್ತಾರಂತೆ. ಇವತ್ತಿಗೆ ಸೌಜನ್ಯ ಅನ್ನತಕ್ಕಂಥ ಪ್ರಕರಣ ಉಜಿರೆಯಲ್ಲಿ ನಡೆಯಿತು, ಬೆಳ್ತಂಗಡಿ ಧರ್ಮಸ್ಥಳ ನಡೆಯಿತು. ನಾವೆಲ್ಲರ ಇಲ್ಲಿ ಕೂತವರ ಒಕ್ಕರಳ ಮನಸ್ಸು ಏನು ಅಂತ ಹೇಳಿದ್ರೆ, ಸೌಜನ್ಯಳಿಗೆ ನ್ಯಾಯ ಸಿಗಬೇಕು ಅಂತ ಹೇಳುವುದರಲ್ಲಿ ನಾವೆಲ್ಲರ ಮೊದಲಿಗಿರೋ ಅವಳಿಗೆ ನ್ಯಾಯ ಸಿಗಲೇಬೇಕು. ಯಾರೇ ಮಾಡಲಿ ಆ ದುಷ್ಕೃತ್ಯ ಅವರು ಬಂಧನ ಆಗಬೇಕು, ಅವರ ಶಿಕ್ಷೆ ಆಗಬೇಕು, ಅದರಲ್ಲಿ 2 ಪ್ರಶ್ನೆ ಇಲ್ಲ. ಆದರೆ ಅದರ ಹೆಸರಿನಲ್ಲಿ ಧಾರ್ಮಿಕ ಕ್ಷೇತ್ರವಾಗಿರ್ತಕ್ಕಂಥ, ನಾವು ನಂಬಿಕೆ ಆರಾಧನಾ ಕ್ಷೇತ್ರವಾಗಿರ್ತಕ್ಕಂಥ ನಾವು ನಂಬುವಂತಹ ಮಂಜುನಾಥನಿಗೆ, ಅನ್ನಪ್ಪನಿಗೆ ಅನ್ಯಾಯ ಆದರೆ ಸಹಿಸ್ಕೊಳ್ಳೋದಿಲ್ಲ ನಾವು. ಹಾಗಾಗಿ 12 ವರ್ಷಗಳಾಯಿತು ಪ್ರಾರಂಭ ಆಗಿ. ಈಗ ಸುಳ್ಳು ವಿಜೃಂಭಣೆಯ ಮೆರವಣಿಗೆಯನ್ನು ಮಾಡಿ 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 ಹೋಗಿ ಆಯಿತು. ಈಗ ಸತ್ಯದ ಇದು ಹೊಸ್ತಿಲು ದಾಟುವ ಕಾರ್ಯ ಆಗಿದೆ. ಹಾಗಾಗಿ ಈಗ ಒಬ್ಬೊಬ್ಬರದೇ ಬಂಧನ ಆಗ್ತಾ ಇದೆ. ಬುರುಡೆಯ ಹೆಸರಿನಲ್ಲಿ ಶಿವ ತಾಂಡವ ನೃತ್ಯವನ್ನು ಆಡ್ತಾ ಇದ್ದಾನೆ. ಬುರುಡೆಯ ಸತ್ಯ ಅಸತ್ಯತೆ ಇವತ್ತು SIT ಮುಖಾಂತರ ಹೊರ ಬರ್ತಾ ಇದೆ. ಹಾಗಾಗಿ ಮಾಲಿಂಗೇಶ್ವರ ಮಂಜುನಾಥ ಪ್ರಾರಂಭ ಮಾಡಿದ್ದಾನೆ. ಹಾಗಾಗಿ ಹೇಳಿದೆ, ಎಲ್ಲಿತ್ತು ಬುರುಡೆ? ಬುರುಡೆಯ ಪ್ರಕರಣಗಳು ಪ್ರಾರಂಭ ಆದವು. ಬುರುಡೆಯ ಹೆಸರಿನಲ್ಲಿ ಸುಳ್ಳುಗಳ ಸೃಷ್ಟಿಗಳ ಪ್ರಾರಂಭ ಆಯಿತು. ಬುರುಡೆಯನ್ನು ಇಟ್ಟುಕೊಂಡು ಅಲ್ಲಾಡಿಸುವುದಕ್ಕೆ ಪ್ರಾರಂಭ ಆಯಿತು. ಇವತ್ತು ಅದೇ ಬುರುಡೆ ಸತ್ಯ ಕಥೆಯನ್ನು ಹೇಳ್ತಾ ಇದೆ. ನನಗೆ ವಿಶ್ವಾಸ ಇದೆ, ಕೆಲವೇ ತಿಂಗಳಲ್ಲಿ ಮಂಜುನಾಥನ ಕ್ಷೇತ್ರ ಪವಿತ್ರವಾಗಿ ಮತ್ತೆ ಎದ್ದು ನಿಲ್ಲುತ್ತೆ, ಮತ್ತೆ ಜಗತ್ತಿನ ಅತಿ ದೊಡ್ಡದಾಗಿರ್ತಕ್ಕಂಥ ಕ್ಷೇತ್ರವಾಗಿ ಬೆಳಗುತ್ತೆ. ಯಾರೋ ಸುಜಾತ ಭಟ್ ಪ್ರಾರಂಭ ಆಯಿತು. ಸುಜಾತ ಭಟ್ರ ಇಲ್ಲದೆ ಇರತಕ್ಕಂಥ ಮಗಳು, ಮದುವೆ ಆಗದಂತ ಅವಳಿಗೆ ಮಗಳು. ಸುಳ್ಳು ಕಥೆಗಳ ಪೋಣಿಕೆ ಇವತ್ತು ಜನರಿಗೆ ಸತ್ಯಾಸತ್ಯತೆ ಮೇಲಾಗ್ತಾ ಇದೆ. ಈ ಸತ್ಯವನ್ನು ಹೇಳಿದ್ದು ಧರ್ಮಸ್ಥಳ ಅಲ್ಲ, ಈ ಸತ್ಯವನ್ನು ಹೇಳಿದ್ದು ಸರ್ಕಾರ ಅಲ್ಲ, ಈ ಸತ್ಯವನ್ನು ಹೇಳಿದ್ದು ಪೊಲೀಸ್ ಇಲಾಖೆ ಅಲ್ಲ. ಯಾರು ಕಳಂಕವನ್ನು ಹಾಕಿದ್ರ ಅವರೇ ಇವತ್ತು ಸತ್ಯವನ್ನು ಬಯಲು ಮಾಡ್ತಾರೆ. ಅವರ ಬಾಯಲ್ಲಿ ಅನ್ನಪ್ಪ ಹೇಳಿಸ್ತಾ ಇದ್ದಾನೆ, ನಾವೆಲ್ಲ ಮಾಡಿದ್ದು ಸುಳ್ಳು, ನಾವೆಲ್ಲ ಕಟ್ಟಿದ್ದು ಕತೆ, ಧರ್ಮಸ್ಥಳಕ್ಕೆ ಅವಹೇಳನ ಮಾಡಬೇಕು ಅಂತ ಹೇಳೋ ಕಾರಣಕ್ಕೋಸ್ಕರ ಕತೆ ಕಟ್ಟಿದ್ದೇವೆ ಅಂತ ಹೇಳಿದ್ದಾರೆ. ಹಾಗಾಗಿ ಬಂಧುಗಳೇ, ಇವತ್ತು ಧರ್ಮಸ್ಥಳ ಮಾಡಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಕಾರ್ಯಗಳು, ಧರ್ಮಸ್ಥಳ ಕ್ಷೇತ್ರದ ಮುಖಾಂತರ ಆಗಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳು, ಧರ್ಮಸ್ಥಳದ ಮುಖಾಂತರವಾಗಿರ್ತಕ್ಕಂಥ ಪವಿತ್ರವಾಗಿರ್ತಕ್ಕಂಥ ಕಾರ್ಯಕ್ಕೆ ಆ ಧರ್ಮಸ್ಥಳದ ಜೊತೆ ನಾವಿದ್ದೇವೆ. ಧರ್ಮಸ್ಥಳಕ್ಕೆ ಕಳಂಕ ಬರುವುದಕ್ಕೆ ಬಿಡುವುದಿಲ್ಲ. ಇವತ್ತು ಧರ್ಮಸ್ಥಳ, ನಾಳೆ ಕಟೀಲು, ನಾಡ್ದು ಸುಬ್ರಹ್ಮಣ್ಯ, ನಾಡ್ದು ಮಾಲಿಂಗೇಶ್ವರ. ಹಾಗಾಗಿ ಇವತ್ತು ಧರ್ಮಸ್ಥಳದಲ್ಲಿ ಆ ಕಳಂಕವನ್ನು ನಿಲ್ಲಿಸ್ತೇವೆ, ಈ ಹೋರಾಟವನ್ನು ಮಾಡ್ತೇವೆ. ಹಾಗಾಗಿ ಧರ್ಮಸ್ಥಳದ ಜನತೆಯ ಜೊತೆಗೆ ನಾವಿದ್ದೇವೆ ಅನ್ನುವಂಥದ್ದೇ ಇವತ್ತು ಜನಾಗ್ರಹದ ಸಂದೇಶ. ಹಾಗಾಗಿ ನಾವೆಲ್ಲ ಒಟ್ಟಾಗಿ ಒಂದೇ ಒಕ್ಕೂರನಿಂದ ಹೇಳ್ತಾ ಇದ್ದೇವೆ, ಧರ್ಮಸ್ಥಳದ ಕಳಂಕವನ್ನು ಒದ್ದೋಡಿಸುವುದಕ್ಕೋಸ್ಕರ, ಸತ್ಯವನ್ನು ಜನರ ಮುಂದಿಡುವುದಕ್ಕೋಸ್ಕರ, ಸತ್ಯದ ಮಾತನ್ನು ಜನರಿಗೆ ತಿಳಿಸುವುದಕ್ಕೋಸ್ಕರ ಈ ಜನಾಗ್ರಹ ಸಭೆಯನ್ನು ಇಟ್ಟಿದ್ದೇವೆ ಅಂತ ಹೇಳ್ತಾ, ಬಂದಿರತಕ್ಕಂಥ ನಿಮಗೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಆಶ್ಚರ್ಯ ಆಗಿದೆ. ಇವತ್ತು ಬೇರೆಲ್ಲ ಕಡೆ ಹೋಗಿ ಬಂದೆ ನಾನು, ಆದರೆ ಇವತ್ತು ಪುತ್ತೂರಲ್ಲಿ ಮಹಾಲಿಂಗೇಶ್ವರನಿಗೂ ಧರ್ಮಸ್ಥಳಕ್ಕೂ ಭಾಳ ಸಂಬಂಧ ಇದೆ, ಅನ್ಯೋನ್ಯ ಸಂಬಂಧ ಇದೆ. ವೀರೇಂದ್ರ ಹೆಗ್ಗಡೆಯವರಿಗೂ ಪುತ್ತೂರಿಗೂ ಸಂಬಂಧ ಇದೆ. ಪುತ್ತೂರಿನ ಕ್ಷೇತ್ರಕ್ಕೂ ಧರ್ಮಸ್ಥಳದಿಂದ ಆಗ 40 ಲಕ್ಷ ರೂಪಾಯಿಗಳನ್ನು ಕೊಟ್ಟಿದ್ದಾರೆ ಜೀರ್ಣೋದ್ಧಾರಕ್ಕೆ. ಬೇರೆಲ್ಲ ಸಂದರ್ಭದಲ್ಲೂ ಪುತ್ತೂರಲ್ಲಿದೆ. ಇವತ್ತು ಆ ಧರ್ಮಸ್ಥಳದ ಮೇಲಿನ ಪ್ರೀತಿ, ವೀರೇಂದ್ರ ಹೆಗ್ಗಡೆಯವರ ಪ್ರೀತಿ ನಮ್ಮ ಜೊತೆ ಇದೆ ಅಂತ ಸಹಸ್ರ ಸಂಖ್ಯೆಯಲ್ಲಿ ಬಂದಿರತಕ್ಕಂಥ ನೀವು ತೋರಿಸಿದ್ದೀರಿ ಅಂತ ಹೇಳ್ತಾ, ಮತ್ತೊಮ್ಮೆ ಇಡೀ ಪುತ್ತೂರು ಧರ್ಮಸ್ಥಳದ ಜೊತೆ ಇದೆ ಅಂತ ಹೇಳುವಂಥ ಕಾರ್ಯಗಳಾಗಿದ್ದಾವೆ. ಅದಕ್ಕೋಸ್ಕರ ನಿಮಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು, ಶುಭಾಶಯಗಳನ್ನು ಸಲ್ಲಿಸ್ತಾ, ಈ ಮತ್ತೊಮ್ಮೆ ಮಹಾಲಿಂಗೇಶ್ವರ ನಮಗೆಲ್ಲ ಅನುಗ್ರಹ ನೀಡಲಿ. ಯಾರೆಲ್ಲ ಕಳಂಕಿತ ಮನಸ್ಸುಗಳಿದ್ದಾವ ಅವರಿಗೂ ಒಳ್ಳೆಯ ಮನಸ್ಸುಗಳು ಕೊರಲಿ. ಆ ಧರ್ಮಸ್ಥಳ ಮತ್ತೊಮ್ಮೆ ಸತ್ಯಾಸತ್ಯದ ಹೊರಬರಲಿ ಅಂತ ಹೇಳ್ತಾ ಈ ಕಾರ್ಯಕ್ಕೆ ಶುಭವನ್ನು ಹಾರೈಸ್ತೇನೆ. ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮುಂದುವರಿಸ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ
ಪುತ್ತೂರು ತಾಲೂಕಿನ ಮಾನ್ಯ ಶಾಸಕರಾಗಿರುವ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು. ನಂತರ ಮಾತನಾಡ್ತೇನೆ ಅನ್ನುವ ಸೂಚನೆಯನ್ನ ನೀಡಿದ್ದಾರೆ. ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಬೆಳ್ತಂಗಡಿಯ ಖ್ಯಾತ ವಕೀಲರು, ಧರ್ಮಸ್ಥಳ ಗ್ರಾಮ ಪಂಚಾಯತಿನ ಮಾಜಿ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಕೇಶವ ಗೌಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಓಂ ಶ್ರೀ ಮಹಾಲಿಂಗೇಶ್ವರಾಯ ನಮಃ. ಓಂ ಶ್ರೀ ಮಂಜುನಾಥಾಯ ನಮಃ. ಸ್ಥಳೀಯ ಎಲ್ಲ ದೈವ ದೇವರುಗಳನ್ನು ಸ್ಮರಿಸ್ತಾ, ಮಾನ್ಯ ಮಾಜಿ ಸಂಸದರು ಮಾತಾಡಿದ ಮೇಲೆ ಸ್ವಲ್ಪ ವಿಷಯಗಳು ಮಾತ್ರ ಬಾಕಿ ಇದೆ, ಹೆಚ್ಚಿನದನ್ನು ಅವರು ಹೇಳಿ ಆಗಿದೆ. ನಮಗೆಲ್ಲ ಗೊತ್ತಿದೆ, ನಾವೆಲ್ಲ ಸಜ್ಜನರು. ನಾವು ಮೌನವಾಗಿ ಕೂತಿದ್ದೇವೆ. ಸುಮಾರು 13 ವರ್ಷಗಳು ಆಯಿತು. ಬೇಡ ಬೇಡ, ನಮಗೆ ಬೇಡ, ಯಾಕೆ ಇದು ಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ನಾವು ಸುಮ್ಮನಿದ್ದೇವೆ. ಸಜ್ಜನರ ಮೌನವೇ ಇವತ್ತು ದುರ್ಜನರ ಏಳಿಗೆಗೆ ಕಾರಣವಾಯಿತು. ಆದರೆ ಅವರ ಇವತ್ತು ಅವನತಿಯೂ ಕೂಡ ಈ ಸಜ್ಜನರ ಮೌನವೇ ಕಾರಣ ಆಗ್ತಿದೆ ಅಂತ ಹೇಳಿ ನಾನು ಗಟ್ಟಿ ಧ್ವನಿಯಲ್ಲಿ ಹೇಳಲಿಕ್ಕೆ ಈ ವೇದಿಕೆಯನ್ನು ಇಷ್ಟಪಡ್ತಿದ್ದೇನೆ. ಸ್ವಾಮೀಜಿಯವರಿಗೆ ನೆನಪಿರ್ಬೋದು, 2013ನೇ ಇಸ್ವಿಯಲ್ಲಿ ನಾವು ಸುಮಾರು 60,000ಕ್ಕಿಂತಲೂ ಮಿಕ್ಕಿ ಜನರನ್ನು ಸೇರಿಸಿ ನವೆಂಬರ್ ತಿಂಗಳಲ್ಲಿ ಗುರುವಾಯಣಕೆರೆಯಲ್ಲಿ ಒಂದು ದೊಡ್ಡ ಸಮಾವೇಶವನ್ನು ಮಾಡಿದೆವು. ಆಗ ನಮಗೆ ಬಹಳಷ್ಟು ಕೆಟ್ಟ ವಿಚಾರಗಳು ಬರ್ತಾ ಇದ್ವು. ಬಹುಶಃ ಯಾರು ಧರ್ಮಸ್ಥಳದ ಪರವಾಗಿ ಮಾತಾಡ್ತಾರೋ ಅವರಿಗೆಲ್ಲ ಹಣ ಸಂದಾಯವಾಗಿದೆ, ಅವರಿಗೆ ಸೂಟ್ ಕೇಸ್ ಹೋಗಿದೆ, ಅವರಿಗೆ ಬೈಯುವಂಥದ್ದು, ಅವರ ಮನೆಯವರಿಗೆ ಬೈಯುವಂಥದ್ದು, ಅವರ ಹೆಂಡತಿ ಮಕ್ಕಳಿಗೆ ಬೈಯುವಂಥದ್ದು, ಅವರೊಟ್ಟಿಗೆ ಯಾರೆಲ್ಲ ಇದ್ದಾರೆ ಅವರ ಎಲ್ಲರಿಗೂ ಬೈದು ಹೀನಾಯವಾಗಿ ಸುಮಾರು 13 ವರ್ಷಗಳಿಂದ ಹೀಯಾಳಿಸಿಕೊಂಡು ಬಂದರು. ನಾನು ಇವತ್ತು ಧರ್ಮಸ್ಥಳದ ಒಬ್ಬ ನಿವಾಸಿಯಾಗಿದ್ದು, ಅಲ್ಲೇ ಹುಟ್ಟಿ ಬೆಳೆದವನಾಗಿದ್ದು, 2012ನೇ ಇಸವಿಯಲ್ಲಿ ಅಲ್ಲಿ ನಾವು ಯಾರು ಊಹಿಸಲಾರದ ಒಂದು ಪ್ರಕರಣ ಆಯಿತು. ಒಂದು ಹುಡುಗಿಯ ಅತ್ಯಾಚಾರ ಮತ್ತು ಕೊಲೆ ಆಯಿತು. ಧರ್ಮಸ್ಥಳದ ನಾವೆಲ್ಲರೂ ಸೇರಿಕೊಂಡು ಅದಕ್ಕೆ ನ್ಯಾಯ ಸಿಗಬೇಕು ಅಂತೇಳಿ ನಾವು ಹೋರಾಟ ಮಾಡಿದವರಲ್ಲಿ ಪ್ರಪ್ರಥಮವಾಗಿ ಅಲ್ಲಿ ಸೇರಿಕೊಂಡವರು ಆ ಹುಡುಗಿಗೆ ನ್ಯಾಯ ಸಿಗಬೇಕು ಅಂತೇಳಿ ಆಗ್ರಹ ಮಾಡಿದವರು ಧರ್ಮಸ್ಥಳ ಗ್ರಾಮಸ್ಥರಾದ ನಾವುಗಳು. ಅದರ ಒಟ್ಟಿಗೆ ಅವತ್ತು ಸರ್ಕಾರಕ್ಕೆ ಆಗ್ರಹ ಮಾಡಿದವರು COD ತನಿಖೆ ಇರಲಿ, CBI ತನಿಖೆ ಇರಲಿ ಆಗಬೇಕು ಅಂತ ಆಗ್ರಹ ಮಾಡಿದವರು ಧರ್ಮಾಧಿಕಾರಿಗಳಾದಂಥ ಶ್ರೀ ಡಿ ವೀರೇಂದ್ರ ಹೆಗ್ಡೆ ಅವರು. ಅವರು CID ರಿಪೋರ್ಟ್ ಬರ್ತದೆ, CBI ರಿಪೋರ್ಟ್ ಬರ್ತದೆ, ಎಲ್ಲದರಲ್ಲೂ ಒಬ್ಬರನ್ನೇ ಆರೋಪಿಯಾಗಿ ಮಾಡ್ತಾರೆ. ಇದನ್ನು ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಹಲವಾರು ಮಂದಿಗೆ ಈಗ ಗೊತ್ತಿಲ್ಲ. ಸುಮಾರು 20-25 ವರ್ಷದ ಹುಡುಗರಿಗೆ ಅಂತೂ ಈ ಸತ್ಯ ಗೊತ್ತೇ ಇಲ್ಲ. ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಇವತ್ತೇನು ಧರ್ಮಸ್ಥಳದಲ್ಲಿ ಆಗ್ತಾ ಇದೆಯೋ ಅದೆಲ್ಲ ಸತ್ಯ, ಏನೆಲ್ಲ ಅವ್ರು ಹೇಳ್ತಿದ್ದಾರೆ ಅದೆಲ್ಲ ಸತ್ಯ ಅಂತ ಹೇಳುವಂಥ ಒಂದು ಭಾವನೆ ಈ ಸಣ್ಣ ಮಕ್ಕಳಿಗೆ ಬಂದಿದೆ. ಬಹುಶಃ ಅವತ್ತು ನ್ಯಾಯಕ್ಕಾಗಿ ಆಗ್ರಹ ಮಾಡಿದೆವು. ನಾವು ನ್ಯಾಯಕ್ಕಾಗಿ ಆಗ್ರಹ ಮಾಡುವಾಗ ಪೂಜ್ಯ ಕಾವಂದ್ರು ನಮ್ಮೊಟ್ಟಿಗೆ ನಿಂತರು. ಅದಕ್ಕಿಂತಲೂ ಹಿಂದೆ ಆ ಹುಡುಗಿಯ ಯಾವಾಗ ತಪ್ಪಿಸಿಕೊಂಡ ಸುಮಾರು 4 ಗಂಟೆ ಹೊತ್ತಿಗೆ 9/10/2012 ಆ ಹುಡುಗಿ ಮನೆಗೆ ಬರಲಿಲ್ಲ ಅಂತೇಳಿ ಅವರ ಮನೆಯವರು, ತಂದೆ, ಅಜ್ಜ ಎಲ್ಲ ಹೋಗಿ ಕಾವಂದ್ರಲ್ಲಿ ಹೇಳ್ತಾರೆ, ನಮ್ಮ ಹುಡುಗಿ ತಪ್ಪಿಸಿಕೊಂಡಿದ್ದಾಳೆ ಅಂತ. ಹೌದಾ ಅಂತೇಳಿ ಕಾವಂದ್ರು ತಕ್ಷಣವಾಗಿ ಅವತ್ತು ಕರೆ ಮಾಡಿದ್ದು ಮಾನ್ಯ ಆಗಿನ ಗೃಹ ಸಚಿವರಿಗೆ ಅಶೋಕ್ರವರಿಗೆ. ಆ ಸಂದರ್ಭದಲ್ಲಿ ನಾನು ಪಂಚಾಯತ್ ಅಧ್ಯಕ್ಷ ಆಗಿದ್ದೆ. ಮಾರನೇ ದಿವಸ ಅವರು ನನ್ನ ಹತ್ರ ಬಂದರು. ನನ್ನ ಹತ್ರ ಬಂದಾಗ ಅವರು ಹೇಳಿದ್ದು ಒಂದೇ ಮಾತು, ಕಾವಂದ್ರು ಅಲ್ಲದಿದ್ದರೆ ಮಾರನೇ ದಿವಸ ಹುಡುಗಿಯ ಶವ ಸಿಗ್ತದೆ. ಒಂದು ದಿವಸ ಬಿಟ್ಟು ಅವರು ಬಂದು ಹೇಳಿದ ಮಾತು, ಕಾವಂದ್ರು ಅಲ್ಲದಿದ್ದರೆ ನಮಗೆ ಆ ಹುಡುಗಿಯ ಶವ ಕೂಡ ಸಿಗ್ತಿರ್ಲಿಲ್ಲ. ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಕಾವಂದ್ರು, ಅವರನ್ನು ನಾನು ಮರಿಲಿಕ್ಕೆ ಸಾಧ್ಯವೇ ಇಲ್ಲ ಅಂತೇಳಿ ಹೇಳಿದ್ರು. ಆ ಸಂದರ್ಭದಲ್ಲಿ ಒಂದು ದುಷ್ಟ ಕೂಟಗಳಲ್ಲಿ ಸೇರಿಕೊಂಡು ಸುಮಾರು 1 ತಿಂಗಳ ಮೇಲೆ ಆ ಮನೆಗೆ ಹೋಗಿ ಅವರನ್ನೆಲ್ಲ ಮೈಂಡ್ ವಾಶ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು. ಆದರೂ ಆ ಮನೆಯವರು ಯಾವುದೇ ರೀತಿಯ ಲೋಭಗಳಿಗೆ ಒಳಗಾಗದೆ ಅವರು ಕ್ಷೇತ್ರದ ಪರವಾಗಿ ನಿಂತರು. ಬೆಳ್ತಂಗಡಿಯಲ್ಲಿ ಬಹಿರಂಗ ಸಭೆಯನ್ನು ನಾವು ಮಾಡಿದೆವು. ಅದರಲ್ಲಿ ಬಂದು ಅಜ್ಜ ಹೇಳ್ತಾರೆ, ಇದೇ ಮಾತನ್ನು ಅವತ್ತು ಹೇಳ್ತಾರೆ. ಸುಮಾರು 20 ನಿಮಿಷಗಳ ಕಾಲ ಭಾಷಣವನ್ನು ಕೂಡ ಮಾಡ್ತಾರೆ ತುಳುವಿನಲ್ಲಿ. ಆ ನಂತರ ಅವರ ತಂದೆ ಕೂಡ ವೇದಿಕೆಯಲ್ಲಿ ಇರ್ತಾರೆ. ಹೀಗೆ ಸುಮಾರು 1 ದಿನಗಳ ನಂತರ ಈ ಕೂಟಗಳೆಲ್ಲ ಅವರೊಟ್ಟಿಗೆ ಸೇರಿಕೊಂಡ್ರು. ಯಾಕೆ ಹೀಗಾಯ್ತು ಅಂತೇಳಿ ನಾವು ಆಲೋಚನೆ ಮಾಡಿದೆವು. ಸುಮ್ಮನೆ ಕೂತೇವೆ, ಇದರಲ್ಲಿ ಏನಾಗುವುದಿಲ್ಲ ಅಂತೇಳಿ ಸುಮ್ಮನೆ ಇದ್ದೆವು. 2013ರಲ್ಲಿ ಎಲ್ಲ ಸ್ವಾಮೀಜಿಗಳ ನೇತೃತ್ವದಲ್ಲಿ ಅಪಪ್ರಚಾರ ಜಾಸ್ತಿ ಆದಾಗ ಗುರುವಾಯಣಕೆರೆಯಲ್ಲಿ ಒಂದು ಪ್ರತಿಭಟನಾ ಸಭೆಯನ್ನು ಮಾಡಿದೆವು. ಬೆಳಿಗ್ಗೆಯಿಂದ ಸಂಜೆವರೆಗೆ ಅಲ್ಲಿ ಪ್ರತಿಭಟನೆ ಸಭೆಯನ್ನು ಮಾಡಿದೆವು. ಆ ನಂತರ ಸುಮ್ಮನೆ ಕೂತೆವು. ಬಹುಶಃ ನಮ್ಮ ಮೌನ 2023ಕ್ಕೆ ಅವರಿಗೆ ಲಾಭ ತಂದುಕೊಟ್ಟಿತು. 2023ರಲ್ಲಿ ಜೂನ್ರಲ್ಲಿ
ಆ ಅತ್ಯಾಚಾರ ಮಾಡಿದ ಆರೋಪಿ ಏನಿದ್ದಾರೆ ಎಲ್ಲವನ್ನು CBI ರಿಪೋರ್ಟ್ ಹೇಳ್ತಾ ಇದನ್ನು ನಾನು ಹೇಳಬೇಕು ಅಂತಿಲ್ಲ. ನನ್ನ ಹಿರಿಯರಾದ ವಕೀಲರು ಇಲ್ಲಿದ್ದಾರೆ, APP ಅವರು, ಅವ್ರಿಗೆ ಗೊತ್ತಿದೆ. ಬೆನಿಫಿಟ್ ಆಫ್ ಡೌಟ್ ಅಲ್ಲಿ 2023 ಇಸ್ವಿಯಲ್ಲಿ ಜೂನ್ ತಿಂಗಳಲ್ಲಿ ಆ ವ್ಯಕ್ತಿ ಹೊರಗಡೆ ಬರ್ತಾನೆ. ಎಲ್ಲ ಆರೋಪಗಳು ಅವನ ಮೇಲಿದೆ, ಮೆಡಿಕಲ್ ಎವಿಡೆನ್ಸ್ ಎಲ್ಲವೂ ಕೂಡ ಆ ವ್ಯಕ್ತಿಯ ಮೇಲಿದೆ. ಎಲ್ಲವನ್ನು ಅಲ್ಲಿ CBI ದಾಖಲು ಮಾಡಿದೆ, ಪೊಲೀಸ್ ಇಲಾಖೆ ದಾಖಲು ಮಾಡಿದೆ, COD ದಾಖಲು ಮಾಡಿದೆ. ಆದರೆ ಆ ವ್ಯಕ್ತಿ ಆರೋಪಿ ಅಲ್ಲ, ಅಪರಾಧಿ ಅಲ್ಲ ಅಂತೇಳಿ ಕೋರ್ಟ್ ತೀರ್ಮಾನವನ್ನು ಕೊಡ್ತದೆ. ಒಂದೇ ಒಂದು ಬೆನಿಫಿಟ್ ಆಫ್ ಡೌಟ್. ಅದಕ್ಕಿಂತ ಹೆಚ್ಚು ಏನು ಅಂತ ಹೇಳಿದ್ರೆ ಆ ಹುಡುಗಿಯ ತಂದೆ ಅವರ ಪರವಾಗಿ ನಿಲ್ತಾರೆ. ಇದು ಯಾಕೆ ಆಯಿತು, ಏನಾಯಿತು ಅಂತ ಹೇಳಿದನ್ನು ನಮ್ಮ ಊಹನೆಗೆ ನಾವು ಬಿಟ್ಟುಕೊಳ್ಳೋಣ. ಬಹುಶಃ ಇಲ್ಲಿ ಯಾವ ಶಕ್ತಿಗಳು ಅವರ ಹಿಂದೆ ಇದ್ದಾವೆ ಅಂತ ಹೇಳುವುದನ್ನು ನಾವು ನೋಡೋಣ. 2023ರಲ್ಲಿ ಪ್ರಾರಂಭ ಮಾಡಿದ್ರು, ಅಲ್ಲಲ್ಲಿ ಸಭೆಗಳನ್ನು ಮಾಡಿ ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಬೇಡವಾದಂಥ ಅಪಪ್ರಚಾರಗಳನ್ನು ಮಾಡಲಿಕ್ಕೆ ಶುರು ಮಾಡಿದ್ರು. ಎಲ್ಲಿವರೆಗೆ ಅಂತ ಹೇಳಿದ್ರೆ ಧರ್ಮಾಧಿಕಾರಿಗಳ ಪೀಠದ ಬಗ್ಗೆ ಮಾತಾಡಿದ್ರು, ಧರ್ಮಸ್ಥಳ ಕ್ಷೇತ್ರದ ನಿವಾಸಿಗಳ ಬಗ್ಗೆ ಮಾತಾಡಿದ್ರು, ಧರ್ಮಸ್ಥಳ ಕ್ಷೇತ್ರದವರೆಲ್ಲ ಅತ್ಯಾಚಾರಿಗಳು ಅಂತ ಹೇಳುವಂತ ನಿಟ್ಟಿನಲ್ಲಿ ಮಾತಾಡಿದ್ರು. ಬಿಡುವ ಧರ್ಮಸ್ಥಳ ಮಂಜುನಾಥನ ಬಗ್ಗೆ ಮಾತಾಡಿದ್ರು, ಧರ್ಮಸ್ಥಳ ದೇವಸ್ಥಾನವನ್ನು ಒಡಿಬೇಕು ಎಂಬುದರ ಬಗ್ಗೆ ಮಾತಾಡಿದ್ರು. ಯಾರು ಮಾತಾಡಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ಏನೋ ಇದೆ ಅಂತ ಹೇಳಿ. 2024 ಫೆಬ್ರವರಿ 24 ತಾರೀಕಿನಂದು ಒಬ್ಬ ವ್ಯಕ್ತಿ ಏನು ಪೊಲೀಸ್ ಇಲಾಖೆಯಿಂದ ಉಚ್ಚಟಿತನಾಗಿ ಅಥವಾ ಪೊಲೀಸ್ ಇಲಾಖೆಯಿಂದ ಅವರನ್ನು ಹೊರಗೆ ತಳ್ಳಿದಂಥ ವ್ಯಕ್ತಿ ಒಂದು ಸಭೆಯಲ್ಲಿ ಹೇಳ್ತಾರೆ, ನಮ್ಮಲ್ಲಿ ಜೀವಂತ ಸಾಕ್ಷಿ ಇದೆ, ಈ ಮೊಬೈಲ್ನಲ್ಲಿ ಸಾಕ್ಷಿ ಇದೆ ಅಂತ. ಆಗ ನಾವೆಲ್ಲ ಆಲೋಚನೆ ಮಾಡಿದ್ದೆವು, ಏನಪ್ಪಾ ಇದು ಸಾಕ್ಷಿ ಇರಬಹುದು ಅಂತೇಳಿ. ಅಲ್ಲಿ ಹೂತಂತ ಶವಗಳನ್ನು ಎತ್ತಿ ತೋರಿಸ್ತೇವೆ, ಶವಗಳು ಮಾತಾಡ್ತವೆ ಅಂತ ಹೇಳುವಂಥ ವಿಚಾರವನ್ನು ಆ ವ್ಯಕ್ತಿ ಹೇಳ್ತಾರೆ. ಹಾಗೆ ಸುಮಾರು 12-13 ತಿಂಗಳುಗಳ ಬಳಿಕ ಒಂದು ವ್ಯಕ್ತಿಯನ್ನು ಅವರು ತರ್ತಾರೆ. ಇದೇ ಈಗ ನಡೀತಿರುವಂಥ ಪ್ರಕರಣ. ಇದರಲ್ಲಿ ಎಲ್ಲರೂ ವಿಚಲಿತರಾದ್ರು, ಒಂದು ಕ್ಷಣ ವಿಚಲಿತರಾಗಿ ಇರ್ಬೋದಾ ಅಂತ ಹೇಳಿ. ಎಲ್ಲಿವರೆಗೆ ಅಂತ ಹೇಳಿದ್ರೆ ಧರ್ಮಸ್ಥಳಕ್ಕೆ ಮದುವೆಯಾಗಿ ಬಂದಂಥ ಹುಡುಗಿಯರು ಕೂಡ ಧರ್ಮಸ್ಥಳವನ್ನು ಒಂದು ಕೆಟ್ಟ ದೃಷ್ಟಿಯಿಂದ ನೋಡುವಂಥದ್ದು, ಧರ್ಮಸ್ಥಳದ ಬಗ್ಗೆ ಮಾತಾಡುವಂಥದ್ದು, ಅವರ ಮನೆಯವರು ಅವರನ್ನು ಕೇಳುವಂಥದ್ದು, ಧರ್ಮಸ್ಥಳದಲ್ಲಿ ಹೀಗೆ ಆಗಿದೆ ಅಂತ. ಹೌದಾ, ಇರಬಹುದು ಮಾರ್ರೆ ಅಂತ ಹೇಳುವಂತ ಮಟ್ಟಿಗೆ ಈ ಮಹಿಳೆಯರು ಬರ್ತಾರೆ, ಮದುವೆಯಾಗಿ ಬಂದಂಥ ಹುಡುಗಿಯರು ಬರ್ತಾರೆ. ಮಕ್ಕಳು ಕೂಡ ಶಾಲೆಗಳಲ್ಲಿ ಮಕ್ಕಳು ಕೂಡ ಈ ವಿಚಾರವನ್ನು ಮಾತಾಡ್ತಾರೆ. 13 ಗುಂಡಿಗಳನ್ನು ಆತ ತೋರಿಸಿದ. ನನಗೆ ಪಂಚಾಯತ್ ಅಧ್ಯಕ್ಷ ಆಗಿದ್ದ ಕಾರಣ ಆ ವ್ಯಕ್ತಿಯ ಚಹರೆಯನ್ನು ನೋಡುವಾಗ ನನಗೆ ಬಹಳ ಡೌಟ್ ಆಗಿತ್ತು. ನಾನು ಆ ವ್ಯಕ್ತಿ ಬಂದ ಕೂಡಲೇ ನಾನು ಒಂದು ಮಾತನ್ನು ಹೇಳಿದೆ, ಟಿವಿಗಳ ಮುಂದೆ ಲೈವ್ ಆಗಿ ಹೋಯ್ತಿದ್ದು. ಆ ವ್ಯಕ್ತಿಯ ಬಗ್ಗೆ ನಮಗೆ ಅನುಮಾನ ಇದೆ. ಒಂದು ವೇಳೆ 2014ರಲ್ಲಿ ಹೋದಂತ ವ್ಯಕ್ತಿ ಈತನೇ ಆಗಿದ್ರೆ ಆತ ಒಬ್ಬ ನೊಟೋರಿಯಸ್, ಆತ ಒಬ್ಬ ಬಹಳ ಕ್ರಿಮಿನಲ್ ಹಿನ್ನೆಲೆ ಉಳ್ಳವನು. ಯಾಕೆ ಅಂತ ಹೇಳಿದ್ರೆ ಧರ್ಮಸ್ಥಳ ಕ್ಷೇತ್ರದ ನೇತ್ರಾವತಿ ಪರಿಸರದಲ್ಲಿ ಆತ ಕೆಲಸದಲ್ಲಿದ್ದ. ಆ ಸಂದರ್ಭದಲ್ಲಿ ಪಂಚಾಯತ್ನಲ್ಲಿ ಏನು ಪಂಚಾಯತ್ ನೌಕರರಿದ್ದರು ಕಮ್ಮಿ ಇರುವಾಗ ಅವನು ಹೆಣಗಳನ್ನು ಹೂಳ್ಲಿಕ್ಕೆ ಸಹಕಾರವನ್ನು ಕೊಡ್ತಿದ್ದ. ಅದರ ಒಟ್ಟಿಗೆ ಆ ಕೆಳಗೆ ನದಿಯಲ್ಲಿ ಬಿದ್ದಂತ ಆ ಶವದಿಂದ ಚಿನ್ನ ಬಂಗಾರವನ್ನು ಕದಿಯುವಂತ ಕೆಲಸವನ್ನು ಮಾಡ್ತಿದ್ದ ಅಂತ ಹೇಳೋದು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟೆ. ಇದು ಬಹಳ ಬ್ರೇಕಿಂಗ್ ನ್ಯೂಸ್ ಆಯಿತು. ಈ ಮಾತು ನನಗೆ ಮಾಸ್ಕ್ ಇದ್ದ ಕಾರಣ ಅವರ ಪೂರ್ಣ ಚೈರ್ಯ ನನಗೆ ಇಲ್ಲಿ ಎಲ್ಲೂ ಕೂಡ ಹೆಸರನ್ನು ಹೇಳಲಿಲ್ಲ. ನಮ್ಮ ಗ್ರಾಮಸ್ಥರೆಲ್ಲ ಈ ಡೌಟ್ ಅನ್ನು ವ್ಯಕ್ತಪಡಿಸಿದ್ರು. ಬಹುಶಃ ಅದೇ ವ್ಯಕ್ತಿ ಇವತ್ತು ಈಗ ಮಾಸ್ಕ್ ಅನ್ನು ತೆಗೆದು ಹೊರಗೆ ಬಂದಾಗ ಯಾರು ವ್ಯಕ್ತಿ, ಅದೇ ವ್ಯಕ್ತಿ ಅಂತ ಹೇಳುವುದು ಎಲ್ರಿಗೂ ಸಾರ್ವಜನಿಕವಾಗಿ ಗೊತ್ತಾಗಿದೆ. ಈ ಮಾತನ್ನು ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ ಆ ವ್ಯಕ್ತಿಯನ್ನು ಬಹಳ ಚೆನ್ನಾಗಿ ಸ್ಕ್ರಿಪ್ಟ್ ತಯಾರು ಮಾಡಿ ಡೈರೆಕ್ಷನ್ ಕೊಟ್ಟು ಪ್ರೊಡ್ಯೂಸರ್ ಅವರ ಮುಂದೆ ತಂದಿಟ್ರು. 13 ಗುಂಡಿಗಳನ್ನು ತೋರಿಸಿದ್ರು. ನಮಗೂ ಡೌಟ್ ಆಯಿತು. ನಾನು ಹೇಳ್ತಾ ಬಂದೆವು, ನಾನೊಬ್ಬ ಅಧ್ಯಕ್ಷನಾಗಿ ಏನಾಗಿತ್ತು ಪ್ರೊಸೀಜರ್ ಸರ್, ನಾನು ಇದನ್ನು ಹೇಳಲೇಬೇಕು 2 ನಿಮಿಷ. ಯಾಕೆಂತ ಹೇಳಿದ್ರೆ ಧರ್ಮಸ್ಥಳ ಪುಣ್ಯಕ್ಷೇತ್ರ ಈಗ ನಮ್ಮ ಸಂಸದರು ಹೇಳಿದಾಗೆ ಅಲ್ಲಿ ಕೆಲವು ರೀತಿಯಲ್ಲಿ ಬರ್ತಾರೆ, ಭಿಕ್ಷುಕರು ಬರ್ತಾರೆ. ಎಲ್ಲ ಕಡೆಯಿಂದ, ರಾಜ್ಯದ ಎಲ್ಲ ಕಡೆಯಿಂದ ಬಸ್ಸುಗಳಿದ್ದಾವೆ. ಕೆಲವರು ಪವಿತ್ರ ಕ್ಷೇತ್ರ, ಇಲ್ಲಿ ಸತ್ರೆ ನಾವು ಮೋಕ್ಷಕ್ಕೆ ಹೋಗ್ತೇವೆ ಅಂತ ಹೇಳುವಂಥ ಭಾವನೆಯಿಂದ ಬರ್ತಾರೆ. ಆತ್ಮಹತ್ಯೆ ಮಾಡಿಕೊಂಡು ಆರ್ಥಿಕ ಸಂಕಷ್ಟದಿಂದ ಬರ್ತಾರೆ. ಎಷ್ಟೋ ಜನ ನದಿಗೆ ಜಾರಿ ಬಿದ್ದು ಸಾಯ್ತಾರೆ. ಆ ಹೆಣಗಳು ಮೇಲ್ಗಡೆ ನದಿ, ಬಹಳ ನೇತ್ರಾವತಿ ನದಿ ದೊಡ್ಡದು, ಅಲ್ಲಿ ಮೇಲ್ಗಡೆ ಸತ್ತವರು ಕೂಡ ನೇತ್ರಾವತಿ ದಡದಲ್ಲಿ ಬಂದು ಸೇರುವಂತ ಪರಿಸ್ಥಿತಿ ಇದೆ. ಅದರ ಒಟ್ಟಿಗೆ ಎಷ್ಟೋ ಜನರನ್ನು ಧರ್ಮಸ್ಥಳ ಗ್ರಾಮಸ್ಥರು ಬದುಕಿಸಿದ್ದು ಇದೆ. ಆ ಹೆಣಗಳು ಅಲ್ಲೇ ಒಂದು ಬಂಗ್ಲಗುಡ್ಡೆ ಅಂತ ಇದೆ, ಅಲ್ಲಿ ಹೋಗಿ ನೇಣು ಹಾಕಿಕೊಂಡು ಲವ್ ಫೈಲೂರ್ ಇಂಥದ್ದೆಲ್ಲ ಆದಾಗ 2 ಜನ ಸಾಯುವಂತ ಪರಿಸ್ಥಿತಿಗಳು ಇದ್ದಾವೆ. ಆಗ ಏನಾಗ್ತದೆ, ಅಲ್ಲಿ ಯಾರು ಹೋಗುದಿಲ್ಲ ಆ ಗುಡ್ಡೆಗೆ, ಅಲ್ಲಿ ಕೊಳೆತು ಹೋಗುವಂಥದ್ದು. ನದಿಯಲ್ಲಿ ಬಿದ್ದಂಥ ಹೆಣಗಳು ದಂಡೆಗೆ ಬಂದಾಗ ಈಗಿನ ಪರಿಸ್ಥಿತಿಯಲ್ಲಿ ಅಥವಾ ಮೊದಲಿನ ಪರಿಸ್ಥಿತಿಯಲ್ಲಿ ಕೂಡ ಯಾರು ನಾನು ನೋಡಿದ್ದೇನೆ ಅಂತ ಹೇಳಲಿಕ್ಕೆ ಹೋಗುದಿಲ್ಲ. ಯಾಕೆಂತ ಹೇಳಿದ್ರೆ ಸಾಕ್ಷಿ ಹೇಳಲಿಕ್ಕೆ ಕೋರ್ಟಿಗೆ ಹೋಗಬೇಕು ಅಂತ ದೃಷ್ಟಿಯಿಂದ. ಆಗ ಏನಿತ್ತು ಅಂತ ಹೇಳಿದ್ರೆ ಆ ಹೆಣಗಳನ್ನು 10-15 ದಿವಸ ಆದಾಗ ವಾಸನೆ ಬಂದಾಗ ಯಾರು ಎತ್ತಿಕೊಂಡು ಹೋಗದಂಥ ಪರಿಸ್ಥಿತಿಯಲ್ಲಿ ಇಲ್ಲದಾಗ ಅಲ್ಲಿ UDR ಮಾಡಿ ಅದನ್ನು ಪೋಸ್ಟ್ ಮಾರ್ಟಮ್ ಮಾಡಿ ಹೂಳುವಂತ ಪರಿಸ್ಥಿತಿ ಇತ್ತು. ಆ ಪ್ರದೇಶದಲ್ಲಿ ಇದೆಲ್ಲ ಇದ್ದ ಕಾರಣ ನಾವು ಗಮನಿಸಿದ ಕಾರಣ ಹೇಳ್ತಿದ್ದೆವು 1-2 ಹೆಣಗಳು ಸಿಗ್ಬೋದು ಅಂತ. ಆ ವ್ಯಕ್ತಿ ಅದರಲ್ಲಿ ಭಾಗಿ ಕೂಡ ಆಗಿದ್ದ, ಅವನು ಸ್ವಚ್ಛತಾ ಕಾರ್ಯಕ್ರಮ ಆಗ್ತಿದ್ದ, ಹೂಳ್ಲಿಕ್ಕೂ ಬರ್ತಿದ್ದ ಅಂತ ಹೇಳುವಂತ ಭಾವನೆಯನ್ನು ನಾವು ವ್ಯಕ್ತಪಡಿಸಿದೆವು. ಆದ್ರೆ ದೇವರು ಏನು ಮಾಡಿದ್ರೋ ಗೊತ್ತಿಲ್ಲ, ಆ ವ್ಯಕ್ತಿಗೆ ಮಾಸ್ಕ್ ಅನ್ನು ತೆಗೆದು ಬಂದಾಗ ಅವನು
ಸತ್ಯವನ್ನು ಹೊರಹಾಕಿದ. ನನ್ನನ್ನು ತಯಾರು ಮಾಡಿ ಕಳಿಸಿದ್ದು, ನಾನು ಯಾವತ್ತು ಒಂದು ಷಡ್ಯಂತ್ರಕ್ಕೆ ಒಳಗಾಗಿದ್ದೇನೆ ಅಂತೇಳಿ ಆ ವ್ಯಕ್ತಿಯ ಬಾಯಿಂದಲೇ ಬಂತು. ಯಾವತ್ತು ಇದು ಬಹಳ ಸುದ್ದಿ ಆಗ್ತಾ ಇದೆ. ಆ ವ್ಯಕ್ತಿ ಯಾವತ್ತು ಏನು ದೂರುದಾರನಾಗಿ ಬಂದೋ ಅವನು ಆರೋಪಿಯಾಗಿ ಮುಂದೆ ಬರ್ತಾ ಇದ್ದಾನೆ. ಬಹುಶಃ ಬುರುಡೆಯ ಕತೆ ನಾವು ಹೆಚ್ಚು ಹೇಳಬೇಕಂತಿಲ್ಲ. ಶಿವ ತಾಂಡವ ಅಲ್ಲ, ರುದ್ರ ತಾಂಡವ ಪ್ರಾರಂಭವಾಗಿದೆ ಧರ್ಮಸ್ಥಳದಲ್ಲಿ. ಮೊನ್ನೆವರೆಗೆ ಧರ್ಮಸ್ಥಳದ ಬಗ್ಗೆ ಮಾತಾಡಲಿಕ್ಕೆ ಹೆದರ್ತಿದ್ದವರು, ಧರ್ಮಸ್ಥಳವನ್ನು ಹೌದು ಹೌದು ಅಂತೇಳಿ ನಂಬ್ತಿದ್ದವರು ಈಗ ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಎಲ್ಲರೂ ಧರ್ಮಸ್ಥಳದ ಕಡೆ ಬರ್ತಾ ಇದ್ದಾರೆ. ಧರ್ಮಸ್ಥಳಕ್ಕೆ ನಮ್ಮ ಬೆಂಬಲ ಇದೆ ಅಂತ ಹೇಳುವಂತ ನಿಟ್ಟಿನಲ್ಲಿ ಬರ್ತಿದ್ದಾರೆ. ಇದು ಆ ಮಂಜುನಾಥ ಸ್ವಾಮಿ ತೋರಿಸಿದಂತ ಸತ್ಯ ಅಂತ ಹೇಳುವುದನ್ನು ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಸಂವಿಧಾನ ನಮ್ಮೆಲ್ಲರಿಗೂ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದೆ, ಎಲ್ರಿಗೂ ಹಕ್ಕು ಕೂಡ ಇದೆ. ಆದ್ರೆ ಆ ವ್ಯಕ್ತಿಗಳು ಏನು ಹೇಳಿದ್ರು ಅಂತ ಹೇಳಿದ್ರೆ, ನಾವು ಹೇಳಿದ್ದೆ ಸತ್ಯ, ನನ್ನ ಮೊಬೈಲ್ ನಲ್ಲಿ ಸಾಕ್ಷಿ ಇದೆ, ನಮ್ಮಲ್ಲಿ ಸಾಕ್ಷಿಗಳಿದ್ದಾವೆ, ನಾವು ಹೇಳಿದ್ದೆ ಸತ್ಯ, SIT ಆಗ್ಬೇಕು ಅಂತ ಹೇಳಿದ್ರು. SIT ನೇಮಕ ಆಯಿತು. ಆಮೇಲೆ ಇಂಥವರೇ ಅಧಿಕಾರಿ ಆಗ್ಬೇಕು ಅಂತ ಹೇಳಿದ್ರು, ಅವರನ್ನೇ ನೇಮಕ ಮಾಡಿತು. ಆ ನಂತರ ವ್ಯಕ್ತಿ ಹೇಳ್ತಾರೆ, ಒಬ್ಬ ರಿಟೈರ್ಡ್ ಜಡ್ಜ್ ಅನ್ನು ನೇಮಕ ಮಾಡಬೇಕಿತ್ತು, ಮಾಡಲಿಲ್ಲ. ಅಂದ್ರೆ ಎಲ್ಲವೂ ಇವರೇ, ತನಿಖಾ ಸಂಸ್ಥೆ ತೀರ್ಪು ಕೊಡುದು, ಹೇಳುದು ಎಲ್ಲವನ್ನು ಹೇಳಿದ್ರು. ನನ್ನನ್ನು ಬಂಧಿಸುವಂತ ಜೈಲು ಈ ಭಾರತ ದೇಶದಲ್ಲಿ ಎಲ್ಲೂ ಇಲ್ಲ ಅಂತ ಹೇಳಿದ್ರು. ದೇವರು 2 ದಿವಸ ಆದ್ರೂ ಅವರನ್ನು ಜೈಲಲ್ಲಿ ಕೂತ್ಕೊಳ್ಸಿದ್ರು ಮೊನ್ನೆ. ಯಾಕಂತ ಹೇಳಿದ್ರೆ ಯಾರಿಗೂ ಕೂಡ ಅಹಂಕಾರ ಜಾಸ್ತಿ ಆದಾಗ, ದೇವರಿಗೆ ಬೈದಾಗ ಏನಾಗ್ತದೆ ಅಂತ ಹೇಳುವುದಕ್ಕೆ ಇದು ಒಂದು ಸಣ್ಣ ಉದಾಹರಣೆ ಆಗ್ತದೆ. ಆಮೇಲೆ ನಾವು ಮಂಜುನಾಥ ಸ್ವಾಮಿ ಧರ್ಮಸ್ಥಳದಲ್ಲಿ ಇಲ್ಲ, ಕದ್ರಿಗೆ ಹೋಗಿ ಅಂತ ಹೇಳುವಂತ ಹೇಳಿಕೆಯನ್ನು ಕೊಟ್ಟರು. ನಾವು ಏನು ಹೇಳಲಿಕ್ಕೆ ಬಯಸ್ತೇವೆ ಅಂತ ಹೇಳಿದ್ರೆ, ಧರ್ಮಸ್ಥಳ ಟಿವಿ ಅವರು ಯಾವತ್ತು ಕೇಳ್ತಾರೆ ಧರ್ಮಸ್ಥಳ ಹೇಗಿದೆ ಅಂತೇಳಿ. ಧರ್ಮಸ್ಥಳ ಮೊದಲು ಹೇಗಿತ್ತು, ಈಗಲೂ ಹಾಗಿದೆ, ಸ್ವಚ್ಛವಾಗಿದೆ. ಧರ್ಮಸ್ಥಳದಲ್ಲಿ ಇನ್ನೂ ಕೂಡ ಭಕ್ತರು ಜಾಸ್ತಿ ಆಗ್ತಿದ್ದಾರೆ. ಧರ್ಮಸ್ಥಳದ ಬಗ್ಗೆ ಜನರಿಗೆ ಅಭಿಮಾನ ಜಾಸ್ತಿ ಆಗ್ತಿದೆ. ಕಾವಂದ್ರು ಬಹಳ ನಿರ್ಮಲ ಮನಸ್ಸಿನಲ್ಲಿದ್ದಾರೆ, ಯಾವುದೇ ರೀತಿಯ ತೊಂದರೆ ಇಲ್ಲದೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಅವರ ದಾನ ಧರ್ಮ ಏನು ಕೆಲಸಗಳಿದ್ದವೋ ಅದೆಲ್ಲ ನಡೀತಾ ಇದೆ. ಅಲ್ಲಿ ನಡೆಯುವಂಥ ಧಾರ್ಮಿಕ ವಿಚಾರಗಳಲ್ಲಿ ಒಂದಿಷ್ಟು ಕೊರತೆ ಬರದಾಗೆ ಯಾವಾಗ ಕಾವಂದ್ರು ಅಲ್ಲಿ ಪಟ್ಟಕ್ಕೆ ಏರಿದ್ರು, ಯಾವತ್ತೂ ಕೂಡ ಅದೇ ಸ್ಥಿತಿಯಲ್ಲಿ ಇದೆ. ಹಾಗಾಗಿ ಧರ್ಮಸ್ಥಳ ನಿರ್ಮಲವಾಗಿದೆ, ಭಕ್ತರ ಒಂದು ಒಳ್ಳೆಯ ಸನ್ನಿಧಾನ ಆಗಿದೆ ಅಂತ ಹೇಳಲಿಕ್ಕೆ ನಾವು ಇಷ್ಟಪಡ್ತಾ ಇದ್ದೇನೆ. ಬಹುಶಃ ನಾನು ಧರ್ಮಸ್ಥಳದವನ್ನು ಆಗಿದ್ದುಕೊಂಡು ಇದಕ್ಕಿಂತ ಹೆಚ್ಚಿನದನ್ನು ತಮ್ಮ ಮಾಹಿತಿಗೆ ತರಲಿಕ್ಕೆ ನನಗೆ ಏನು ಅನಿಸ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಬಹಳಷ್ಟು ಭಾಷಣ ಮಾಡುವವರಿದ್ದಾರೆ, ಸ್ವಾಮೀಜಿ ಅವರಿದ್ದಾರೆ, ಮೋಹನ್ ಆಳವರು ಸ್ವಲ್ಪ ಹೊತ್ತಿನಲ್ಲಿ ಬರ್ತೇನೆ ಅಂತ ಮೆಸೇಜನ್ನು ಕೊಟ್ಟಿದ್ದಾರೆ. ಬಹುಶಃ ಹಾಗಾಗಿ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಎಲ್ಲರೂ ತಿಳ್ಕೊಂಡವರೇ ಇದ್ದೀರಿ. ಆದ್ರೆ ಸುಳ್ಳುಗಳ ವಿರುದ್ಧ ಸತ್ಯ ಇವತ್ತು ನಡೆದಾಡಲಿಕ್ಕೆ ಪ್ರಾರಂಭ ಆಗಿದೆ. ಸತ್ಯ ಸುಳ್ಳು ಇಡೀ ಜಗತ್ತನ್ನು ಸುತ್ತಿ ಬಂದಾಗಿದೆ. ಈಗ ಸುಳ್ಳು ಜಗತ್ತನ್ನು ಸುತ್ತಿ ಬಂದಾಗಿದೆ. ಸತ್ಯ ಮನೆಯ ಬಾಗಿಲಿಂದ ಹೊರಗಡೆ ಬಂದು ಚಪ್ಪಲಿ ಹಾಕ್ಲಿಕ್ಕೆ ಪ್ರಾರಂಭ ಮಾಡಿದೆ. ಇನ್ನೂ ಪ್ರಾರಂಭ ಆಗ್ತಿದೆ. ಇನ್ನೂ ಯಾರೆಲ್ಲ ಇದ್ದಾರ ಅವರಿಗೆಲ್ಲ ಆ ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿ ತಕ್ಕ ಶಿಕ್ಷೆಯನ್ನು ಕೊಡ್ತಾರೆ, ತಕ್ಕ ಶಾಸ್ತಿಯನ್ನು ಮಾಡ್ತಾರೆ. ಆ ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿಯ ಸತ್ಯ ಮತ್ತು ಅವರ ಶಕ್ತಿ ಈಗ ಹೊರಗಡೆ ಬರ್ತಿದೆ ಅಂತ ಹೇಳ್ತಾ, ನನಗೆ ಇಲ್ಲಿ ಅವಕಾಶವನ್ನು ಮಾಡಿಕೊಟ್ಟಂತಹ ಸಂಬಂಧಪಟ್ಟವರಿಗೆಲ್ಲರಿಗೂ ವಂದಿಸ್ತಾ ನನ್ನ ಮಾತುಗಳಿಗೆ ಪೂರ್ಣ ವಿರಾಮವನ್ನು ಹಾಕ್ತೇನೆ. ನಮಸ್ಕಾರ. ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮುಂದುವರಿಸಿದ ಕಾರ್ಯಕ್ರಮದ ಮುಖ್ಯ ಅತಿಥಿ ಸಿದ್ದರಾಮರೇ ಕೆದಂಬಾಡಿ ಗೊತ್ತು ಆಗಮಿಸಿದ್ದಾರೆ. ಮೇಲ್ಭಾಗಕ್ಕೆ ಸ್ವಾಗತಿಸಿದ ಕಾರ್ಯಕ್ರಮವನ್ನ ಮತ್ತೆ ಮುಂದುವರಿಸಿದ ಪುತ್ತೂರು ತಾಲೂಕಿನ ಮಾನ್ಯ ಶಾಸಕರಾಗಿರುವಂತಹ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ ಇವರು ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತುಗಳನ್ನಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಮಹಾಲಿಂಗೇಶ್ವರ ದೇವರ ಅನುಗ್ರಹವನ್ನು ಬೇಡುತ್ತಾ, ಅದೇ ರೀತಿ ಮಹಿಷಮರ್ದಿನಿ ದೇವರ ಅನುಗ್ರಹವನ್ನು ಬೇಡುತ್ತಾ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಧರ್ಮರಕ್ಷಣಾ ವೇದಿಕೆ ಮತ್ತು ಪುತ್ತೂರು ಧರ್ಮರಕ್ಷಣಾ ವೇದಿಕೆ ಪುತ್ತೂರು ತಾಲೂಕು ಆಯೋಜನೆ ಮಾಡಿದಂಥ ಜನಾಗ್ರಹ ಸಭೆಯ ವೇದಿಕೆಯಲ್ಲಿರುವಂಥ ಶ್ರೀ ರಾಜಶೇಖರಾನಂದ ಸ್ವಾಮೀಜಿಯವರ ಆಶೀರ್ವಾದವನ್ನು ಬೇಡುತ್ತಾ, ಈ ಸಭೆಯಲ್ಲಿ ಉಪಸ್ಥಿತರಿರುವಂಥ ದಕ್ಷಿಣ ಕನ್ನಡ ಜಿಲ್ಲೆಯ ಮಾಜಿ ಸಂಸದರಾಗಿರುವಂಥ ನಳಿನ್ ಕುಮಾರ್ ಕಟೀಲ್ ಅವರೇ, ಈ ಭಾಗದ ಮಾಜಿ ಶಾಸಕರಾಗಿದ್ದಂಥ ಸಂಜೀವ ಮಠಂದೂರ್ ಅವರೇ, ಖ್ಯಾತ ವಕೀಲರಾಗಿರುವಂಥ ಕೇಶವಗೌಡ ಅವರೇ, ಮಹಾಲಿಂಗೇಶ್ವರ ದೇವಸ್ಥಾನದ ಆಡಳಿತ ಮುಕ್ತೇಶ್ವರಾಗಿರುವಂಥ ಪಂಜಗುಡ್ಡ ಈಶ್ವರ ಭಟ್ ಅವರೇ, ಧಾರ್ಮಿಕ ಪರಿಷತ್ತಿನ ಸದಸ್ಯ ಆಗಿರುವಂಥ ಮಲ್ಲಿಕಾ ಪಕ್ಕಳ ಅವರೇ,
ನಗರಸಭೆಯ ಅಧ್ಯಕ್ಷೆ ಆಗಿರುವಂಥ ಲೀಲಾ ಹೊಳತಿ ಅನ್ನುನಾಯಕ್ ಅವರೇ, ನನ್ನ ಆತ್ಮೀಯರೂ ಆಗಿರುವಂಥ ಶಶಿಕುಮಾರ್ ರೈ ಬಾಲ್ಯೋಟ್ ಅವರೇ, ಚಂದ್ರ ಶೆಟ್ಟೆ, ಕೃಷ್ಣ ಪ್ರಸಾದ್ ಆಳು ಅವರೇ, ಪದ್ಮನಾಭ ಶೆಟ್ಟಿ ಅವರೇ, ಶ್ರೀಕೃಷ್ಣ ಬೋಳಿಲಾಯ್ ಅವರೇ, ಮುರಳಿ ಕೃಷ್ಣ ಅಸದ್ದಾಡ್ಕ ಅವರೇ, ಚನಿಲ ತಿಮ್ಮಪ್ಪ ಶೆಟ್ರೆ, ಬುಡಿಯ ರಾಧಾಕೃಷ್ಣ ರೈಗಳೇ, ಜಗದೀಶ್ ಶೆಟ್ರೆ, ಮಾಬಲ್ ರೈಗಳೇ, ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯರೇ, ಕೆಲವರ ಹೆಸರು ಹೇಳಲಿಕ್ಕೆ ಬಿಟ್ಟಿರ್ಬೋದು, ಕ್ಷಮಿಸಿ. ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯರೇ, ವೇದಿಕೆಯ ಎದುರುಗಡೆ ಕೂತಿರುವಂಥ ನನ್ನ ಮಾರ್ಗದರ್ಶಕರಂಥ ಡಾಕ್ಟರ್ ಪ್ರಸಾದ್ ಭಂಡಾರಿಯವರೇ, ಇಲ್ಲಿ ಸೇರಿರುವಂಥ ಎಲ್ಲ ಅಕ್ಕ ತಂಗಿಯಂದಿರೇ, ಬಂಧುಗಳೇ, ಮಾಧ್ಯಮದ ಮಿತ್ರರೇ, ಧರ್ಮಸ್ಥಳದ ಬಗ್ಗೆನ ವಿಚಾರವನ್ನು ನಮ್ಮ ನಳಿನ್ ಕುಮಾರ್ ಕಟೀಲು ಅವರು ಮತ್ತು ಕೇಶವ ಗೌಡ ಅವರು ವಿವರವಾಗಿ ಹೇಳಿದ್ದಾರೆ. ನನ್ನ ಹತ್ರ ಹೆಚ್ಚಿಗೆ ಹೇಳಲಿಕ್ಕೆ ಏನಿಲ್ಲ. ಆದರೆ ಈ ಭಾಗದ ಜನಪ್ರತಿನಿಧಿಯಾಗಿ ಒಂದೆರಡು ಸರಕಾರ ತೆಗೆದುಕೊಂಡಂಥ ನಿರ್ಧಾರಗಳನ್ನು ಇದು ರಾಜಕೀಯ ಏನು ಮಾತಾಡಲಿಕ್ಕೆ ನಾನು ಹೋಗೋದಿಲ್ಲ. ಇಲ್ಲಿ ಬರುವಾಗಲೇ ನಮಗೆ ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಇದು ರಾಜಕೀಯ ವೇದಿಕೆ ಅಲ್ಲ, ಇದು ಹಿಂದೂ ಸಮಾಜದ, ಹಿಂದೂ ಧರ್ಮದ ಒಂದು ವೇದಿಕೆ. ಇದರಲ್ಲಿ ನಿಮ್ಮ ವಿಚಾರಗಳನ್ನು ತಿಳಿಸಬೇಕೇ ಹೊರತು ಯಾವುದೇ ವಿಚಾರಗಳನ್ನು ಮಾತಾಡಬಾರ್ದು ಅನ್ನುವ ನಿರ್ದೇಶನ ಕೂಡ ನಮಗೆ ಇದೆ. ಆ ಪ್ರಕಾರ ನಾನೊಂದು ಸರಕಾರದ ಪ್ರತಿನಿಧಿಯಾಗಿ, ಈ ಭಾಗದ ಶಾಸಕನಾಗಿ ಸರಕಾರ ಏನೇನು ಕ್ರಮಗಳನ್ನು ಕೈಗೊಂಡಿದೆ ಅದು ನನ್ನ ವಿಚಾರಗಳನ್ನು ನಾನು ನಿಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನವನ್ನು ಪಡ್ತೇನೆ. ಧರ್ಮಸ್ಥಳ ಅಂತ ಹೇಳಿದರೆ ನಮಗೆಲ್ಲ ಗೊತ್ತಿದೆ. ನಮ್ಮಲ್ಲಿ ಒಂದು ಕುಟುಂಬದ ಪ್ರಶ್ನೆ ಇಟ್ಟರು, ಯಾವುದಾದರೂ ಕುಟುಂಬಗಳು ಒಂದಾಗುವ ಸಮಯದಲ್ಲಿ ಒಂದು ಕುಟುಂಬದ ಪ್ರಶ್ನೆಯನ್ನು ಇಟ್ಟರು, ಆ ಪ್ರಶ್ನೆ ಇಡುವವರು ಮೊದಲಿಗೆ ಹೇಳೋದು, ನಿಮ್ಮ ವಾಗ್ದೋಷ ಇದ್ದರೆ ನೀವೆಲ್ಲ ಕುಟುಂಬದವರು ಹೋಗಿ ಧರ್ಮಸ್ಥಳದಲ್ಲಿ ಪ್ರಾರ್ಥನೆ ಮಾಡಿ ಅಲ್ಲಿ ಕಾಣಿಕೆ ಹಾಕಿ ಬರಬೇಕು. ಇದು ಯಾವುದಿದ್ರೂ ಪರಿಹಾರ ಕೊಡುವಂಥ ಮೊದಲನೇ ಹಂತ ಅದು. ನಾನು ತುಂಬ ಸಲ ಹೋಗಿದ್ದೇನೆ. ನಮ್ಮ ಕುಟುಂಬದ ವಿಚಾರ ಬಂದಾಗಲೂ ನಾವು ಬೇಕಾದಷ್ಟು ಸಲ, ಎಲ್ಲರೂ ಇಲ್ಲಿಗೆ ಹೋಗ್ತವ್ರು, ಧರ್ಮಸ್ಥಳಕ್ಕೆ ಹೋಗದವರು ಯಾರೂ ಇಲ್ಲ. ಇದೊಂದು ಪುಣ್ಯ ಕ್ಷೇತ್ರ ಮತ್ತು ನಮ್ಮ ಭಾಗ್ಯ ಈ ಧರ್ಮಸ್ಥಳ ಅಂತ ಇರುವಂಥದ್ದು. ನೀವು ಎಲ್ಲಿ, ನಾವು ಈಗ ದಕ್ಷಿಣ ಕನ್ನಡ ಜಿಲ್ಲೆ ಇಡೀ ವಿಶ್ವದಲ್ಲಿ, ಇಡೀ ದೇಶದಲ್ಲಿ ಪ್ರಸಿದ್ಧಿ ಆಗಿದೆ ಅಂತ ಹೇಳಿದರೆ ಅದಕ್ಕೂ ಧರ್ಮಸ್ಥಳ ಕೂಡ ಒಂದು, ಆ ಧರ್ಮಸ್ಥಳಕ್ಕೆ ಬರುವಂಥ ಯಾತ್ರಾದಿಗಳು, ಭಕ್ತಾದಿಗಳು ಕೂಡ ಅದಕ್ಕೆ ಕಾರಣ. ಹಣದ ಧರ್ಮಸ್ಥಳದವರು ಮಾಡಿರುವಂಥ ಕೆಲಸಗಳು ಅದನ್ನು ವಿವರವಾಗಿ ಎಲ್ಲ ಹೇಳಿದರು. ಬೇರೆ ಬೇರೆ ಅವರು ಮಾಡಿರುವಂಥ ಕೆಲಸಗಳ ಬಗ್ಗೆ ನಿಮಗೆಲ್ಲ ನಾನು ಹೇಳಬೇಕಂತ ಇಲ್ಲ. ಈಗ ಗ್ರಾಮೀಣಾಭಿವೃದ್ಧಿ ಇರ್ಬೋದು, ಮಹಿಳೆಯರು ಯಾರು ಮೈಕ್ ಹಿಡಿದು ಮಾತಾಡಲಿಕ್ಕೆ ಆಗ್ತಾ ಇರಲಿಲ್ಲ ಅಂತ ಮಹಿಳೆ ಈಗ ವೇದಿಕೆ ಎದುರುಗಡೆ ಬಂದು ನಿಂತು ಮೈಕ್ ಹಿಡ್ಕೊಂಡು ಅವರ ಸ್ವಾತಂತ್ರ್ಯದ ಬಗ್ಗೆ, ಅವರ ಹಕ್ಕಿನ ಬಗ್ಗೆ ಮಾತಾಡುವುದನ್ನು ಕಳಿಸುವತ್ತು ಕೊಟ್ಟಿದ್ರೆ ಈ ಗ್ರಾಮೀಣ ಪ್ರದೇಶದ ಜನರಿಗೆ ಬಹುಶಃ ಅದು ಧರ್ಮಸ್ಥಳ ಅಂತ ನನಗೆ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಇನ್ನೊಂದು ವಿಚಾರ ಉಲ್ಲೇಖ ಮಾಡಬೇಕಾದ್ದು, ಮಧ್ಯವರ್ಜನ ಶಿಬಿರ. ಮಧ್ಯವರ್ಜನ ಅಂತ ಹೇಳಿದರೆ ಅರಕು ಬೇರೆ ಒಂದು ವಿಚಾರದಲ್ಲಿ ಸರ್ಕಾರ ಒಂದು ವಿಚಾರವನ್ನು ಬ್ಯಾನ್ ಮಾಡಿದರೆ ಗಂಗಾಸರ ಬರನ್ನೇ ವಿಸ್ಕಿ ಬರ್ಪಿ ಡಿಫರೆನ್ಸ್ ಆತೆ ಬೆತ್ತದಲ್ಲ ಇಜ್ಜಿ. ಕುಡಿಯೋನು ಕುಡಿತಾ ಇದ್ದಾನೆ, ಅದೇ ಕುಡಿಯುವುದನ್ನು ಬಿಡಲಿಕ್ಕೆ ಮನಸ್ಸು ಯಾರಿಗಿದ್ದಾರೆ? ಯಾರು ವಿಪರೀತ ಮನೆಯಲ್ಲಿ ಊರಲ್ಲಿ ಕಾಟ ಕೊಡ್ತಾ ಇದ್ರು, ಇಂಥವರಿಗೆ ಒಂದು ಕಡೆ ತಗೊಂಡು ಹೋಗಿ ಅವರನ್ನು ಬದಲಾವಣೆ ತಂದು ಅವರಿಗೆ ಭಜನೆಯ ಬಾಕಿ ಭಕ್ತಿ ಭಾವಗಳನ್ನು ಮೂಡಿಸುವ ಮುಖಾಂತರ ಅವರ ಸಂಸಾರದ ಜೊತೆ ಜೋಡಿಸುವಂಥ ಕೆಲಸವನ್ನು ಮಾಡಿ 100ರಲ್ಲಿ 100 ಆಗದಿದ್ದರೆ ಕನಿಷ್ಠ ಒಂದು 60% ಜನರಿಗೆ ಇವನು ಮಾನವನಾಗಿ ಬದುಕೆ ಮಾಡಿಕೊಟ್ಟಂಥದ್ದು ಧರ್ಮಸ್ಥಳ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ನಾನು ಹೋದಲ್ಲೆಲ್ಲ ಭಾಷಣ ಕೊಡುವಾಗ ಹೇಳ್ತಿದ್ದೆ, ಅವರನ್ನೇನು ಧರ್ಮಸ್ಥಳದವರನ್ನು ಹೊಗಳಿ ನಮಗೇನು ಪ್ರಯೋಜನ ಪಡಲಿಕ್ಕಿಲ್ಲ. ನಾವು ಚುನಾವಣೆಯಲ್ಲಿ 1 ರೂಪಾಯಿ ಯಾರ ಹತ್ರನೂ ಕೇಳಲಿಲ್ಲ. ಆದರೆ ನಿಜವಾಗಿ ಒಬ್ಬ ಮನುಷ್ಯ ಕೆಲಸ ಮಾಡ್ತಾ ಇದ್ರೆ ಅದನ್ನು ಹೇಳುವಂಥದ್ದು ನಮ್ಮ ಧರ್ಮ. ಅವರು ಒಂದು ಕಾರ್ಯಕ್ರಮ ಮಾಡಿದರೆ ಅದಕ್ಕೊಂದು 500 ರೂಪಾಯಿ 1,000 ರೂಪಾಯಿ ಕೊಟ್ಟರೆ ನಮಗೆ ಮನಸ್ಸಿಗೆ ತೃಪ್ತಿ ಬರ್ತದೆ. ಯಾಕಂದರೆ ಧರ್ಮಸ್ಥಳದವರ ಒಂದು ಕಾರ್ಯಕ್ರಮ ಮಾಡಿದರೆ ಅದಕ್ಕೆ ದೇಣಿಗೆ ಕೊಟ್ಟರೆ ಅದು ಸಮಾಜಕ್ಕೆ ಅರ್ಪಣೆ ಆಗ್ತದೆ, ಅದು ಸಮಾಜದ ಬಡ ಜನರಿಗೆ ಮುಟ್ತದೆ ಅನ್ನುವ ಮನೋಭಾವನೆ ಬಹುಶಃ ಎಲ್ಲರ ಹತ್ರನೂ ಇದೆ.
ನಾನು ನಿಮಗೆಲ್ಲ ಹೇಳಬೇಕಂತಿಲ್ಲ. ಎಷ್ಟೋ ದೇವಸ್ಥಾನಗಳು, ದೈವಸ್ಥಾನಗಳು, ಕಟ್ಟೆ, ಭಜನಾ ಮಂದಿರ ಇದಕ್ಕೆಲ್ಲ ನಾವು ಆರಂಭ ಮಾಡುವಾಗ ಆ ಸಭೆಯಲ್ಲಿ ಫಸ್ಟ್ ಉಲ್ಲೇಖ ಮಾಡುವಂಥದ್ದು ಹೊರ ಧರ್ಮಸ್ಥಳಕ್ಕೆ ಹೋಯಿ ಅಂತ. ಅಲ್ಪಡ್ದೊಂಜಿ ಕಾಣಿಕೆ ಪತ್ತೊಂದು ಬರಕ, ಅಲ್ಪಡ್ದೊಂಜಿ ಪ್ರಸಾದ ಪತ್ತೊಂದು ಬರಕ, ಈ ದೇವಸ್ಥಾನ, ಧರ್ಮಸ್ಥಳ, ಭಜನಾ ಮಂದಿರ, ಧರ್ಮ ಚಾವಡಿ ಇಂದು ಪೂರ ಮಿತ್ತು ಬರೋದಂಡ ಅಲ್ಪದೊಂಜಿ ದೇವರನ್ನ ಆಶೀರ್ವಾದ ತಗೊಂಡು ಬರುವ ಅಂತ ನಾವೆಲ್ಲ ಪ್ರಾರ್ಥನೆ ಮಾಡುವಂಥದ್ದು. ಇಂಥ ಒಳ್ಳೆಯ ಒಂದು ಕ್ಷೇತ್ರವನ್ನು, ಶಾಲೆಗಳಿದೆ, ಕಾಲೇಜುಗಳಿದೆ, ಅದೆಲ್ಲ ನಮ್ಮ ನಳಿನ್ ಕುಮಾರ್ ಕಟೀಲ್ ಹೇಳಿದರು. ಅದೆಲ್ಲ ಅದರಷ್ಟಕ್ಕೆ ನಡೀತದೆ. ನಾನು ಅದರ ಬಗ್ಗೆ ಉಲ್ಲೇಖ ಮಾಡಲಿಕ್ಕೆ ಹೋಗುವಂಥದ್ದೇನಿಲ್ಲ. ಹೌದು, ಸಮಾಜಕ್ಕೆ ಸೇವೆಯನ್ನು ಕೊಡುವಂಥ ಕೆಲಸ ಇಡೀ ರಾಜ್ಯದಲ್ಲಿ ಮಾಡ್ತಾ ಇದೆ. ಇಂಥ ಒಂದು ಒಳ್ಳೆಯ ಕ್ಷೇತ್ರದಿಂದ ಏನಾಗ್ತದೆ ಅಂತ ಹೇಳಿದ್ರೆ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ನಾವೀಗ ಟೆಂಪಲ್ ಟೂರಿಸಂ ಅಂತ ಹೇಳ್ತೇವೆ. ಟೆಂಪಲ್ ಟೂರಿಸಂ ಅಂದರೆ ಇಲ್ಲಿ ಬರುವಂಥದ್ದು ವರ್ಷಕ್ಕೆ ಸುಮಾರು ನಿಮಗೆ ಗೊತ್ತಿರಲಿ 8 ರಿಂದ 10 ಕೋಟಿ ಜನ ಬೇರೆ ಜಾಗದಿಂದ ಈ ದಕ್ಷಿಣ ಕನ್ನಡ ಜಿಲ್ಲೆಗೆ ಬೇರೆ ಬೇರೆ ಜನ ವರ್ಷಕ್ಕೆ ಭೇಟಿ ಕೊಡ್ತಾರೆ. ಈ ಜನ ಯಾಕೆ ಬರ್ತಾರೆ? ನಮ್ಮನ್ನು ನೋಡ್ಲಿಕ್ಕಲ್ಲ. ಈ ಜನ ಬರುವಂಥದ್ದು ಧರ್ಮಸ್ಥಳ ಮಂಜುನಾಥನ ಭೇಟಿ ಮಾಡಲಿಕ್ಕೆ, ಆಶೀರ್ವಾದ ಪಡೀಲಿಕ್ಕೆ, ಆ ಕಡೆ ಸುಬ್ರಹ್ಮಣ್ಯನ ಆಶೀರ್ವಾದ ಪಡೀಲಿಕ್ಕೆ, ಆ ಕಡೆ ಹೋದ ಕೊಳ್ಳೂರು, ಕಟೀಲು ಈ ಭಾಗದ ದೇವಸ್ಥಾನಕ್ಕೆ ಭೇಟಿ ಕೊಡಲಿಕ್ಕೆ, ಆ ನಂತರ ನೋಡ್ಲಿಕ್ಕೆ ಇರುವಂಥದ್ದು ಸಮುದ್ರ ಮಾತ್ರ, ಬೇರೆ ಏನಿಲ್ಲ ನಮ್ಮ ಹತ್ರ. ಇಲ್ಲಿ ಆಚಾರ ವಿಚಾರಗಳನ್ನು ಇಷ್ಟಪಡ್ತಾರೆ. ಇಷ್ಟೊಂದು ಜನ ಬರಬೇಕಿದ್ರೆ ಜನ ಸುಮ್ಮನೆ ಬರುವುದಿಲ್ಲ. ಅವರಿಗೆ ಬೇಕಾಗುವಂಥ ವ್ಯವಸ್ಥೆಗಳು. ಇವತ್ತು ಧರ್ಮಸ್ಥಳ ಸುಬ್ರಹ್ಮಣ್ಯಕ್ಕೆ ಹೋದರೆ 200 ರೂಪಾಯಿ, 100-150 ರೂಪಾಯಿಗೆ ಅಲ್ಲಿ ರೂಮ್ ಸಿಗುವಂಥದ್ದಾಗ್ತದೆ. ಬೆಳಿಗಿನ ಊಟ, ರಾತ್ರಿ ಊಟ, ಅಲ್ಲಿನ ವ್ಯವಸ್ಥೆಗಳು ಇವೆಲ್ಲ ಜೋಡಣೆ ಮಾಡೋದ್ರಿಂದ ಇಡೀ ರಾಜ್ಯದ ಜನತೆ ಇವತ್ತು ಧರ್ಮಸ್ಥಳ ಸುಬ್ರಹ್ಮಣ್ಯ ನಮ್ಮ ಕರಾವಳಿ ಭಾಗಕ್ಕೆ ಬರುವಂಥ ವ್ಯವಸ್ಥೆಗಳು ಆಗಿದೆ. ಇಷ್ಟೊಂದು ಒಳ್ಳೆಯ ಕ್ಷೇತ್ರ ಇರುವಾಗ ಇದರ ಮೇಲೆ ಷಡ್ಯಂತ್ರ ಏಕೆ ಆಗ್ತದೆ ಅಂತ ಜನರಲ್ಲಿ ಗೊಂದಲ ಇತ್ತು. ನಾನು ಶುರುವಿಗೆ ನಂಬಲಿಲ್ಲ. ಆಗ ಈಗಿರುವಂತಹ ಸೋಷಿಯಲ್ ಮೀಡಿಯಾ ಬಾಕಿದು ಎಲ್ಲ ನೋಡಿ ನೋಡಿ ನಾವು ಕೆಲವೊಂದು ನೋಡಿ ನಾವು ಮರಳಾಗ್ತೇವಂತೆ. ಹಾಗೆ ನಮಗೂ ಎಲ್ಲ ಡೌಟ್ ಬರಲಿಕ್ಕೆ ಶುರುವಾಯಿತು. ಎಷ್ಟೋ ಜನರಿಗೆ ನಾನು ಕಾರ್ಯಕ್ರಮಕ್ಕೆ ಬರುವಾಗ ನನಗೆ ಒಂದು 100-150 ಕೋಲು ಬರ್ತದೆ. ಈರ್ಬೋಡ್ಚಿ ಈರಾಡಿದಾಯ ಬೋಪರ್ ಹೇಳಿದ ಜನಗಳ ಭಾವನೆಗಳು ಹೇಗಿರ್ತದೆ ಅಂತ ನಾನು ನಿಮ್ಮ ಎದುರು ಇಡುವಂಥದ್ದು. ಇಷ್ಟು ಒಳ್ಳೆಯ ಒಂದು ಕ್ಷೇತ್ರ ಹೋಗುತ್ತಾ ಹೋಗುತ್ತಾ ಸೋಷಿಯಲ್ ಮೀಡಿಯಾವನ್ನು ನೋಡಿ ನೋಡಿ ನಾವು ಲಾಸ್ಟಿಗೆ ಏನಾಗಿದೆ ಅಂತ ಹೇಳಿದ್ರೆ, ಇಲ್ಲಿ ಕೂತವರು ಅರ್ಧ ಜನ ಡೌಟಲ್ಲೇ ನೋಡುವಂಥ ಪರಿಸ್ಥಿತಿ ಬಂದಿದೆ. ಯಾವತ್ತು ಒಬ್ಬ ಬುರುಡ ಹಿಡ್ಕೊಂಡು ಬಂದ, ಆಗ ನಮ್ಮ ಪರಿಸ್ಥಿತಿ, ನಾವು ಒಂದು ಒಳ್ಳೆಯ ವಿಚಾರಗಳನ್ನು ವಾಟ್ಸಪ್ಪಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಾದರೂ ಹಾಕಿದರೆ ಅದನ್ನು ಯಾರೂ ನೋಡುವವರಿಲ್ಲ. ನೀವು ನೋಡಬೇಕಿದ್ರೆ ಅಧಿಕಾರಿಗಳಿಗೆ ನಾವೆರಡು ಜೋರು ಬೈದರೆ ಪಾಠ 1 ನಿಮಿಷದಲ್ಲಿ 1 ಲಕ್ಷ ಓಡ್ತದೆ. ನಾವು ಯಾರಾದರೂ ಒಬ್ಬಂದು ಸುಳ್ಳಾಗಿ ಬರೆದ್ರು, ವಾಟ್ಸಪ್ಪಲ್ಲಿ ಬರೆದ್ರು, ಅದು ಓಡುವ ಸ್ಟೈಲ್ ನೋಡಬೇಕು. ಅಯ್ಯೋ ದೇವರೇ, ಪಕ್ಷ ಏನಿಲ್ಲ ಅದಕ್ಕೆ, ಓಡುದೇ ತುಲೆ. ಹಾಗಾದ್ರೆ ಧರ್ಮಸ್ಥಳದ ಬಗ್ಗೆ ಇರುವಂಥ ಜನರ ಈ ವಿರೋಧ ಮನಸ್ಕರಿಗೆ ಏನು ಕಾರಣ ಅಂತ ಯಾರಿಗೂ ಗೊತ್ತಿಲ್ಲ. ಇಷ್ಟಕ್ಕೆ ನಾನೊಂದು ಅಷ್ಟು ದಿವಸದಿಂದ ಅದನ್ನು ಅನಾಲಿಸಿಸ್ ಮಾಡ್ಕೊಂಡು ಬಂದೆ, ಏನು ಜನರಿಗೆ ತೊಂದರೆ ಏನು ಧರ್ಮಸ್ಥಳದಿಂದ ಅಂತ. ನಾನು ಇವತ್ತಿನೊಳಗೆ ಅದನ್ನು ಅವಲೋಕನ ಮಾಡಿರುವ ಬಗ್ಗೆ ತೊಂದರೆಗಳು ಏನಿಲ್ಲ. ಈ ಮನುಷ್ಯನಲ್ಲಿರುವಂಥ ಒಂದು ನಂಜಿ ಅಂತ ಇದೆ. ಎಲ್ಲ ಮನುಷ್ಯನ ಹತ್ರ ನಂಜಿದೆ. ಆ ನಂಜಿ ಬಿಡುತ್ತೆ ಬೇರೆ ಏನು ನನಗೆ ಕಾಣುವುದಿಲ್ಲ. ಎಲ್ರಿಗೂ ಒಂದು ನಂಜಿ ಕಾಡ್ತಾ ಇದೆ. ಅದಕ್ಕೆ ಏನಾದರೂ ಹೇಳುವಂಥದ್ದನ್ನು ಮಾಡ್ತಾರೆ. ಸರ್ಕಾರದ ವಿಚಾರಕ್ಕೆ ಬಂದರೆ, ಸರ್ಕಾರ ಈ ಬುರುಡೆ ಗಿರುಡೆ ಎಲ್ಲ ಬರುವಾಗ ನಮಗೂ ಕನ್ಫ್ಯೂಷನ್ ಆಯಿತು, ಏನು ಇದು, ಯಾವ ವಿಚಾರಗಳು ಇದರಲ್ಲಿ ಇದೆ. ಸರ್ಕಾರ ಒಂದು ಒಳ್ಳೆಯ ನಿರ್ಧಾರವನ್ನು ತಗೊಂಡಿದೆ ಅಂತ ನನ್ನ ಅನಿಸಿಕೆ. ನಾನು ಸ್ವಾಗತ ಮಾಡಿದ್ದೀನಿ. ಅವತ್ತಿ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರು ಕೂಡ ಅದನ್ನು ಸ್ವಾಗತ ಮಾಡಿದ್ದಾರೆ. ಯಾಕೆ ಸ್ವಾಗತ ಮಾಡಿದ್ದಾರೆ ಅಂತ ಹೇಳಿದ್ರೆ, ಎಲ್ಲರ ಮನಸ್ಸಲ್ಲಿ ಗೊಂದಲ ಇತ್ತು. ಇಡೀ ವಿಶ್ವದ ಇಡೀ ಭಕ್ತಾದಿಗಳು ಯಾರಿದ್ದಾರೆ ಅವರ ಮನಸ್ಸಿನಲ್ಲಿ ಗೊಂದಲ ಇತ್ತು. ಧರ್ಮಸ್ಥಳ ಈಗ ಆಗಿದೆಯಾ, ಧರ್ಮಸ್ಥಳದಲ್ಲಿ ಈ ರೀತಿ ನಡೀತದ, ಈ ರೀತಿ ವಿಚಾರಗಳಿತ್ತ ಅಂತ. ಇವತ್ತು SIT ಬಂದದ್ರಿಂದ ಎಲ್ಲರ ಮನಸ್ಸಿನಲ್ಲಿರುವಂಥ ಆ ಕೊಳೆ ಏನಿದೆ, ಆ ಕಶ್ಮಲ ಏನಿದೆ, ಅದನ್ನು ಪೂರ್ತಿ ತೊಳೆಯುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ನಿಜವಾದ ಒಂದು ಧರ್ಮದ ಬಗ್ಗೆ ಒಂದು ನ್ಯಾಯವನ್ನು ಕೊಡಿಸುವಂಥ ಕೆಲಸ ಭಕ್ತಾದಿಗಳಿಗೆ ಆಗಿದೆ ಅಂತ ನನ್ನ ವಿಚಾರ, ನನ್ನ ಅನಿಸಿಕೆ. ಸರ್ಕಾರದಲ್ಲಿ ಕೂಡ ಆಗುವಾಗ ಯಾರು ಇದರ ಬಗ್ಗೆ ಗಮನ ಸೆಳೀಬೇಕು, ನಾವೇ ಸೆಳೀಬೇಕು. ನನ್ನ ಹತ್ರ ಒಂದಷ್ಟು ಪ್ರಶ್ನೆಗಳಿತ್ತು.
ಈಗ ನಮ್ಮ ವಕೀಲರು ಹೇಳುವಾಗ ಹೇಳಿದರು, ಸರ್ಕಾರದ ಮುಂದೆ ಒಂದಷ್ಟು ಪ್ರಶ್ನೆಗಳು ಕೂಡ ಇತ್ತು. ಯಾವ ಗ್ರಾಮ ಪಂಚಾಯತಿನಲ್ಲೂ ಕೂಡ 224 ಮೃತದೇಹಗಳು ಸಿಗಲಿಲ್ಲ. ಅನ್ಕ್ಲೈಮ್ಡ್ ಬಾಡೀಸ್ ಅಂದರೆ ಯಾರು ವಾರಸುದಾರರಿಲ್ಲದಂಥ 224 ಬಾಡಿಗಳು ಆ ಪಂಚಾಯತಿನಲ್ಲಿ ಇದೆ. ಇದರ ಪ್ರಶ್ನೆ ಎಲ್ಲ ಗೊಂದಲ ಆಯಿತು. ನಾನು ಸರ್ಕಾರದ ಗಮನಕ್ಕೆ ತಂದಿದ್ದೀನಿ. 224 ಅಂತ ಹೇಳಿದರೆ ಅಲ್ಲಿಗೆ ಎಷ್ಟೋ ಜನ ನಮ್ಮ ಈಗ ವಕೀಲರು ಹೇಳಿದ ಹಾಗೆ ಅಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳಲಿಕ್ಕೆ ಬರೋರಿದ್ದಾರೆ. ಎಷ್ಟೋ ಪ್ರೇಮಿಗಳು ಬಂದು ಅಲ್ಲಿ ಜೀವ ತಗೊಂಡು ಹೋಗ್ದವರು ಇದ್ದಾರೆ. ಎಷ್ಟೋ ಜನ ನದಿಗೆ ಬಿದ್ದು ಅಲ್ಲಿ ಹೋದವರು ಇದ್ದಾರೆ. ಮೊನ್ನೆ SIT ಅವರು ಹುಡುಕಿಕೊಂಡು ಹೋಗುವಾಗ ಒಂದು ಯಾರೂ ಕ್ಲೈಮ್ ಇಲ್ಲದ ಒಂದು ಕೊಳತು ಹೋಗುವಂಥ ಬಾಡಿ ಅಲ್ಲಿ ಸಿಕ್ಕಿರೋದನ್ನು ನಿಮಗೆಲ್ಲ ಗೊತ್ತಿದೆ. ಈ 224 ಜನ ಏನು ಅಲ್ಲಿ ತೀರಿ ಹೋಗಿದ್ದಾರೆ, ಆ 224 ಜನರಿಗೂ ಕೂಡ ಕಾನೂನಾತ್ಮಕವಾಗಿ ಅವರನ್ನು ಪಂಚಾಯತಿಗೆ ತಿಳಿಸಿ ಪೊಲೀಸ್ ಸ್ಟೇಷನಲ್ಲಿ ಅವರನ್ನು ಪೋಸ್ಟ್ ಮಾರ್ಟಮ್ ಮಾಡಿ ಆನಂತರ ಅವನನ್ನು ಹುಡುವಂಥ ಕೆಲಸವನ್ನು ಮನೆಯಡಿಗೆ ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ. ಇದು ನೋಡಿ ಇಲ್ಲೀಗಲ್ ಅಲ್ಲ. ಅಲ್ಲಿ ಬಂದು ಏನಾದರೂ ಮಾಡಿದರೆ ಯಾರು ಏನು ಮಾಡಲಿಕ್ಕೆ ಆಗ್ತದೆ? ಇದನ್ನು ಯಾರನ್ನು ತಡೀಲಿಕ್ಕೆ ಆಗ್ತದ? ಏನಾದರೂ ಮನೋರೋಗದವರು ಎಷ್ಟೋ ಜನ ಇದ್ದಾರೆ, ಅದರಲ್ಲಿ ಅವರನ್ನು ಯಾರಿಗೆ ತಡೀಲಿಕ್ಕೆ ಆಗ್ತದೆ? ಅಲ್ಲಿ ಹೋಗಿ ನಿಂತುಕೊಂಡು ಕಾಯಲಿಕ್ಕೆ ಆಗ್ತದ? ಶಿವನ ಕ್ಷೇತ್ರ ಅಂತ ಹೇಳಿದ್ರೆ ಎಲ್ಲ ಕಡೆ ಆಗ್ತದೆ. ವಾರಣಾಸಿಯಲ್ಲಿ ನಾನು ಲೆಕ್ಕವನ್ನು ಹೇಳಲಿಕ್ಕೆ ಇದೆ ನನ್ನ ಹತ್ರ ಲೆಕ್ಕ, ನಾನು ಲೆಕ್ಕ ಅಲ್ಲಿ ಹೋಗಲಿಲ್ಲ. ಕಾಶಿಯಲ್ಲಿ ಎಷ್ಟು ಜನ ಹೋಗ್ತಾರೆ? ಒಂದು ವರ್ಷಕ್ಕೆ 8,400 ಜನ ಕಾಶಿಯಲ್ಲಿ ಲೆಕ್ಕಪತ್ರದ ಪ್ರಕಾರ. ಇದು ಪುಣ್ಯಕ್ಷೇತ್ರಗಳು. ಇಲ್ಲಿ ಈ ರೀತಿಯ ಕೆಲಸಗಳು ಎಲ್ಲ ನಡೀತದೆ. ಸರ್ಕಾರಕ್ಕೆ ನಾನು ಗಮನವನ್ನು ತಂದದಿಷ್ಟೇ. ನೋಡಿ, ಅಲ್ಲಿ ಇದ್ದವರಿಗೆ ಯಾರೂ ಕೂಡ ಒಂದು ರೇಪು ಮಾಡುವಂಥ ಮನೋಭಾವನೆಯವರು ಇಲ್ಲ, ಅವರು ಇಲ್ಲ ಅಂತ ಹೇಳಿ. ಬೇರೆಯವರು ಸೌಜನ್ಯನಿಗೆ ನಮ್ಮ ನಳಿನ್ ಕುಮಾರ್ ಕಟೀಲ್ ಅವರು ಹೇಳಿದ ಹಾಗೆ ಸೌಜನ್ಯನಿಗೆ ನ್ಯಾಯ ಸಿಗಬೇಕು. ರಿಯಲಿ ರೇಪ್ ಆಗಿದೆ, ಅದು ಯಾರು ಮಾಡಿದಾರಂತ ಇನ್ನೊತ್ತಿಗೆ ಗೊತ್ತಾಗಲಿಲ್ಲ. ಅದು ಧರ್ಮ, ಅದು ನ್ಯಾಯ ಸಿಗಬೇಕು, ಅದರ ಪರವಾಗಿ ನಾವು ಇದ್ದೇವೆ. ಯಾವುದೋ ಧರ್ಮಸ್ಥಳದಲ್ಲಿ ಅಲ್ಲಲ್ಲ, ಎಲ್ಲಿಯೂ ಕೂಡ ರೇಪ್ ಆಗಿದೆ ಅಂತ ಹೇಳಿದ್ರೆ ಮಹಿಳೆಯರಿಗೆ ನ್ಯಾಯ ಸಿಗುವಂಥದ್ದಾಗಬೇಕು, ಅದರ ಪರವಾಗಿ ನಾವು ಇದ್ದೇವೆ. ಅದು ಇವಾಗಲೇ ಕಾನೂನು ಪ್ರಕಾರ ಎಲ್ಲ ಆಗಿದೆ, ಕೋರ್ಟಿಗೆ ಹೋಗಿದೆ, ಕೋರ್ಟಿನಲ್ಲಿ ಬಿಡುಗಡೆ ಆಗಿದೆ, ಅಲ್ಲಿ ಇದ್ದಂಥ ಮಕ್ಕಳಿಗೆ ಬಂಪರು ಪರೀಕ್ಷೆ ಆಗಿದೆ. ಇನ್ನು ಯಾವ ರೀತಿ ಕಾನೂನಲ್ಲಿ ತಗೊಳ್ಬೇಕು ಅದನ್ನು ತಗೊಳ್ಳುವಂಥ ವಿಷಯಕ್ಕೆ ಸರ್ಕಾರ ಏನು ವಿರೋಧ ಇಲ್ಲ. ಆದರೆ ಸರ್ಕಾರಕ್ಕೆ ಏನು ಗಮನಕ್ಕೆ ತರಬೇಕು ಅದನ್ನು ನಾವು ಸರ್ಕಾರದ ಗಮನಕ್ಕೆ ತರುವಂತಹ ಕೆಲಸವನ್ನು ನಾವು ಮಾಡಿದ್ದೇವೆ. ಆ ಮುಖಾಂತರ ಸರ್ಕಾರ ಕೂಡ ಒಳ್ಳೆಯ ಒಂದು ಕಾನೂನಿನ ಕ್ರಮವನ್ನು ತಗೊಂಡದ್ರಿಂದ ಬಹುಶಃ ಇಡೀ ಸಮಾಜದಲ್ಲಿರುವಂತಹ ಸಂಶಯಕ್ಕೆ ತೆರೆ ಎಳೆಯುವಂಥ ಕೆಲಸ ಇವತ್ತು ಆಗಿದೆ. ನಾವೆಲ್ಲ ಹಿಂದೂ ಧರ್ಮ, ನಾನು ಹಿಂದೂ ಎದ್ದೆತ್ತು ಹೇಳ್ತೇನೆ, ಅಶೋಕ್ ರೈ ಹಿಂದೂ, ಯಾವತ್ತೂ ಹಿಂದೂ ಧರ್ಮವನ್ನು ಬಿಡುವ ಪ್ರಶ್ನೆಯೇ ಇಲ್ಲ. ಅದು ಯಾವ ಕಾಲಕ್ಕೂ ಹಿಂದೂ ಧರ್ಮವನ್ನು ಬಿಡುವಂತಹ ಪ್ರಶ್ನೆ ಇಲ್ಲ ಹೇಳ್ತಾರೆ ಅಶೋಕ್ ರೈ. ಯಾಕೆ ಆದರೂ ಅದು ಬಿಡುವಾಗಿಲ್ಲ. ಆದರೆ ಇನ್ನೊಂದು ಧರ್ಮವನ್ನು ನಾವು ವಿರೋಧ ಮಾಡೋದಿಲ್ಲ. ಭಾರಿ ಚೆನ್ನಾಗಿ ನಳಿನ್ ಕುಮಾರ್ ಕಟೀಲ್ ಅವರು ಹೇಳಿದರು, ಕಟೀಲಲ್ಲಿ ಮುಸ್ಲಿಂ ಬಾಂಧವರು ಹೂ ಕೊಡ್ತಾರೆ, ಇನ್ನೊಂದು ಕಡೆ ಕ್ರಿಶ್ಚಿಯನ್ ಬಾಂಧವ ಅಲ್ಲಿ ಯಕ್ಷಗಾನವನ್ನು ಮಾಡ್ತಾರೆ. ಈ ಥರ ಇದ್ದರೆ ಮಾತ್ರ ನಮ್ಮ ದೇಶ ವಿಶ್ವಗುರು ಆಗಲಿಕ್ಕೆ ಸಾಧ್ಯ. ಇವತ್ತು ಆಯೋಜನೆ ಮಾಡಿದಂಥ ಈ ಜನಾಗ್ರಹ ಸಭೆ ಇದೆ, ಆ ಕಮಿಟಿಯವರಿಗೆ ನಾನು ಅಭಿನಂದನೆಯನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಬಹುಶಃ ಎಲ್ಲ ಪಕ್ಷದವರನ್ನು ಸೇರಿಸಿ ಅವರಿಗೆ ಒಂದು ನಿರ್ಬಂಧವನ್ನು ಹಾಕಿ ಈ ಸಭೆಯನ್ನು ಮಾಡಿದ್ರಲ್ಲ, ನಿಮಗೆ ಅಭಿನಂದನೆ. ನಾನು ಹೇಳುವಂಥದ್ದು ಇಷ್ಟೇ, ಶಾಲೆಯಲ್ಲಿ ರಾಜಕೀಯ ಮಾಡಿದರೆ ಈ ದೇಶ ಉದ್ಧಾರ ಆಗಲಿಕ್ಕೆ ಸಾಧ್ಯ ಇಲ್ಲ. ದೇವಸ್ಥಾನದಲ್ಲಿ ರಾಜಕೀಯವನ್ನು ಮಾಡಿದರೆ ನಮ್ಮ ಧರ್ಮ ಉದ್ಧಾರ ಆಗಲಿಕ್ಕೆ ಇಲ್ಲ, ಸಾಧ್ಯ ಇಲ್ಲ. ನಾವು ದೇವಸ್ಥಾನಕ್ಕೆ ಹೋಗುವಾಗ ನಮ್ಮ ಚಪ್ಪಲಿ ಯಾವ ರೀತಿ ಹೊರಗೆ ಇಟ್ಟುಕೊಂಡು ಬರ್ತೇವೆ, ಅದೇ ರೀತಿ ನಮ್ಮ ರಾಜಕೀಯವನ್ನು ಅಲ್ಲಿ ಬಿಟ್ಟು ಬಂದರೆ ಮಾತ್ರ ಈ ಧರ್ಮ ಮತ್ತು ಈ ದೇಶ ಉದ್ಧಾರ ಆಗಲಿಕ್ಕೆ ಸಾಧ್ಯ. ಯಾವತ್ತೂ ಕೂಡ ಧರ್ಮದಲ್ಲಿ ರಾಜಕೀಯವನ್ನು ಮಾಡಬಾರ್ದು, ರಾಜಕೀಯದಲ್ಲಿ ಧರ್ಮವನ್ನು ಹುಡುಕುವಂಥ ಕೆಲಸ ಮಾಡಿದರೆ ಈ ದೇಶ ವಿಶ್ವಗುರು ಆಗಲಿಕ್ಕೆ ಸಾಧ್ಯ. ಇವತ್ತು ನಾವೆಲ್ಲ ಧರ್ಮಸ್ಥಳದ ಪರವಾಗಿ ಇದ್ದೇವೆ. ನಮ್ಮ ಕ್ಷೇತ್ರ, ನಮ್ಮ ಈ ಭಾಗದ ಪುಣ್ಯ ಕ್ಷೇತ್ರ, ಏನು ನಾವು ವಿರೋಧ ಅಲ್ಲ. ಯಾರೆಲ್ಲ ತಪ್ಪು ಭಾವನೆಗಳಿದೆ, ಯಾರೆಲ್ಲ ಅದರ ಬಗ್ಗೆ ವಿರೋಧ ಮನಸ್ಕರಿದ್ದಾರೆ, ಅವರು ನಮ್ಮ ಭಾವನೆಗಳನ್ನು ಬದಲಾವಣೆ ಮಾಡುವ ಸಮಯ ಬಂದಿದೆ. ಇಡೀ ವಿಶ್ವಕ್ಕೆ, ಇಡೀ ರಾಜ್ಯಕ್ಕೆ ಇವತ್ತು ಧರ್ಮಸ್ಥಳದ ಬಗ್ಗೆ ಅದು ಏನು ಕಲಂಕ ಇತ್ತು, ಏನು ಮನಸ್ಸಿನ ಒಳಗೆ ಭಕ್ತಾದಿಗಳ ಮೇಲೆ ದ್ವಂದ್ವ
ಒಂದು ಮನಸ್ಸು ಇತ್ತು. ಅದನ್ನೆಲ್ಲ ಸರಿ ಮಾಡುವಂಥ ಕೆಲಸಗಳು ಆಗಿದೆ. ಮುಂದಿನ ದಿವಸಗಳಲ್ಲಿ ಕೂಡ ನಾವೆಲ್ಲ ಧರ್ಮಸ್ಥಳದ ಪರವಾಗಿ ಇದ್ದೇವೆ. ಧರ್ಮಸ್ಥಳ ನಮ್ಮ ಕ್ಷೇತ್ರ, ಅದನ್ನು ಯಾರೂ ಬಿಟ್ಟು ಕೊಡುವಂತಹ ಪ್ರಶ್ನೆಗಳೇ ಇಲ್ಲ. ಯಾರೆಲ್ಲ ವಿರೋಧ ಮನಸ್ಕರು ಇದ್ದರೂ ಅವ್ರ ಹತ್ರ ನಾವು ವಿನಂತಿ ಮಾಡ್ಕೊಳ್ತೇವೆ. ನಾವೆಲ್ಲ ದಕ್ಷಿಣ ಕನ್ನಡದ ಜಿಲ್ಲೆಯವರು. ನಮ್ಮ ಜಿಲ್ಲೆ ಅಂತ ಹೇಳುವಾಗ ನಾವೆಲ್ಲ ಒಗ್ಗಟ್ಟಿನಲ್ಲಿ ಬಾಳುವಂಥ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಬೇಕು. ಇವತ್ತಿನವರೆಗೆ ಇಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿರಲಿಲ್ಲ. ಈ ಥರ ನಿರ್ಮಾಣ ಆಗಿರುವಂಥದ್ದು ಕೂಡ ಒಳ್ಳೆಯ ಲಕ್ಷಣಗಳು ಕೂಡ ನಮಗೆ ಅಲ್ಲ. ನಾವೆಲ್ಲ ಒಂದಾಗಿ ಬಾಳ್ಬೇಕು. ಎಷ್ಟು ಸಮಯ ಬದುಕಬಹುದು ಸ್ವಾಮಿ? ಎಲ್ಲ 65-70 ವರ್ಷ ಬದುಕಬಹುದು, ಜಾಸ್ತಿ ಬದುಕಿದ್ರೆ. ಆ ಸಮಯದಲ್ಲಿ ಏನಾದರೂ ಒಳ್ಳೆಯ ಕೆಲಸಗಳು ಮಾಡಿದರೆ ಅವರ ಹೆಸರು ಯಾವಾಗಲೂ ಇರ್ತದೆ. ಕೆಟ್ಟ ಕೆಲಸ ಮಾಡಿದರೆ ಮೊದಲನೇ ಥರ ಶಿಕ್ಷೆ ಸಿಗಲಿಕ್ಕೆ ದೇವರು ತುಂಬ ವರ್ಷ ಕಾಯ್ತಾ ಇದ್ದಂತೆ. ಈಗ ಈಗೆಲ್ಲ ಆಗಾಗ ಲಾಟ್ರಿ ಥರ ಆಗಾಗ ಶಿಕ್ಷೆ ಏನಾದ್ರು ತಪ್ಪು ಮಾಡಿದವನಿಗೆ ಜಾಸ್ತಿ ಸಮಯ ಸಿಗುವುದಿಲ್ಲ. ಯಾರು ತಪ್ಪು ಮಾಡಿದಾನೆ, ಯಾರು ಸರಿ ಮಾಡಿದಾನಂತೆ ನಾವು ಆ ದೇವರೇ ಅವರಿಗೆ ಮತಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾನೆ. ನಾನು ಅದರ ಬಗ್ಗೆ ಯಾವುದನ್ನು ಮಾತಾಡೋದಿಲ್ಲ. ಧರ್ಮಸ್ಥಳದವರ ಈ ಕಾರ್ಯಕ್ರಮ ನಾನು ಕೂಡ ಧರ್ಮಸ್ಥಳದವರಿಗೆ ಈ ವೇದಿಕೆಯ ಮೂಲಕ ವಿನಂತಿ ಮಾಡಿಕೊಳ್ಳುವಂಥದ್ದು. ತಪ್ಪಿದರೆ ಕ್ಷಮಿಸಿ. ನಾನು ಒಂದು 25-30 ಜನರಿಗೆ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ಜಾಗದಲ್ಲಿರುವವರಿಗೆ ಅವರೇ ಬಂದು, ಧರ್ಮಸ್ಥಳದವರೇ ಬಂದು ಅವರ ಜಾಗವನ್ನು ಅವರಿಗೆ ರಿಜಿಸ್ಟ್ರೇಷನ್ ಮಾಡಿ ಖರ್ಚು ಕೊಟ್ಟು ಅವರನ್ನು ಕೊಡಿಸುವಂಥ ಉಪ್ಪಿನಂಗಡಿಯಲ್ಲಿ ಸುಮಾರು 40 ವರ್ಷದಿಂದ ಆ ಜಾಗದಲ್ಲಿದ್ದರು. ನಾನು ಅವರ ಹತ್ರ ಹೋಗಿ ವಿನಂತಿ ಮಾಡಿಕೊಂಡಿದ್ದೆ. ಆ ಜಾಗವನ್ನು ಅವರಿಗೆ ಬಂದು ರಿಜಿಸ್ಟ್ರೇಷನ್ ಮಾಡಿ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇನ್ನಷ್ಟು ಒಂದು ಜನಗಳೆಲ್ಲ ಇರ್ಬೋದು, ಕೆಲವರು ಒಂದು ಸ್ವಲ್ಪ ಆ ಕಡೆ ಈ ಕಡೆ ಮನಸ್ಕರು ಇದ್ದರೆ ಅವರಿಗೂ ಕೂಡ ಸಮಾಧಾನವಾಗಿ ಅದನ್ನು ಅವರಿಗೆ ಹೆಸರಿಗೆ ಮಾಡಿಕೊಡುವಂಥ ಕೆಲಸಗಳು ಆಗಲಿ. ಜನ ನಮ್ಮೆಲ್ಲ ಒಟ್ಟಿಗೆ ಸೇರಿ ಆ ಧರ್ಮಸ್ಥಳಕ್ಕೆ ಅಲ್ಲ, ಯಾವುದೇ ಪುಣ್ಯಕ್ಷೇತ್ರಗಳಿಗೆ ಈ ಥರ ಷಂಡ್ಯತೆ ಬಂದು ನಳಿನ್ ಕುಮಾರ್ ಹೇಳಿದ್ರು. ಇನ್ನು ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಬರೋದು. ಮಾಲಿಂಗೇಶ್ವರ ಯಾವ ದೇವಸ್ಥಾನಕ್ಕೆ, ಯಾವ ಹಿಂದೂ ದೇವಸ್ಥಾನಗಳಿಗೂ ನಾವು ಬರಲಿಕ್ಕೆ ಬಿಡುವುದಿಲ್ಲ. ಯಾರು ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅನ್ಯಾಯ ಮಾಡಲಿಕ್ಕೆ ಬಿಡುವುದಿಲ್ಲ. ಅದು ನಾವು ಅಧಿಕಾರದಲ್ಲಿ ಇರಲಿ ಇಲ್ಲದಿರಲಿ, ನಾವು ಅದು ಯಾವ ಪುಣ್ಯಕ್ಷೇತ್ರಗಳಿಗೂ ಯಾರ ಪುಣ್ಯಕ್ಷೇತ್ರಗಳು ಅನ್ಯಾಯ ಆಗದಾಗೆ ನಾವೆಲ್ಲ ಒಂದೇ ತಾಯಿಯ ಮಕ್ಕಳಂತೆ ಬಾಳುವ ಅನ್ನುವ ಮಾತನ್ನು ಹೇಳುತ್ತಾ ಎಲ್ರಿಗೂ ಆ ದೇವರು ಒಳ್ಳೆಯದು ಮಾಡಲಿ. ನನ್ನನ್ನು ಕೂಡ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ನಿಮಗೆಲ್ಲ ತಲೆ ತಗ್ಗಿಸಿ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಬೋಲೋ ಭಾರತ್ ಮಾತಾಗೆ. ಈತೆ ನನಗಿಲ್ಲ ದಮ್ಮು. ಆ ಕೈಯಿಲ್ಲ ರಡ್ಡು ದೇರಿ ಪುಳೆ ಇದು ದೇತೆ ಬಲ್ಲಿ ನಮ್ಮ ದೇಶತ್ತ ತುಕಂದ್ರೆ ರಡ್ಡು ಸರ್ತಿ ಜೈಕಾರ ಮಾಡಲಿ ಬಂಡ ತುಲೆ ಬರಾನಿಗೆ ಚಕ್ಕುಳಿ ಜಿಂಜನಗ ಅರ್ಧ ತೊಟ್ಟೆನೇ ಬೋಪುಳಿ ಇತ್ತೆ 2 ಜನ 3 ಜನತ ಭಾಷಣ ಆತನಾತಿ ನಲ್ಲ ಸುಮಾರು ಜನತ ಭಾಷಣ ಕೇನಿರುಂಡು ಕೂಡ ಗೂಡಂಗಡ್ತಾರೆ ಬರಾನಿ ಒಂತ ಹಿಂಗೆ ಜಾಲೆಗ ಬೇರು ಕೂಡ ಅರ್ಧ ತೊಟ್ಟೆ ಚಕ್ಕುಳಿಯನ್ನು ಉಳೈಬೋಬಿಡು ಅಂಚೆ ನಮ್ಮಳು ಅಂತ ತಿಳಿತಿದಿ ಕೈಕಾರ ಬರೋ ಅಂಚಿಂಚನ ನನಂತ ಅಂತ ಭಾಷಣಗಳು ನಮ್ಮ ಉಳೈಬೋ ಎಂಕಲ್ನ ಭಾಷಣ ಅಂಚೆ 2 ಸರ್ತಿ ಜೈಕಾರ ಪಾಡ್ಗ ಬೋಲೋ ಭಾರತ್ ಮಾತಾಗೆ, ಬೋಲೋ ಭಾರತ್ ಮಾತಾಗೆ, ಮಾಲಿಂಗೇಶ್ವರ ದೇವರಿಗೆ, ಮಂಜುನಾಥರಿಗೆ. ಪ್ರೇಕ್ಷಕ ಬಂಧುಗಳ ಗಮನಕ್ಕೆ ಇನ್ನು 2 ಭಾಷಣ ಮಾತ್ರ ಬಾಕಿ ಇದೆ. ಕಡೆಯ ತನಕ ನಿಮ್ಮ ಸಹಕಾರ ಇರಲಿ ಅನ್ನುವ ಮಾತುಗಳನ್ನ ಹೇಳುತ್ತಾ ಸನ್ಮಾನ್ಯ ಸಂಜೀವ ಮಠಂದೂರು ಮಾಜಿ ಶಾಸಕರು ಪುತ್ತೂರು ವಿಧಾನಸಭಾ ಕ್ಷೇತ್ರ ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು. ಮಾನ್ಯ ಶಾಸಕರಾಗಿರುವ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ ಕಾರ್ಯಕ್ರಮದಿಂದ ತೆರಳುತ್ತಿದ್ದಾರೆ. ಅವರಿಗೆ ಶ್ರೀ ಧರ್ಮಸ್ಥಳ ಧರ್ಮ ಸಂರಕ್ಷಣಾ ವೇದಿಕೆ ಪುತ್ತೂರು ತಾಲೂಕು ವತಿಯಿಂದ ಧನ್ಯವಾದಗಳನ್ನ ಸಮರ್ಪಿಸಿ ಕಾರ್ಯಕ್ರಮದಿಂದ ಬೀಳ್ಕೊಡುತ್ತಿದ್ದೇವೆ. ನಮ್ಮೆಲ್ಲರ ಆರಾಧ್ಯ ಮೂರ್ತಿಯಾದಂಥ ಮಾಲಿಂಗೇಶ್ವರ ದೇವರಿಗೆ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸ್ತಾ ಕ್ಷೇತ್ರಾಧಿಪತಿಯಾದಂಥ ಮಂಜುನಾಥ ಸ್ವಾಮಿ ಹಾಗೂ ಅನ್ನಪ್ಪ ಸ್ವಾಮಿಯನ್ನು ಮನಸಾರೆ ನೆನಪಿಸಿಕೊಂಡು ಇವತ್ತಿನ ಈ ಒಂದು ಧರ್ಮ ಸಂರಕ್ಷಣಾ ವೇದಿಕೆಯಲ್ಲಿ ನಮಗೆಲ್ಲ ಆಶೀರ್ವಚನ ಮಾಡಲಿರುವಂಥ ಪರಮ ಪೂಜ್ಯ ಶ್ರೀ ಶ್ರೀ ರಾಜಶೇಖರಾನಂದ ಸ್ವಾಮೀಜಿಯವರೇ, ನಮ್ಮ ನಿಕಟಪೂರ್ವ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದರು, ನಮ್ಮೆಲ್ಲ ಮುಖಂಡರು ಅಂತ ನಳಿನ್ ಕುಮಾರ್ ಕಟೀಲ್ ಅವರೇ, ಸ್ಥಳೀಯ ಶಾಸಕರ ಅಂತ ಅಶೋಕ್ ಕುಮಾರ್ ರೈ ಅವರೇ, ಈ ವೇದಿಕೆಯಲ್ಲಿ ವಿರಾಜಮಾನರಾಗಿರುವಂಥ ಎಲ್ಲ ಗಣ್ಯ ಬಂಧುಗಳೇ, ಹಿರಿಯ ಅಂತ ಪ್ರಸಾದ್ ಭಂಡಾರಿ ಹಾಗೂ ಪೂವಪ್ಪಣ್ಣವರೇ ಸೇರಿರುವಂಥ ಶ್ರದ್ಧೆಯ ತಾಯಂದಿರೇ, ಸಜ್ಜನ ಬಂಧುಗಳೇ,
ನಾನು ಗೋವಿಂದ ಅಂತ ಹೇಳ್ತೇವೆ. ತಾವೆಲ್ಲರೂ 3 ಸಲ ಮಂಜುನಾಥ ಸ್ವಾಮಿಗೆ ಗೋವಿಂದ ಹೇಳಬೇಕು. ಗೋವಿಂದನ್ನ ಗೋವಿಂದ, ಗೋವಿಂದನ್ನ ಗೋವಿಂದ, ಮಂಜುನಾಥ ಸ್ವಾಮಿಗೆ, ಮಹಾಲಿಂಗೇಶ್ವರ ದೇವರಿಗೆ. ನಾವೆಲ್ಲ ಒಂದು ಧರ್ಮ ಸಂರಕ್ಷಣಾ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದೇವೆ. ಒಂದು ಹಿಂದೂ ಸಮಾಜ ಇವತ್ತು ಒಂದು ಸಜ್ಜನ ಸಮಾಜವಾಗಿ ಇವತ್ತು ಜಗತ್ತಿಗೆ ಯಾವ ಸಂದೇಶವನ್ನು ಕೊಡಬೇಕು ಅಂತೇಳಿ ಸಾವಿರಾರು ವರ್ಷದಿಂದ ಇವತ್ತು ಈ ಜಗತ್ತಿಗೆ ಆ ಒಂದು ಧರ್ಮ ಸಂದೇಶವನ್ನು ಕೊಟ್ಟಂತ ಒಂದು ಸಮಾಜವನ್ನು ಇವತ್ತೊಂದಷ್ಟು ನಾಸ್ತಿಕರು, ಮತಾಂಧ ವ್ಯಕ್ತಿಗಳು ಇವತ್ತು ಪ್ರಶ್ನೆ ಮಾಡ್ತಾರಂತಾದ್ರೆ ಇವತ್ತು ಇಡೀ ಹಿಂದೂ ಸಮಾಜ ಒಗ್ಗಟ್ಟಾಗಿದೆ, ಒಂದಾಗಿದೆ. ಸನಾತನ ಧರ್ಮದ ಉಳಿವಿಗಾಗಿ ಮತ್ತೊಮ್ಮೆ ನಾವು ಎದ್ದು ನಿಲ್ತೇವೆ ಎನ್ನುವಂತ ಸಂದೇಶವನ್ನು ಬಹುಶಃ ಇವತ್ತು ಧರ್ಮ ಸಂರಕ್ಷಣಾ ವೇದಿಕೆಯ ಮುಖಾಂತರ ಇವತ್ತು ನಾವು ಪುತ್ತೂರಿಂದ ಕೊಡ್ತಾ ಇದ್ದೇವೆ ಅಂತ ಹೇಳಿಕ್ಕೆ ಸಂತೋಷ ಪಡ್ತಾ ಇದ್ದೇವೆ. ಇವತ್ತೊಂದು ಹಿಂದೂ ಸಮಾಜ ಶ್ರದ್ಧೆ, ನಂಬಿಕೆ ಆಧಾರದಲ್ಲಿ ನಿಂತಿದೆ. ಅದೇ ಶ್ರದ್ಧೆ, ನಂಬಿಕೆ, ಭಕ್ತಿಯ ಮುಖಾಂತರ ಒಂದು ದೇವಸ್ಥಾನ ನಿಂತಿದೆ. ಭಕ್ತಿ ಪ್ರಧಾನವಾದಂತ ಒಂದು ದೇವಸ್ಥಾನವನ್ನು ಒಬ್ಬರು ಪ್ರಶ್ನೆ ಮಾಡ್ತಾರಂತಾದ್ರೆ ಬಹುಶಃ ಇವತ್ತು ಜಾಗತಿಕ ಮಟ್ಟದಲ್ಲಿ ಒಂದು ಷಡ್ಯಂತರ ಇದೆ ಅಂತ ಹೇಳಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಧರ್ಮಸ್ಥಳದ ವಿಚಾರ ಬಂದಾಗ ಪಾಕಿಸ್ತಾನದ ಒಂದು ಮೀಡಿಯಾ ಮಾತಾಡ್ತದೆ, ಇಂಗ್ಲೆಂಡಿನ ಒಂದು ಪತ್ರಿಕೆ ಮಾತಾಡ್ತದೆ ಅಂತ ಆದ್ರೆ ಬಹುಶಃ ಇವತ್ತು ಈ ಒಂದು ಷಡ್ಯಂತರ ಜಾಗತಿಕ ಮಟ್ಟದಲ್ಲಿದೆ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೇನೆ. ಈ ಜಾಗತಿಕ ಮಟ್ಟದಲ್ಲಿ ಈ ಒಂದು ಧರ್ಮಸ್ಥಾನವನ್ನು, ಧರ್ಮಕ್ಷೇತ್ರವನ್ನು ಕೊಂಡೋಗಿ ಒಂದು ಆ ಧರ್ಮಕ್ಷೇತ್ರಕ್ಕೆ ಅಪಮಾನ ಮಾಡುವಂತ ಸಂಗತಿ, ಧರ್ಮಕ್ಷೇತ್ರವನ್ನು ಅಪವಿತ್ರ ಮಾಡುವಂತ ಕೆಲಸವನ್ನು ಆ ನಾಸ್ತಿಕ ವರ್ಗ ಜಿಹಾದಿಗಳು ಮಾಡ್ತಾರಂತಾದ್ರೆ ಬಹುಶಃ ಅಂತ ಜಿಹಾದಿಗಳಿಗೆ ಉತ್ತರ ಕೊಡಲಿಕ್ಕೆ ಹಿಂದೂ ಸಮಾಜ ಇವತ್ತು ಬದ್ಧವಾಗಿದೆ, ಸಮರ್ಥವಾಗಿದೆ ಅಂತೇಳಿ ಬಹುಶಃ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಇವತ್ತು ಎದ್ದು ನಿಂತು ಇವತ್ತು ಈ ಒಂದು ಧರ್ಮ ಸಂರಕ್ಷಣಾ ಸಭೆಯಲ್ಲಿ ನಾವು ಸಂದೇಶವನ್ನು ಕೊಡ್ತಾ ಇದ್ದೇವೆ. ಉಲ್ಲೇಖ ಮಾಡಿದ್ರು ಶ್ರೀ ಕ್ಷೇತ್ರ ಧರ್ಮಸ್ಥಳ, ಅನ್ನ, ಅಕ್ಷರ, ಆರೋಗ್ಯ, ಅಭಯ, ಅದರ ಒಟ್ಟಿಗೆ ಇವತ್ತು ಈ ಸಮಾಜದಲ್ಲಿರುವಂತ ಅಂಧಶ್ರದ್ಧೆಯನ್ನು ಹೋಗಲಾಡಿಸುವಂತ ಆ ಒಂದು ಜಾಗೃತಿಯನ್ನು ಮೂಡಿಸ್ತಾ ಇದೆ. ಒಂದು ಮಠ, ಮಂದಿರ, ಒಂದು ಸರ್ಕಾರ, ಒಂದು ಜಾಗತಿಕ ಸಂಸ್ಥೆ ಮಾಡದಂತ ಕೆಲಸವನ್ನು ಒಂದು ಧರ್ಮಕ್ಷೇತ್ರ ಧರ್ಮಸ್ಥಳ ಮಾಡ್ತಾ ಇದೆ ಅಂತ ಹೇಳಿದ್ರೆ ಬಹುಶಃ ಇಡೀ ಜಗತ್ತು ಇವತ್ತು ಮೆಚ್ಚತಕ್ಕಂತ ಕೆಲಸ ಒಂದು ಕ್ಷೇತ್ರ ಮಾಡ್ತಾ ಇದೆ ಅಂತ ಹೇಳಿ ನಾವು ಹೇಳ್ತಾ ಇದ್ದೇವೆ. ಉಲ್ಲೇಖ ಮಾಡಿದ್ರು. ಅಂತ ಕ್ಷೇತ್ರವನ್ನೇ ಇವತ್ತು ಸಂಶಯದಿಂದ ಜಾಗತಿಕ ಮಟ್ಟದಲ್ಲಿ ನೋಡುವಂತ ಕೆಲಸವನ್ನು ಒಂದೆರಡು ಜನ ಮಾಡ್ತಾರಂತಾದ್ರೆ ಕೋಟ್ಯಾಂತರ ಭಕ್ತರು ಇವತ್ತು ಕೈಕಟ್ಟಿ ಕೂತಿದಾರ ಅಂತ ಹೇಳುವಂತ ಪ್ರಶ್ನೆ. ಕೋಟ್ಯಾಂತರ ಆ ಭಕ್ತರ ಮನಸ್ಸಿನ ಭಾವನೆ ಏನಿದೆ, ಕೋಟ್ಯಾಂತರ ಭಕ್ತರ ಭಕ್ತಿ ಶ್ರದ್ಧೆ ಏನಿದೆ, ಇವತ್ತು ಅದು ಉದ್ದೀಪನ ಆಗಬೇಕು. ಆ ಉದ್ದೀಪನ ಆಗುವ ಮುಖಾಂತರ ಮತ್ತೊಮ್ಮೆ ಧರ್ಮಸ್ಥಳ ಧರ್ಮಕ್ಷೇತ್ರವಾಗಿ ಮತ್ತೊಮ್ಮೆ ಪುನರುತ್ಥಾನ ಆಗಲಿಕ್ಕೆ ಇಡೀ ಸಮಾಜ ಧರ್ಮಾಧಿಕಾರಿಯವರ ಜೊತೆ ಇದ್ದೇವೆ ಎನ್ನುವಂತ ಸಂದೇಶವನ್ನು ನಾವು ಕೊಡ್ತಾ ಇದ್ದೇವೆ. ಆ ಮುಖಾಂತರ ಇವತ್ತು ಏನು ಕಳಂಕ ತಂದಿದ್ದಾರೋ ಆ ಕಳಂಕ ತಂದಂತ ವ್ಯಕ್ತಿಗಳ ಬಗ್ಗೆ ಇವತ್ತು ಒಂದಷ್ಟು ಬೆಳಕು ಚೆಲ್ಲುವಂತ ಕೆಲಸ SIT ಮಾಡಿದೆ. ನಾನು ಹೇಳುವಂಥದ್ದು 100ಕ್ಕೆ 100 SIT ಮುಖಾಂತರ ಇವತ್ತು ಎಲ್ಲ ವಿಚಾರಗಳು ಹೊರಗೆ ಬರಲಿಲ್ಲ. ಜಾಗತಿಕ ಮಟ್ಟದ ಷಡ್ಯಂತರ ಇವತ್ತು ಹೊರಗೆ ಬರಲಿಲ್ಲ. ಇದರ ಬಗ್ಗೆ ಈಗ ಕೇಂದ್ರ ಸರ್ಕಾರ NIA ಅನ್ನು ನೇಮಕ ಮಾಡುವ ಮುಖಾಂತರ, ರಾಜ್ಯ ಸರ್ಕಾರ ಅದಕ್ಕೆ ಪ್ರೋತ್ಸಾಹ ಕೊಡುವ ಮುಖಾಂತರ ಇನ್ನೊಮ್ಮೆ ಕೂಲಂಕುಷವಾಗಿ ಈ ಒಂದು ಧರ್ಮಸ್ಥಳದ ಬಗ್ಗೆ ಯಾರ್ಯಾರು ಇದ್ದಾರೆ, ಜಾಗತಿಕ ಮಟ್ಟದಲ್ಲಿ ಯಾರ್ಯಾರು ಷಡ್ಯಂತರವನ್ನು ಹೂಡಿದ್ದಾರೆ, ಸ್ಥಳೀಯ ಮಟ್ಟದಲ್ಲಿ ಯಾರಿದ್ದಾರೆ ಎನ್ನುವಂಥದ್ದನ್ನು ಇವತ್ತು ತನಿಖೆ ಮಾಡುವ ಮುಖಾಂತರ ಇವತ್ತು ಧರ್ಮಕ್ಷೇತ್ರ ಮತ್ತೊಮ್ಮೆ ಆ ಒಂದು ಪವಿತ್ರವಾದಂತಹ ಕ್ಷೇತ್ರ ಅಂತೇಳಿ
ತೋರಿಸಿಕೊಡುವಂತ ಕೆಲಸವನ್ನು ನಾವೆಲ್ಲ ಮಾಡಬೇಕಾಗಿದೆ. ಆ ಮುಖಾಂತರ ಇವತ್ತು ಒಂದು ಕ್ಷೇತ್ರಕ್ಕೆ ಅಪಮಾನ ಆದಾಗ, ಹಿಂದೂಗಳ ಮನಸ್ಸಿನ ಭಾವನೆಗೆ ಘಾಸಿಯಾದಾಗ ಇಡೀ ಹಿಂದೂ ಸಮಾಜ ಎದ್ದು ನಿಲ್ಲುವಂಥದ್ದು ಭಾರಿ ಅಪರೂಪ. ಆದರೆ ಮುಂದಿನ ದಿನಗಳಲ್ಲಿ ನಮ್ಮೂರಿನ ಕೋಟಿ ಚೆನ್ನ ಇರ್ಬೋದು, ದೇವಿ ಬೈದೇತಿ ಇರ್ಬೋದು, ನಮ್ಮ ಒಂದು ಗರಡಿ ಇರ್ಬೋದು, ನಮ್ಮ ಒಂದು ದೈವಸ್ಥಾನ ಇರ್ಬೋದು, ಇದಕ್ಕೂ ಅಪಚಾರ ಬರಲಿಕ್ಕೆ ಖಂಡಿತ ಇನ್ನೂ ಸಮಯ ದೂರ ಇಲ್ಲ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಅದಕ್ಕೆ ಬೇಕಾಗಿ ನಾವು ಇವತ್ತು ಎಚ್ಚೆತ್ತು ಈ ಹಿಂದೂ ಸಮಾಜ ನನ್ನ ನಂಬಿಕೆ, ನನ್ನ ಶ್ರದ್ಧೆ, ನನ್ನ ಭಕ್ತಿ ಇದನ್ನು ಮತ್ತೊಮ್ಮೆ ತೋರಿಸಿಕೊಡುವಂತ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಅದಕ್ಕಾಗಿ ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಮತ್ತು ಧರ್ಮಾಧಿಕಾರಿಗಳ ಮೇಲಿನ ಅವಹೇಳನ, ಖಂಡನೆ, ಆ ಒಂದು ಅಪಪ್ರಚಾರವನ್ನು ನಾವು ಖಂಡಿಸುವ ಜೊತೆಯಲ್ಲಿ ಮತ್ತೊಮ್ಮೆ ಹಿಂದೂ ಸಮಾಜ ಒಟ್ಟಾಗಿದೆ, ನಮ್ಮ ಧರ್ಮ ಕ್ಷೇತ್ರದ ರಕ್ಷಣೆಗಾಗಿ ನಾವು ಕಟಿಬದ್ಧರಾಗಿದ್ದೇವೆ ಎನ್ನುವಂತ ಸಂದೇಶವನ್ನು ಕೊಡುವ ಮುಖಾಂತರ ಈ ಒಂದು ಧರ್ಮ ಸಭೆ ಪುತ್ತೂರಿನ ಒಂದು ಇತಿಹಾಸದಲ್ಲಿ ಸರ್ವ ಧರ್ಮೀಯರನ್ನು, ಬಹುಶಃ ಸರ್ವ ಪಕ್ಷದವರನ್ನು ಒಟ್ಟು ಮಾಡಿ ಈ ಶ್ರೀ ಕ್ಷೇತ್ರ ಧರ್ಮಸ್ಥಳದ ನಮ್ಮೆಲ್ಲ ಬಂಧುಗಳು ಒಟ್ಟಾಗಿ ಒಂದು ಸಂದೇಶ ಕೊಡುವಂತ ಕೆಲಸವನ್ನು ಮಾಡಿದಿರಾ. ಅದಕ್ಕೆ ತಮ್ಮೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತನಾಡಿದ್ದೇನೆ. ಜೈ ಹಿಂದ್. ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮುಂದುವರಿಸಿದ ಶ್ರೀ 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 ರಾಜಶೇಖರಾನಂದ ಸ್ವಾಮೀಜಿಗಳು, ವಜ್ರದೇಹಿ ಮಠ, ಗುರುಪುರ ಇವರು ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಹತೋಬಾರ ಮಹಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿರುವ ಶ್ರೀ ಪಂಚುಗುಡ್ಡೆ ಈಶ್ವರ ಭಟ್ ಇವರು ಮಾತನಾಡುವಂತೆ ಕೋರಿಕೆ. ಶ್ರೀ ಮಹಾಲಿಂಗೇಶ್ವರ ದೇವರಿಗೆ ಸಾಷ್ಟಾಂಗ ನಮಸ್ಕರಿಸುತ್ತಾ, ಸ್ವಾಮೀಜಿಯವರ ಆಶೀರ್ವಾದವನ್ನು ಬೇಡುತ್ತಾ, ಇಲ್ಲಿರುವ ಎಲ್ಲ ಭಕ್ತಾದಿಗಳಿಗೆ ನಮನಗಳನ್ನು ಸಲ್ಲಿಸುತ್ತಾ, ಈ ಕಾರ್ಯಕ್ರಮದ ವೇದಿಕೆಯಲ್ಲಿರುವ ಗಣ್ಯರೇ, ಇಲ್ಲಿ ಸೇರಿದ ಬಂಧು ಮಿತ್ರರುಗಳಿಗೆ, ಪತ್ರಿಕಾ ಮಾಧ್ಯಮದವರೇ, ಒಂದು ವಾರದ ಹಿಂದೆ ನನ್ನ ಸಹಕಾರಿ ಬಂಧು ಶಶಿಕುಮಾರ್ ರವಿಯವರು ಹೇಳಿದರು, ಧರ್ಮಸ್ಥಳದ ಬಗ್ಗೆ ಇಲ್ಲಿ ಒಂದು ಕಾರ್ಯಕ್ರಮ ಕೊಡ್ತೇವೆ, ಬೆಂಬಲ ನೀಡಬೇಕಂತೇಳಿ. ಬಂಧುಗಳೇ, ನಮ್ಮ ಹಿಂದೂ ಸಮಾಜದಲ್ಲಿ ಎಷ್ಟೋ ಸಂಘಟನೆಗಳಿರಬಹುದು, ಆದರೆ ಇಲ್ಲಿಗೆ ಬರುವಾಗ ಎಲ್ಲರೂ ನಾವು ಮಹಾಲಿಂಗೇಶ್ವರ ದೇವರ ಭಕ್ತರಂತ ಹೇಳಿಸಿ, ಮಹಾಲಿಂಗೇಶ್ವರ ದೇವರ ಚಾಕ್ರಿಗಿರುವರು, ಇದಕ್ಕೆ ನಾವು ಸಂಪೂರ್ಣ ಬೆಂಬಲ ನೀಡಿದ್ದೇವೆ ಅಂತ ಹೇಳುವ ಮಾತನ್ನು ನಾನು ಹೇಳಿದೆ. ಅಲ್ಲದೆ ಈ ಕಾರ್ಯಕ್ರಮಕ್ಕೆ ನಾವು ಸಂಪೂರ್ಣ ಬೆಂಬಲವನ್ನು ಕೂಡ ನೀಡಿದ್ದೇವೆ. ಇವತ್ತು ಬೆಳಿಗ್ಗೆ ಶಶಿಕುಮಾರ್ ಅವರು ತುಪ್ಪದ ದೀಪ ಉರಿಸುವ ಮುಖಾಂತರ ಸಂಘಟಕರೆಲ್ಲರೂ ಸೇರಿ ಮಹಾಲಿಂಗೇಶ್ವರ ದೇವರಿಗೆ ಪ್ರಾರ್ಥನೆಯನ್ನು ಮಾಡಿ ಈ ಕಾರ್ಯಕ್ರಮವನ್ನು ನಾವು ಇವತ್ತು ಪ್ರಾರಂಭಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ಸರಿಯಾಗಿ SIT ತನಿಖೆ ಆಗಬೇಕು, ಸೌಜನ್ಯಗಳಿಗೆ ನ್ಯಾಯ ಸಿಗಬೇಕು, ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ನಿಲ್ಲಬೇಕು, ಹಾಗೆ ಧರ್ಮಾಧಿಕಾರಿಯವರ ಬಗ್ಗೆ ಆದ ಅಪಪ್ರಚಾರ ಕೂಡ ನಿಲ್ಲಬೇಕು, ಇಡೀ ಮಾನವ ಕುಲಕ್ಕೆ ನೆಮ್ಮದಿಯ ವಾತಾವರಣ ಸೃಷ್ಟಿಯಾಗಬೇಕೆಂಬುದೇ ನನ್ನ ಮೂಲ ಉದ್ದೇಶ. ಹಾಗೆ ಇಲ್ಲಿ ಎಲ್ಲ ಭಕ್ತರಿಗೆ ನಾವು ಇವತ್ತು ಅನ್ನಪ್ರಸಾದದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಎಲ್ಲರೂ ಕೂಡ ಸ್ವೀಕರಿಸಿಕೊಂಡು ಹೋಗಬೇಕು. ನಿಮಗೆಲ್ಲರಿಗೂ ದೇವರು ಆರೋಗ್ಯ, ಭಾಗ್ಯ, ನೆಮ್ಮದಿಯ ಜೀವನವನ್ನು ಕರುಣಿಸಲೆಂದು ಆ ಮಹಾಲಿಂಗೇಶ್ವರ ದೇವರ ಹತ್ರ ನಾನು ಪ್ರಾರ್ಥಿಸುತ್ತಾ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರುತ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕೃತಜ್ಞತೆಗಳು ಪಂಚುಗುಡ್ಡೆ ಈಶ್ವರ ಭಟ್ ಇವರಿಗೆ. ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡುವವರಿದ್ದಾರೆ ಶ್ರೀ 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 ರಾಜಶೇಖರಾನಂದ ಸ್ವಾಮೀಜಿ, ವಜ್ರದೇಹಿ ಮಠ, ಗುರುಪುರ ಇವರು. ಹರಿ ಓಂ. ನತೋಸ್ಮಿಹಂ ತ್ವಾಕಿಲ ಹೇತುಂ ನಾರಾಯಣಂ ಪೂರುಷಮಾದ್ಯಮವ್ಯಯಂ ಯನ್ನಾಭಿಜಾತಾದರವಿಂದ ಕೋಶಾತ್ ಬ್ರಹ್ಮಾವಿರಾಸೀದ್ಯತ ಯೇಷ ಲೋಕಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಯತ್ರ ಯತ್ರ ರಘುನಾಥಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಭಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ. ಅನಬಧ್ಯಾತ್ಮಚಾರಿತ್ರ್ಯಂ ವಾದಿಖದ್ಯೋತ ಭಾಸ್ಕರಂ ವಿದ್ಯಾಮಾನ್ಯ ಗುರುಂ ವಂದೇ ವಿದ್ಯಾವಿದ್ಯೋತ ಭಾಸ್ವರಂ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಹರಿಗುರುಭ್ಯೋಂ ನಮಃ. ಎಲ್ಲರೂ ಮಾತಾಡಿದ್ದಾರೆ. ರಾಜಕಾರಣಿಗಳಿಂದ ಹಿಡಿದು ಧಾರ್ಮಿಕ ವ್ಯವಸ್ಥೆಯ ಒಳಗಿರುವವರೆಲ್ಲರೂ ಮಾತಾಡಿದ ಮೇಲೆ ನಮಗೆ ಉಳಿದದ್ದು ಒಂದೇ ವಿಷಯ. ಧರ್ಮಸ್ಥಳದ ವಿಷಯವಾಗಿ ನೆರೇಟಿವನ್ನು ಬಿಂಬಿಸ್ತಾ ಇದ್ದಾರಲ್ಲ, ಈ ನೆರೇಟಿವನ್ನು ಬಿಂಬಿಸಿ ನಾವು ಮಾತಾಡುವಾಗ
ಚತುದಾನದ ಬಗ್ಗೆ ಮಾತಾಡಿದರು. ನಾವು ಎಲ್ಲಿಯಾದರೂ ಆ ನೆರೇಟಿವಿನ ಎದುರು ಈ ಚತುದಾನದ ಬಗ್ಗೆ, ಧರ್ಮಸ್ಥಳ ಮಾಡಿರುವಂತಹ ಇಷ್ಟು ಕಾರ್ಯಗಳ ಬಗ್ಗೆ, ಅಥವಾ ಧರ್ಮಾಧಿಕಾರಿಗಳು ಮಾಡಿದ ಒಳ್ಳೆಯ ಸತ್ಕರ್ಮದ ಬಗ್ಗೆ ಮಾತಾಡಿದರೆ, ಈ ನೆರೇಟಿವ್ ಡೆವಲಪ್ಮೆಂಟ್ ಮಾಡುವವರು ಇದ್ದಾರಲ್ಲ, ಅವರು ಕೇಳೋದು ನೀವು ಅತ್ಯಾಚಾರದ ಬಗ್ಗೆ ಯಾಕೆ ಮಾತಾಡಲ್ಲ ಅಂತ. ನಾವು ತುಂಬ ವಿಷಯಗಳನ್ನು ಅಧ್ಯಯನ ಮಾಡಿ, ದೊಡ್ಡ ದೊಡ್ಡ ನ್ಯಾಯವಾದಿಗಳನ್ನು ಸಂಪರ್ಕ ಮಾಡಿ, ಅಲ್ಲಿ ನಡೆದಿರುವಂಥ ವಿಷಯಗಳನ್ನು ಗಮನಿಸಿಕೊಂಡು, ಅದಲ್ಲದೆ ಒಂದಿಬ್ಬರು ನಿವೃತ್ತ ನ್ಯಾಯಾಧೀಶರ ಕಡೆಗೂ ಬೊಟ್ಟು ಮಾಡಿ ಅವರ ಕಡೆಯಲ್ಲೂ ಆ ವಿಷಯಗಳನ್ನು ಚಿಂತನೆ ಮಾಡಿ, ಇದರಲ್ಲಿ ಏನು ಸತ್ಯ ಇದೆ, ನಾವು ಧಾರ್ಮಿಕವಾಗಿರುವವರು, ಧರ್ಮ ಎನ್ನುವುದರ ಬಗ್ಗೆ ನಾವು ಯಾವಾಗಲೂ ಘಂಟಾಘೋಷವಾಗಿ ತುದಿಕಾಲಲ್ಲಿ ನಿಲ್ಲುವವರು, ನಾವು ಕಾನೂನನ್ನು ಅರಿತುಕೊಳ್ಳುವುದು ಹೇಗೆ ಅಂತ ತಿಳುವಳಿಕೆ ಮಾಡಿಕೊಂಡು ಈ ಕೇಸಿನ ಬಗ್ಗೆ ತುಂಬ 3 ತಿಂಗಳು ಎಡೆಬಿಡದೆ ಆ ವಿಷಯವನ್ನು ಸಂಗ್ರಹ ಮಾಡಿ, ನಮ್ಮಲ್ಲಿ ಇಷ್ಟು ದಪ್ಪ ಫೈಲ್ ಇದೆ, ಇದನ್ನೆಲ್ಲ ಅಧ್ಯಯನ ಮಾಡಿ ಯಾವಾಗ ನಮ್ಮ ಮನಸ್ಸಿಗೆ ಇದು ಸತ್ಯ ಅಂತ ಗಮನಕ್ಕೆ ಬಂತು, ಆವಾಗ ಧರ್ಮಸ್ಥಳದ ಹೋರಾಟಕ್ಕೆ ನಾವು ಧುಮುಕಿದೆವು. ನಾವೇನು ಮಾತಾಡಿಲ್ಲ. ಹೋರಾಟಗಾರರ ಬಗ್ಗೆ ಈಗ ಕೇಶವ ಬೆಳಾಲ್ ಅವರು ಮಾತಾಡಿದ್ರಲ್ಲ, ನಾವೇನು ಮಾತಾಡಿಲ್ಲ. ನಾವು ಒಂದು ಮಾತು ಮಾತ್ರ ಹೇಳಿದ್ದು. ಏನು ಹೇಳಿದ್ದು ಗೊತ್ತಾ? ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ನಗತಾ ಇದ್ದಾರೆ. ಅವರ ನಗು ಇದೆಯಲ್ಲ, ಯಾರೆಲ್ಲ ಇದರಲ್ಲಿ ಸುಳ್ಳನ್ನು ಕ್ರಿಯೇಟಿವ್ ಮಾಡಿ ಕ್ಷೇತ್ರಕ್ಕೆ ಅಪಚಾರ ತರ್ತಾ ಇದ್ದಾರಲ್ಲ, ಅವರೆಲ್ಲರಿಗೆ ಮಾತ್ರ ಮುಂದಿನ ದಿನಗಳಲ್ಲಿ ಈ ನಗು ನೋವಾಗಿ ಪರಿಣಮಿಸ್ತದೆ ಅಂತ ಇಷ್ಟೇ ಹೇಳಿದ್ದು, ಬೇರೇನು ಹೇಳಿಲ್ಲ. ಅವರು ಎಚ್ಚರಿಕೆ ಮಾಡಿಕೊಳ್ತಿದ್ರೆ ನಮ್ಮ ಅದೇ ಮಾತು ಸಾಕಿತ್ತು. ಯಾಕೆ ಗೊತ್ತಾ? ನಾವು ಧರ್ಮವನ್ನು ತುಂಬ ಆತುಕೊಂಡು ಬಂದವರು. ನಾವು ಧರ್ಮ ಎನ್ನುವುದಕ್ಕೆ ಯಾವುದೇ ರೀತಿಯ ಕಳಂಕ ಬರಬಾರದು ಅಂತ ನಂಬಿಕೊಂಡು ಬಂದ ಸಂತ ನಾವು. ಹಾಗಿರುವುದರಿಂದ ಗಟ್ಟಿ ಧ್ವನಿಯಲ್ಲಿ ಹೇಳಿದ್ದೇವೆ, ಮಾಡಬೇಡಿ, ಒಳ್ಳೆಯದಲ್ಲ ಇದು. ನಿಮ್ಮ ಸ್ವಾರ್ಥಕ್ಕಾಗಿ, ನಿಮ್ಮ ಆಸಕ್ತಿಗಾಗಿ, ನಿಮ್ಮ ಜೀವನದ ಉದ್ಧಾರಕ್ಕಾಗಿ ಒಂದು ಕ್ಷೇತ್ರವನ್ನು ಬಲಿ ಕೊಡುವುದು ಒಳ್ಳೆಯದಲ್ಲ. ನಾವು ತುಂಬ ಶಿಕ್ಷಣ ಸಂಸ್ಥೆಗಳಿಗೆ ಹೋಗ್ತೇವೆ, ನಮ್ಮಲ್ಲೂ ತುಂಬ ಮಕ್ಕಳಿದ್ದಾರೆ. ಆ ಮಕ್ಕಳು ಬಂದು ನಮ್ಮಲ್ಲಿ ಕೇಳೋದು, ಸ್ವಾಮೀಜಿ ಯಾವಾಗ ನೀವು ಸೌಜನ್ಯನಿಗೆ ನ್ಯಾಯ ತೆಗೆಸಿಕೊಡ್ತೀರಿ ಅಂತ. ಈ ಮಕ್ಕಳು ಏನು PUC ಓದುವ, ಒಬ್ಬ 10th ಓದುವ, MBA ಓದುವ ಮಕ್ಕಳು ನಮ್ಮಲ್ಲಿ ಬಂದು ಕೇಳೋದು. ನಾವು ಆ ಮಾತಿಗೆ ಒಂದೇ ಹೇಳಿದೆವು, ಸರಿ ಮಕ್ಕಳೇ, ನ್ಯಾಯ ಕೊಡಬೇಕು. ಹೆಂಗೆ ಕೊಡಬೇಕು ಒಂದು ಹೇಳ್ತೀರಾ? ಆವಾಗ ಅವರು ಹೇಳಿದರು, ನ್ಯಾಯ ಕೊಡಬೇಕಾದ್ದು ನ್ಯಾಯಾಲಯ, ಅದು ನಮಗೆಲ್ಲ ಗೊತ್ತಿದೆ ಅಂತ ಅಂದರು ಅವರು. ನೋಡಿ, ಕಾನೂನಿನ ಬಗ್ಗೆ ಅರಿವಿದೆ ಆ ಮಕ್ಕಳಿಗೆ. ನೀವು ಹೇಳಿದ ಕೂಡಲೇ ನ್ಯಾಯ ಅಂತ ಆಗೋದಿಲ್ಲ ಅಂತಂದರು. ಹೌದಲ್ಲ? ನಾವೆಲ್ಲ ಒಂದು ಕೆಲಸ ಮಾಡೋಣ, ನಾಳೆಯಿಂದಲೇ ಮಾಧ್ಯಮಗಳಲ್ಲಿ ಮಾತಾಡೋಣ. ಏನು, ಸೌಜನ್ಯನ ಮನೆಯ ತಾಯಿ ಇದ್ದಾರಲ್ಲ, ಇಲ್ಲೂ ಬಂದಿರ್ಬೋದು ಅವರು. ಆ ತಾಯಿ ಸರಗೊಡ್ಡಿ ನಿಮ್ಮಲ್ಲೆಲ್ಲ ಕೇಳಿದ್ರು, ನೋಡಿ ನನಗೆ ನ್ಯಾಯ ಕೊಡಿ ಅಂತ ಹೇಳಿ ಕೇಳಿದ್ರಲ್ಲ. ಆ ಕೆಲಸದ ಜೊತೆಗೆ ಅವರು ಸುಪ್ರೀಂ ಕೋರ್ಟಿಗೆ ಒಂದು ಮೂಗರ್ಜಿ ಹಾಕ್ತಿದ್ರೆ ನ್ಯಾಯ ಸಿಗ್ತಿತ್ತಲ್ಲ. ಇದರ ಬಗ್ಗೆ ಯಾರೂ ಹೇಳಲೇ ಇಲ್ಲ. ಸುಪ್ರೀಂ ಕೋರ್ಟಿಗೆ ಅವರಿಗೆ ಮಾತ್ರ ಅಧಿಕಾರ ಇರೋದು ಹೋಗಲಿಕ್ಕೆ, ನನಗೆ ಅಧಿಕಾರ ಇಲ್ಲ. ನಾವು ಸುಪ್ರೀಂ ಕೋರ್ಟಿಗೆ ಹೋದರೆ ಸುಪ್ರೀಂ ಕೋರ್ಟ್ ಕೇಳತ್ತೆ, ನೀವು ಯಾರು, ನಿಮ್ಗೆ ಇದರಲ್ಲಿ ಏನು ಕುತೂಹಲ, ನಿಮ್ಮಲ್ಲಿ ಏನು ಡಾಕ್ಯುಮೆಂಟ್ ಇದೆ, ನಿಮ್ಮಲ್ಲಿ ಏನು ಸಾಕ್ಷಿ ಇದೆ ಅಂತ ನಮ್ಮಲ್ಲಿ ಕೇಳ್ತಾರೆ. ನಮ್ಮಲ್ಲಿ ಏನು ಸಾಕ್ಷಿ ಇಲ್ಲ. ಆದರೆ ನಮ್ಗೆ ಆದ ನೋವೇನು ಗೊತ್ತಾ? ಧರ್ಮಸ್ಥಳದಲ್ಲಿರುವಂತಹ ನಂಬಿಕೆ ತಲೆ ತಲಾಂತರಗಳಿಂದ ಅಣ್ಣಪ್ಪ ಇದ್ದಾನೆ, ತಲೆ ತಲಾಂತರಗಳಿಂದ ಮಂಜುನಾಥ ಮಣ್ಣಿನಲ್ಲಿ ಇದ್ದಾನೆ. ಆದರೆ ಆ ಮಂಜುನಾಥನನ್ನು ಸುಳ್ಳು ಅಂತ ಹೇಳಿಸಿಕೊಳ್ಳಿಕ್ಕೆ ಒಂದು ಡಂಗುರ ಹೊಡೆಸಿದ್ರಲ್ಲ, ಅಣ್ಣಪ್ಪ ಅಲ್ಲಿಲ್ಲ ಎನ್ನುವ ಡಂಗುರ ಹೊಡೆಸಿದ್ರಲ್ಲ, ಇದರ ಬಗ್ಗೆ ಹಿಂದೂ ಸಮಾಜ ಎಚ್ಚೆತ್ತುಕೊಳ್ಳೇ ಇಲ್ಲ. ಯಾಕೆ ಗೊತ್ತಾ? ನಾಳೆ ನಮ್ಮ ವೇದಿಕೆಯಲ್ಲಿರುವ ಯಾರಾದ್ರ ಬಗ್ಗೆ ಒಬ್ಬ ಬೀದಿ ಬದಿಯಲ್ಲಿ ನಿಂತುಕೊಂಡು ಅವರು ಹೀಗಂತೆ ಅಂತ ಹೇಳಿದ್ರೆ ಸಾಕು, ಆ ದಿಪ್ಪೋಡು ಅವ ಅಂದಿಪ್ಪು ಅಕಲ್ಪಾತಿಯರು ಬೇರು, ಮೊಕಲ್ಪಾತಿಯರು ಬೇರು, ಅವ ಆದಿಪ್ಪು ಅಂತ ಹೇಳುವ ಜನ ನಾವು. ನೋಡಿ, ಈ ವೇದಿಕೆಯಲ್ಲಿ ಸರ್ವ ಪಕ್ಷವೂ ಇದೆ, ವೇದಿಕೆ ಎದುರುಗಡೆ ಸರ್ವ ಮತದವರು ಇದ್ದಾರೆ. ಕೇವಲ ಹಿಂದೂಗಳು ಮಾತ್ರ ಇರೋದಲ್ಲ, ಸರ್ವ ಜನಗಳು ಇದ್ದಾರೆ. ಆದರೆ
ಅವರವರ ಸ್ಥಿತಿಯಲ್ಲಿ ಬಂದಾಗ ಅವರು ಯಾರನ್ನು ಬಿಟ್ಟುಕೊಳ್ಳುವುದಿಲ್ಲ. ಆದರೆ ನಾವು ನಮ್ಮ ಹತ್ತಿರ ಇರುವಂಥ ಈಶ್ವರ ಭಟ್ರನ್ನೇ ಬಿಟ್ಟುಕೊಡ್ತೇವೆ, ನಮ್ಮ ಹತ್ತಿರ ಇರುವಂಥ ನಳಿನ್ ಕುಮಾರ್ ಕಟೀಲ್ ಅವರನ್ನು ಬಿಟ್ಟುಕೊಡ್ತೇವೆ. ಇಂಥ ದಾರ್ಷ್ಟ್ಯಕ್ಕೆ ಯಾಕೆ ನಾವು ಬೆಳೀತೇವೆ? ನಮ್ಮ ಮನೆಯವರ ಬಗ್ಗೆ ಸಂಶಯ ಬಿತ್ತಿಸಿದಾಗ ನಾವು ಆ ಸಂಶಯವನ್ನು ಹೇಗೆ ಹೋಗಲಾಡಿಸಬೇಕು? ನಮ್ಮ ನಂಬಿಕೆಯಂತೆ. ನಮ್ಮ ಅಮ್ಮ ಹೇಳಿದ್ಲಲ್ಲ, ಇದು ನಿನ್ನ ಅಪ್ಪ ಅಂತ, ಮತ್ತೆ ಯಾಕೆ ಸಂಶಯ ಅದರ ಮೇಲೆ? ನಮ್ಮ ಅಮ್ಮನ ಮೇಲೆ ನಮ್ಗೆ ನಂಬಿಕೆ ಇದೆಯಲ್ಲ, ಸಾಕಲ್ಲ. ಈ ವಿಷಯವನ್ನು ನಾವು ಧರ್ಮಸ್ಥಳದ ಜೊತೆ ನಾವು ನಡೆಸಿಕೊಳ್ಬೇಕಿತ್ತು, ನಡೆಸಿಕೊಳ್ಳಿಲ್ಲ. ಇಲ್ಲದಿದ್ದರೆ ನೀವೊಂದು ನೋಡಿ, ಯಾರೋ ಒಬ್ಬ ದೂತ ಅಂತ ಬಂದನಲ್ಲ, ಹೆಸರು ದೂತ, ಯೂಟ್ಯೂಬಲ್ಲಿ ಬಂದಲ್ಲ, ಏನು ನೆರೇಟಿವ್ ಕ್ರಿಯೇಟ್ ಮಾಡಿಬಿಟ್ಟ. ಎಷ್ಟು ಮಿಲಿಯ ಸಂಖ್ಯೆ ತನಿಖೆ ಆಯ್ತಾ? ಇವತ್ತು ತನಿಖೆ ಆಗ್ತಾ ಇರೋದು. ಇವತ್ತು ಅಲೆದಾಡ್ತಾ ಇದ್ದಾನೆ, ಫೈಲನ್ನು ಹೊತ್ತುಕೊಂಡು ಅಲೆದಾಡ್ತಾ ಇದ್ದಾನೆ. ಎಲ್ಲಿವರೆವಿಗೆ ಅಂದರೆ, ನಾಳೆ ಬಾ ಅಂತ ಹೇಳಿದರೆ ನನಗೆ ಜ್ವರ ಅಂತ ನಾವು. ಅಂದರೆ ತನಿಖೆ ಯಾವ ಮಟ್ಟಕ್ಕಿದೆ ಅಂತ ಯೋಚನೆ ಮಾಡಿ. SIT ಯಾವ ರೀತಿಯಲ್ಲಿ ಆ್ಯಕ್ಷನ್ ತಗೊಂಡಿದೆ ಅಂತ ಒಮ್ಮೆ ಯೋಚನೆ ಮಾಡಿ. ಕಣ್ಣು ಮುಚ್ಚಿ ತೆರೆಯುವುದರೊಳಗಿದೆ ಎಲ್ಲ ಆಗುವುದಿಲ್ಲ. ಯಾಕೆ ಗೊತ್ತಾ? ಬಹಳ ವರ್ಷಗಳಿಂದ ಈ ನೆರೇಟಿವನ್ನು ಸಮಾಜದಲ್ಲಿ ಬಿತ್ತುತ್ತಾ ಬಂದಿದ್ದಾರೆ, ಕೇವಲ ಒಂದು ಮಗುವಿನ ವಿಷಯಕ್ಕಾಗಿ. ಆ ಮಗುವಿಗೆ ನ್ಯಾಯ ಸಿಗಬೇಕು ಅಂತಲೇ ತಾನೇ ಶಾಸಕರಾದಿಯಾಗಿ, ಮಾಜಿ ಸಂಸದರಾದಿಯಾಗಿ ಎಲ್ಲರೂ ಮಾತಾಡಿದ್ದು ಆ ಮಗುವಿಗೆ ನ್ಯಾಯ ಸಿಗಬೇಕು ಅಂತಲೇ ಕಡೆಗೆ ಹೇಳಿದ್ದಲ್ಲ. ಇದೊಂದು ಮಾತು ಎಲ್ಲ ಕಡೆ ಇದೆ. ನೀವು ಏನು ಮಾತಾಡಿ, ಆ ಮಗುವಿಗೆ ಒಂದು ನ್ಯಾಯ ತೆಗೆಸಿಕೊಡಿ ಅಂತ ಮಾತಾಡಬೇಕು. ಅಲ್ಲಿಂದಲೇ ಶುರುವಾಗುವುದು ಈ ವಿಷಯ. ಧರ್ಮಸ್ಥಳದ ವಿಷಯ ಶುರುವಾಗುವುದು ಎಲ್ಲಿಂದ ಗೊತ್ತಾ? ಆ ಮಗುವಿಗೆ ಒಂದು ನ್ಯಾಯ ಸಿಗಬೇಕು ಅಂತಲೇ ಶುರುವಾಗುವುದು. ಇಲ್ಲರ ಆ ಮಾತಿಗೆ ಬೆಲೆನೇ ಇಲ್ಲ. ಆ ಮಟ್ಟಕ್ಕೆ ಈ ಕಳಂಕ ತಂದಿಟ್ಟಿದ್ದಾರೆ. ಇನ್ನೂ ನಾವು ಎಚ್ಚೆತ್ತುಕೊಳ್ಳಿಲ್ಲ, ಇನ್ನೂ ನಾವು ಇದರ ಬಗ್ಗೆ ಮಾತಾಡಲಿಲ್ಲ ಅಂತಲ್ಲ. ಆದರೆ ಇದರಲ್ಲಿ ಆಗ್ತಾ ಇರುವ ತಂತ್ರ ಯಾವುದು ಗೊತ್ತಾ? ಅನಗತ್ಯವಾಗಿ ಬೆಳೆಯುವಂತಹ ನಂಬಿಕೆ ಇಲ್ಲದವರ ಕಾಟ. ಅವರಿಗೆ ದೇವಸ್ಥಾನದಲ್ಲಿ ನಂಬಿಕೆ ಇಲ್ಲ, ಅವರಿಗೆ ನಮ್ಮ ಧರ್ಮದ ಮೇಲೆ ನಂಬಿಕೆ ಇಲ್ಲ. ಅವರು ಶ್ರೀರಾಮನನ್ನು ಟೀಕೆ ಮಾಡಿದವರು, ಶ್ರೀಕೃಷ್ಣನನ್ನು ಟೀಕೆ ಮಾಡಿದವರು, ಕೃಷ್ಣನೇ ಇಲ್ಲ ಅಂತ ಹೇಳಿದವರು. ಅಂಥವರೆಲ್ಲ ಹೇಳುವುದನ್ನು ಕೇಳಿಕೊಂಡು ನಾವು ಬದುಕ್ತಾ ಇದ್ದೇವೆ ಅಂತ ಹೇಳಿದರೆ ತುಂಬ ನಾಚಿಕೆಗೇಡಿನ ಸಂಗತಿ ಇದು. ಇದು ಕೇವಲ ಧರ್ಮಸ್ಥಳ ಕರ್ನಾಟಕಕ್ಕೆ ಉಳಿಯಲಿಲ್ಲ, ಅದು ಜಗತ್ತಿಗೆ ಉಳಿದಿದೆ. ಈ ವಿಷಯವನ್ನು ಜಗತ್ತಿಗೆ ತಗೊಂಡೋದ್ರು ನೋಡಿ. ಎಲ್ಲಿವರೆವಿಗೆ ಆ ನೆಗೆಟಿವ್ ಕ್ರಿಯೇಟ್ ಮಾಡಿಕೊಂಡು, ನೆರೇಟಿವನ್ನು ಬೆಳೆಸಿಕೊಂಡು ಇಡೀ ಜಗತ್ತಲ್ಲಿ ಕಾಲಿಲ್ಲದ ಕಾಲುಗಳನ್ನು ಸೃಷ್ಟಿ ಮಾಡಿ, ಕಣ್ಣಿಲ್ಲದ ಕಣ್ಣುಗಳನ್ನು ಸೃಷ್ಟಿ ಮಾಡಿ, ಕೈಯಿಲ್ಲದ ಕೈಗಳನ್ನು ಸೃಷ್ಟಿ ಮಾಡಿ ಜಗತ್ತಿನಾದ್ಯಂತ ತಗೊಂಡು ಹೋದ್ರಲ್ಲ. ನಾವು ಈಗಲೂ ದುರ್ದೈವ ಜನಾಗ್ರಹ ಸಭೆ ಮಾಡಿ ಮಾತಾಡುವ ಸ್ಥಿತಿ ಬಂತಲ್ಲ ನಮಗೆ. ಯೋಚನೆ ಮಾಡಬೇಕು ತಾನೇ. ನಮ್ಮ ಎದುರುಗಡೆ ಒಂದು ಹಿರಿಯ ಜೀವ ಇದೆ. ಆದರ್ಶ ಆಸ್ಪತ್ರೆಯ ಒಬ್ಬ ತಜ್ಞ ವೈದ್ಯರು, ಆದರ್ಶ ಆಸ್ಪತ್ರೆಯನ್ನು ಬೆಳೆಸಿದವರು ನಮ್ಮ ಎದುರುಗಡೆ ಇದ್ದಾರೆ. ಡಾಕ್ಟ್ರು ಪುತ್ತೂರಿನ ಮುತ್ತು ಅಂತ ಕರೆಸಿಕೊಂಡವರು. ಪ್ರಾಯ ಎಷ್ಟಾಯ್ತು ನೋಡಿ ಅವರಿಗೆ. ಆ ಪ್ರಾಯವನ್ನು ಲೆಕ್ಕಿಸದೆ ಈ ವೇದಿಕೆಗೆ ಬರುವಂಥ ಒಂದು ಸ್ಥಿತಿಯನ್ನು ಅವರಿಗೆ ತಂದೊಡ್ಡಿದ್ದೇವಲ್ಲ, ನಾವು ಎಂಥ ಜನಗಳಿರ್ಬೋದು ಒಮ್ಮೆ ಯೋಚನೆ ಮಾಡಿ. ವೀರೇಂದ್ರ ಹೆಗಡೆಯವರ ಪ್ರಾಯ ಎಷ್ಟು? ಸುಮಾರು 55 ವರ್ಷ ಸಮಾಜದ ಕಲ್ಪನೆಯನ್ನು ಇಟ್ಟುಕೊಂಡು ಸಮಾಜಕ್ಕೆಲ್ಲವನ್ನು ಹಂಚುತ್ತಾ ಬಂದ್ರಲ್ಲ ಪುಣ್ಯ ಜೀವ. ಇವತ್ತಿಗೆ ಕೆಸರರ ಚಾಟವನ್ನು ಅವರ ಮೇಲೇನೆ ಮಾಡುವಾಗ ನಾವು ನಂಬಿ ಕೆಟ್ಟವಲ್ಲ ಆಗಿರ್ಬೋದು ಅಂತ. ಈ ದುಸ್ಥಿತಿಗೆ ನಾವು ಬಂದು ನಿಲ್ಲಬೇಕಿತ್ತ? ನಮಗೆ ನಮ್ಮ ಮೇಲೇ ಸಂಶಯ ಇರುವುದರಿಂದ ನಾವು ಬೇರೆಯವರ ಮೇಲೆ ಸಂಶಯವನ್ನು ಬಿತ್ತುತ್ತಾ ಬರ್ತೇವೆ. ನಾವು ಬಿಡಬೇಕಾದ್ದು ನಮ್ಮ ಮೇಲಿನ ಸಂಶಯವನ್ನು. ನಮಗೆ ದೃಢ ಇರಬೇಕು, ನಮಗೆ ಗಟ್ಟಿ ಇರಬೇಕು. ನಾವು ಈ ವಿಷಯಕ್ಕೆ ಇಳಿಯುವಾಗ ನಮಗೆ ಬಂದ ಫೋನ್ ಕರೆಗಳು ಎಷ್ಟು ಗೊತ್ತಾ? ಸಹಸ್ರಾರು, ಲೆಕ್ಕ ಇಲ್ಲ. ಎಲ್ಲರೂ ಅಂದುಕೊಂಡ್ರು ವಜ್ರದೇವಿ ಸ್ವಾಮಿಲಿ ಪೋಯರಂತ ಹೇಳಿಕೊಂಡ್ರು. ತುಂಬ ಸ್ವಾಮಿಗಳು ನಮ್ಮನ್ನು ಪ್ರಶ್ನೆ ಮಾಡಿದ್ರು, ಯಾಕೆ ನಿಮಗೆ ಬೇಕಿತ್ತಿದು ಅಂತ. ಆಗ ಒಂದೇ ಮಾತು ಹೇಳಿದ್ದೇವೆ, ನಾವು ಸತ್ಯದ ಪರವಾಗಿರುವವರು, ನಾವು ಧರ್ಮದ ಪರವಾಗಿರುವವರು. ಸತ್ಯ ಮತ್ತು ಧರ್ಮಕ್ಕೆ ಎಳ್ಳಿನಿತು ಲೋಪ ಬಂದರೆ 1 ಇಂಚು ಕೂಡ ನಾನು ಸುಮ್ಮನಿರಲ್ಲ. ಯಾರನ್ನು ಪ್ರಶ್ನೆ ಮಾಡಲಿಕ್ಕೆ ನಾನು ಅರ್ಹನಿದ್ದೇನೆ. ನನಗೆ ಸರ್ಕಾರ ಇನ್ನೊಂದು ಮತ್ತೊಂದು ಯಾವುದು ಲೆಕ್ಕ ಇಲ್ಲ ಅಂತ ಹೇಳಿದ ಒಬ್ಬ ಸಂತ ನಾನು. ಹಾಗಾಗಿ ನೀವು ಎಲ್ಲರೂ ಕೂಡ ಆ ಮಟ್ಟಕ್ಕೆ ಬರಬೇಕು. ಈಗ ಇನ್ನೂ ನೆರೇಟಿವ್ಗಳನ್ನು ಕ್ರಿಯೇಟ್ ಮಾಡ್ತಾರೆ. ಇದು ಇಲ್ಲಿಗೆ ನಿಲ್ಲಲ್ಲ, ಮುಂದೆಯೂ ಶುರುವಾಗತ್ತೆ. ಈಗ ಇನ್ನೊಂದು ಅಂಕಣ ಶುರುವಾಯಿತು. ಯಾರೋ ಒಬ್ಬಳು ಮಾಸ್ಕ್ ವುಮೆನ್ ಬಂದಿದ್ದಾಳೆ. ಈಗ ಮಾಸ್ಕ್ ಮೆನ್ನಿನ ಚರಿತ್ರೆ ಮುಗಿಯಿತು, ಈಗ ಮಾಸ್ಕ್ ವುಮೆನ್ ಒಬ್ಬಳು ಬಂದಿದ್ದಾಳೆ.
ಎಲ್ಲೆಲ್ಲ ಇವುಗಳಿದ್ದುವ ದೇವರಿಗೆ ಗೊತ್ತು. ಯಾವ ಕೇಶವ ಬೆಳಾಲರು ಹೇಳಿದ್ರಲ್ಲ ಮೇಲೆ ಎಲ್ಲ ಕಾಡುಗಳಿದ್ದಾವೆ ಅಂತ, ಆ ಯಾವ ಕಾಡುಗಳಲ್ಲೆಲ್ಲ ಇವುಗಳು ಅವಿತು ಕುಳಿತುಕೊಂಡಿದ್ದವ ಇಲ್ಲಿವರೆವಿಗೆ ಆಶ್ಚರ್ಯ ಅಂತ ಅನ್ನಿಸ್ತದೆ. ಹಾಗಿರುವುದರಿಂದ ಇನ್ನೂ ಈ ವ್ಯವಸ್ಥೆಯನ್ನು ಹಾಳು ಮಾಡಿ ಒಂದು ಕ್ಷೇತ್ರವನ್ನೇ ನಾಶ ಮಾಡಿ ನಾವೇ ಬದುಕಬೇಕು, ನಾನೇ ಇರಬೇಕು ಎನ್ನುವಂಥ ಈ ಅಹಂ ಇದೆಯಲ್ಲ, ಈ ಅಹಮಿಗೆ ಸದ್ಯದಲ್ಲೇ ಕ್ಷೇತ್ರದ ಮಂಜುನಾಥ ಸ್ವಾಮಿ, ಆ ಮಣ್ಣನ್ನು ಇಲ್ಲಿವರೆಗೆ ಕಾದುಕೊಂಡು ಬಂದಂತಹ ಧರ್ಮದೇವತೆಗಳು ಸ್ವಲ್ಪ ದಿನದಲ್ಲೇ ಇತಿಶ್ರೀ ಹಾಕುವಂತಹ ಎಲ್ಲ ಸುಲಕ್ಷಣಗಳು ನಮಗೆ ಕಾಣ್ತಾ ಇದ್ದಾವೆ. ಆ ದೃಷ್ಟಿಯಿಂದ ನಾವೆಲ್ಲರೂ ಏಕಮನಸ್ಕರಾಗಿರುವ, ಬಹುಮನಸ್ಕರಾಗಿ ಇರೋದು ಬೇಡ. ನಮ್ಮಲ್ಲಿ ಬಹು ಸಮಾಜ ಇದೆ, ನಾವು ಬಹು ಸಮಾಜವನ್ನು ಹೊಂದಿಕೊಂಡು ಬದುಕಿದವರು. ಆದರೆ ಏಕಮನಸ್ಕರಾಗಿರೋಣ. ಕ್ಷೇತ್ರವನ್ನು ಉಳಿಸುವಲ್ಲಿ, ನಮ್ಮ ಧರ್ಮವನ್ನು ಬೆಳೆಸುವಲ್ಲಿ ಎಲ್ಲರ ಜೊತೆಗೆ ಸಂವಹನವನ್ನು ಮಾಡಿಕೊಂಡು ಯಾವುದೇ ಪಕ್ಷ ಅಥವಾ ಯಾವುದೇ ಜಾತಿ ಅದು ಯಾವುದು ಇದರೊಳಗೆ ಬರೋದು ಬೇಡ ಅನ್ನುವ ದೃಷ್ಟಿಯಿಂದ ಶಶಿಕುಮಾರ್ ಬಾಲ್ಯೊಟ್ಟು ಮತ್ತು ಅವರ ಇಡೀ ತಂಡ ಈ ವೇದಿಕೆಯನ್ನು ರಚನೆ ಮಾಡಿ ಮಹಾಲಿಂಗೇಶ್ವರನ ನಡೆಯಲ್ಲಿ ಮಹಾಲಿಂಗೇಶ್ವರನಿಗೆ ಎದುರಾಗಿ ಆ ಸ್ವಾಮಿಯ ನಿರ್ದೇಶನದ ಅನುಗ್ರಹ ಇಟ್ಟುಕೊಂಡು ಈ ವೇದಿಕೆಯನ್ನು ರಚನೆ ಮಾಡಿದ್ರಲ್ಲ, ಅವರಿಗೊಂದು ನೀವು ದೊಡ್ಡ ಚಪ್ಪಾಳೆಯನ್ನು ಕೊಡಬೇಕು. ಅದು ಮಂಜುನಾಥ, ಇದು ಮಹಾಲಿಂಗೇಶ, ಇಬ್ಬರು ಶಿವ, ಇಬ್ಬರು ಡಮರುಗ ಹಿಡಿದವರು. ಅವರು ಎಲ್ಲಿಯಾದರೂ ಈ ದುಷ್ಟರ ಸ್ಥಿತಿಗೆ ಡಮರುಗ ಪ್ರಾರಂಭ ಮಾಡಿದರೆ ಯಾವ ದುಷ್ಟರೂ ಇರುವುದಿಲ್ಲ. ಆದರೆ ಅವರು ಹೇಳ್ತಾರೆ ನಮಗೆ ನಂಬಿಕೆ ಇದೆ ಅಂತ ಈಗ ಶುರು ಮಾಡಿದ್ದಾರೆ. ನಮಗೂ ನಂಬಿಕೆ ಇದೆ, ನಾವು ಕ್ಷೇತ್ರದ ಬಗ್ಗೆ ಹಾಳು ಮಾಡಿದ್ದಲ್ಲ ಅಥವಾ ನಾವು ಕ್ಷೇತ್ರದ ಬಗ್ಗೆ ಮಾತಾಡಿದ್ದಲ್ಲ ಅಂತ ಹೇಳ್ತಾರೆ. ಆದರೆ ನಂಬಿಕೆಗೂ ಒಂದು ಅರ್ಥ ಇರಬೇಕು. ಮಾತೊಂದು ಕೃತಿಯೊಂದು ಹಾಗಿರಬಾರದು, ಮಾತಿನಂತೆ ಕೃತಿ ಇರಬೇಕು. ಹಾಗಾಗಿ ಆರೋಪ ಮಾಡುವವರು ಆರೋಪ ಮಾಡ್ತಾ ಇದ್ದಾರೆ ಅಂತ ಸುಮ್ಮನೆ ಕುಳಿತುಕೊಳ್ಳುವ ಕಾಲ ಇದಲ್ಲ. ಯಾಕೆ ನಮ್ಮಲ್ಲಿ ಬಹಳಷ್ಟು ಡೆವಲಪ್ಮೆಂಟ್ ಆಗಿದೆ, ಟೆಕ್ನಿಕಲ್ ಬಹಳ ವ್ಯವಸ್ಥೆಗಳು ಮುಂದೆ ಹೋಗಿದೆ, ಅದು ಯಾವ ಯಾವ ಆ್ಯಂಗಲನ್ನು ತಗೊಳ್ತಾ ಇದೆ. ಹಾಗಾಗಿ ರಾಷ್ಟ್ರೀಯ ಮಾಧ್ಯಮಗಳು ಮುಖ್ಯವಾಹಿನಿಯಲ್ಲಿ ನಿಂತುಕೊಂಡು ಎಲ್ಲವನ್ನ ಬಯಲಿಗೆಳೆದು ನೋಡಿ. ಆ ಮಾಧ್ಯಮಗಳ ಕತೆ ನಮಗೆ ಹಿಂದಿನಿಂದ ಎಲ್ಲ ಗೊತ್ತಿದ್ದದ್ದಿಷ್ಟೇ, ಮಾಧ್ಯಮಗಳು ಯಾಕೆ ಸುಮ್ಮನೆ ಇರ್ತಾವೆ ಅಂತ. ಆದರೆ ಈ 4 ಅಂಗಗಳಲ್ಲಿ ಮಾಧ್ಯಮ ಕೂಡ ಇದೆ. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗದಲ್ಲಿ ಒಂದು ಮಾಧ್ಯಮದ ಭಾಗವೂ ಇದೆ. ಆದರೆ ಇವತ್ತು ರಾಷ್ಟ್ರೀಯ ಮುಖ್ಯವಾಹಿನಿಯಲ್ಲಿರುವಂತಹ ಮಾಧ್ಯಮಗಳು ಮಾಡುವಂತಹ ಕೆಲಸವನ್ನು ನೋಡಿದಾಗ ತನಿಖೆಗಿಂತ ಮೊದಲೇ ವಿಷಯಗಳು ಬಹಿರಂಗ ಆಗಿದೆ. ಇಲ್ಲದಿದ್ದರೆ ಅವಳೊಬ್ಬಳು ಬಂದ್ಲಲ್ಲ, ಮೂಗಜ್ಜಿ ಬಿತ್ತಿಕೊಂಡು ಬಂದ್ಲಲ್ಲ, ತನಿಖೆ ಆಗಿರಲಿಲ್ಲ, SIT ನೋಟಿಸ್ ಕಳಿಸಲಿಲ್ಲ. ಆದರೆ ಮಾಧ್ಯಮಗಳು ಬೆನ್ನು ಹಿಡಿದವಲ್ಲ, ಆ ಮೂಗಜ್ಜಿ ಹುಚ್ಚು ಹಿಡಿಯುವ ಸ್ಥಿತಿಗೆ ಬಂದು ಮುಟ್ಟಿತ್ತು. ಎಲ್ಲಿವರೆವಿಗೆ ಅಂದರೆ SIT ಅಧಿಕಾರಿಗಳು ಬೇಡಮ್ಮ ಸ್ವಲ್ಪ ದಿವಸ ಬಿಟ್ಟು ಬನ್ನಿ ಹೇಳುವ ಮಟ್ಟದವರೆಗೆ ಬಂತು. ನೋಡಿ ಆ ವ್ಯವಸ್ಥೆಗೆ ಬಂತು. ಅಂದರೆ ಇದು ನಮ್ಮ ಮಾಧ್ಯಮಗಳ ಕಾರ್ಯವೈಖರಿ. ಅವರು ಮನಸ್ಸು ಮಾಡಿದರೆ ಹೇಗೆ ಇದನ್ನು ಹೊರಗೆ ತರಬಹುದು, ಸತ್ಯವನ್ನು ಹೇಗೆ ಹೊರಬಿತ್ತರಿಸಬಹುದು, ಇದು ಒಂದಾದರೆ. ಎರಡನೆಯದ್ದು ಆ ಮಾಸ್ಕ್ ಮ್ಯಾನ್ನ ಚರಿತ್ರೆ. ಆ ಮಾಸ್ಕ್ ಮ್ಯಾನ್ ಯಾರು ಅಂತ ಯಾರಿಗೂ ಗೊತ್ತಿರಲಿಲ್ಲ. ಆದರೆ ರಾಷ್ಟ್ರೀಯ ಮಾಧ್ಯಮಗಳು ಮೊದಲಿನಿಂದಲೇ ಹೇಳ್ತಾ ಬಂದಿದ್ದಾವೆ ಇದು ಇವನೇ ಆಗಿರಬೇಕು, ಇದು ಇವನೇ ಆಗಿರಬೇಕು. ಆದರೆ ನ್ಯಾಯಾಲಯದ ಕಣ್ಣು ತಪ್ಪಿಸಿದ್ರಲ್ಲ, ನಾವೆಲ್ಲ ನಂಬಿಕೆ ಇಟ್ಟಂತ ನ್ಯಾಯಾಲಯವನ್ನೇ ದುರುಪಯೋಗ ಮಾಡಿದ್ರಲ್ಲ. ಅಷ್ಟು ಮಾತ್ರವಲ್ಲ, ನಮ್ಮಲ್ಲಿರುವಂತಹ ಕಾನೂನಿನ ದುರುಪಯೋಗ ಮಾಡಿದ್ರಲ್ಲ. ಈಗ ನೀವು ಹೇಳಿ ಇವರಿಗೆ ಗಲ್ಲು ಕೊಡಬೇಕಾ ಬೇಡವಾ ಅಷ್ಟೇ. ಈಗ ನೀವು ಹೇಳಬೇಕು ಇಷ್ಟೆಲ್ಲ ಮಾಡಿದವರಿಗೆ ಗಲ್ಲು ಕೊಡಬೇಕಾ ಬೇಡವಾ. ದುರದೃಷ್ಟವಶಾತ್ ಆ ಗಲ್ಲಿನ ಸ್ಥಿತಿ ನಮ್ಮ ಭಾರತದ ಒಳಗಿಲ್ಲ, ಹಾಗೆ ಕೊಡುವ ರೀತಿ ಇಲ್ಲ ಕಾಣ್ತದೆ. ಇಲ್ಲದಿದ್ದರೆ ಇದು ವಿದೇಶದ ಕಾನೂನು ಆಗ್ತಿದ್ರೆ ಇಷ್ಟರ ಒಳಗೆ ಇವ್ರು ಗಲ್ಲಿಗೆ ಹೋಗ್ತಿದ್ರು. ಅಂದರೆ ಆ ರೀತಿ ಬುರುಡೆಯನ್ನು ಸೃಷ್ಟಿ ಮಾಡಿ ಆ ಬುರುಡೆಯ ಜೊತೆ ಒಂದಷ್ಟು ಬುರುಡೆಗಳನ್ನು ಸೇರಿಸಿ ಏನ್ರಿ 55 ವರ್ಷದಲ್ಲಿ ಧರ್ಮ ಕಾರ್ಯ ಮಾಡಿದ ಒಬ್ಬ ಪುಣ್ಯಾತ್ಮ ಅತ್ಯಾಚಾರ ಮಾಡಿದ್ದಾನೆ ಅಂತ ಹೇಳಿದರೆ ನೀವು ನಂಬ್ತೀರಾ? ನಿಮ್ಗೆ ವಿಶ್ವಾಸ ಇದೆಯಾ? ನಮ್ಮ ತಂದೆಯ ಮೇಲೆ ನಮ್ಗೆ ವಿಶ್ವಾಸ ಇಲ್ವಾ? ನಮ್ಮನ್ನು ನಡೆಸಿದ ಗುರು ಹಿರಿಯರ ಮೇಲೆ ನಮ್ಗೆ ವಿಶ್ವಾಸವಿಲ್ವಾ? ಆ ವಿಶ್ವಾಸವನ್ನು ಇಟ್ಕೊಂಡು ಇದನ್ನು ನಂಬ್ತಾ ಕುಂತ್ಕೊಂಡಿದ್ದೀವಲ್ಲ, ನಮಗಿಂತ ದೊಡ್ಡ ಮೂರ್ಖರು ಯಾರಿದ್ದಾರೆ ಹೇಳಿ? ಹಾಗಾಗಿ ಈಗಲೂ ಮಹಾಲಿಂಗೇಶ್ವರನ ಸನ್ನಿಧಾನದಲ್ಲಿ ನಾವು ಹೇಳ್ತೇವೆ,
ಜಾಗೃತ ಸಮಾಜ ಇದರಲ್ಲಿ ಇನ್ನು ಮುಂದೆ ಸೃಷ್ಟಿಯಾಗಬೇಕು. ಕೇವಲ ಇಷ್ಟೆಲ್ಲ ಮಂದಿ ಮಾತಾಡಿದಾಗ ನಾವು ಚಪ್ಪಾಳೆ ತಟ್ಟಿದ್ದೀವಲ್ಲ, ಅಲ್ಲಿಗೆ ಇದು ಮುಗಿಯೋದಿಲ್ಲ, ಇದು ಮುಂದೆಯೂ ಬೆಳೆಯುತ್ತದೆ. ಹಾಗಾಗಿ ಹಿಂದೆ ಲಂಕೆಯನ್ನ ಹನುಮಂತ ಮುತ್ತಿಕ್ಕಿದಂತಹ ಸಂದರ್ಭದಲ್ಲಿ ಅವನ ಬಾಲಕ್ಕೆ ಬೆಂಕಿ ಕೊಟ್ಟು ಇಡೀ ಲಂಕೆ ನಾಶವಾದ ಕಥೆಯನ್ನು ರಾಮಾಯಣದಲ್ಲಿ ಕೇಳ್ತೇವೆ ನಾವು. ಹಾಗಾಗಿ ಈ ಸ್ಥಿತಿಯನ್ನು ತುಂಬ ಜಾಗೃತಿಯಿಂದ ಸಮಾಜ ವಿಚಾರಿಸಬೇಕು, ಗಮನಿಸಬೇಕು. ಇಂತಹ ನೆರೆಟಿವ್ಗಳನ್ನು ಚಿವುಟಲ್ಲೇ ನಾವು ಅದನ್ನು ಹತ್ತಿಕ್ಕಿದ್ರೆ ಮಾತ್ರ ಮುಂದಿನ ದಿನಗಳಲ್ಲಿ ಸಮಾಜ ಸದೃಢವಾಗಿ ಬಾಳಲಿಕ್ಕೆ ಸಾಧ್ಯವಿದೆ ಅಂತ ಹೇಳ್ತಾ ಈ ಜನಾಗ್ರಹ ಸಭೆಯನ್ನು ಮಾಡಿದ ಉದ್ದೇಶ ಇಷ್ಟೇ, ಚಪ್ಪಾಳೆ ತಟ್ಟಲಿಕ್ಕಲ್ಲ, ಜಾಗೃತ ಸಮಾಜ ಸೃಷ್ಟಿಯಾಗಬೇಕು. ಇವತ್ತು ಧರ್ಮಸ್ಥಳಕ್ಕೆ ಬಂದಿದೆ, ನಳಿನ್ ಕುಮಾರ್ ಕಟೀಲ್ ಅವರು ಹೇಳಿದರು ಇನ್ನು ಬೇರೆ ಕಡೆಗೆ ಬರಬಹುದು. ಆಹಾ, ಇದು ಕೊನೆ, ಇಲ್ಲಿಗೆ ಇದು ಮುಗಿಯಬೇಕು, ಇಲ್ಲಿಗೆ ಇದು ಸ್ಟಾಪ್ ಆಗಬೇಕು. ಒಂದು ವೇಳೆ ಸ್ಟಾಪ್ ಆಗಲಿಲ್ಲ, ಮುಂದಿನ ದಿನಗಳಲ್ಲಿ ಇದರ ಕಥೆಯೇ ಸಜ್ಜನ ಸಮಾಜ ಮುಂದಿನ ದಿನಗಳಲ್ಲಿ ಇದರ ಕಥೆಯನ್ನೇ ಬದಲಾಯಿಸ್ತದೆ ಎನ್ನುವ ವಿಶ್ವಾಸ ನಮಗಿದೆ. ಆ ದೃಷ್ಟಿಯಿಂದ ಸಮಾಜ ಸಂಘಟಿತವಾಗಲಿ, ಧರ್ಮ ಸದೃಢವಾಗಲಿ, ನಮ್ಮ ನಂಬಿಕೆ, ನಮ್ಮ ವಿಶ್ವಾಸ ಬಲಯುತವಾಗಿ ನಮ್ಮಲ್ಲಿ ಉಳಿಯಲಿ ಅಂತ ನಿಮಗೆಲ್ಲರಿಗೂ ಶ್ರೀ ಮಂಜುನಾಥನ, ಶ್ರೀ ಮಹಾಲಿಂಗೇಶ್ವರನ ಅನುಗ್ರಹವನ್ನು ಯಾಚಿಸ್ತಾ ವಿರಮಿಸ್ತೇವೆ. ಬೋಲೋ ಭಾರತ್ ಮಾತಾ ಕಿ ಜೈ. SIT ತನಿಖೆ ಮಾಡ್ತಾ ಇದೆ, ನಾವು ತನಿಖೆ ಮಾಡೋದಲ್ಲ. SIT ಅಧಿಕಾರಿಗಳು ಮುಂದೆ ಇದನ್ನು ತನಿಖೆ ಮಾಡ್ತಾ ಸಾಕ್ಷಿಗಳನ್ನು ಸರಿಯಾಗಿ ನ್ಯಾಯಾಲಯದಲ್ಲಿ ಕೂರಿಸಬೇಕು, ಸಾಕ್ಷಿಗಳು ಸರಿಯಾಗಿ ನಿಲ್ಲಬೇಕು. ಅಂದರೆ ಮುಂದಿನ ದಿನಗಳಲ್ಲಿ ಒಂದು ಪಾಠ ಆಗಬೇಕು, ಕಾನೂನು ಈ ಥರ ಇದೆ ಎನ್ನುವುದು ಅರಿವಾಗಬೇಕು. ಆ ದೃಷ್ಟಿಯಿಂದ ನಿಮ್ಮೆಲ್ಲರ ಆಗ್ರಹ ಆ ಕಡೆಗೆ ಇರಬೇಕು. ಬೋಲೋ ಭಾರತ್ ಮಾತಾ ಕಿ. ಏನು ಸಾಲದು, ಏನು ಗೊತ್ತಾ, ಸ್ವಲ್ಪ ಹೊತ್ತಿನಲ್ಲಿ ಈಗಲೇ ಈಶ್ವರ ಭಟ್ರು ಹೇಳಿದರು, ಕೇವಲ ಜನಾಗ್ರಹ ಸಭೆ ಮಾಡಿದ್ದು ನಾವು ನಮ್ಮ ಮಾತನ್ನು ಕೇಳಿ ಹೋಗಿ ಅಂತ ಅಲ್ಲ, ನಮ್ಮಲ್ಲಿ ಒಂದು ನಂಬಿಕೆ ಇದೆ, ಹೊಟ್ಟೆಗೆ ಒಂದಷ್ಟು ಕೊಟ್ಟು ಭಗವಂತನ ಅನುಗ್ರಹವನ್ನು ಸೇರಿಸಿ ಕೊಡಬೇಕು ಅಂತ ಇದೆ. ಆ ವ್ಯವಸ್ಥೆಯನ್ನು ಮಹಾಲಿಂಗೇಶ್ವರನ ಪ್ರಸಾದ ರೂಪವಾಗಿ ನಾವು ಅನ್ನ ಸಂತರ್ಪಣೆಯನ್ನು ಇರಿಸಿದ್ದೇವೆ ಅಂತ ಹೇಳಿದರು. ಇದು ನಮ್ಮ ಸಮಾಜದ ಒಂದು ಬಹಳ ದೊಡ್ಡ ಸಮೃದ್ಧಿಯ ಸಂಕೇತ. ಮಹಾಲಿಂಗೇಶ್ವರನ ಪ್ರಸಾದ ನಮ್ಮ ಹೊಟ್ಟೆಗೆ ಬಿದ್ದರೆ ಇನ್ನು 1 ವರ್ಷ ನಮ್ಮ ರೋಗ ರುಜಿನಗಳೆಲ್ಲ ಪರಿಹಾರವಾಗಿ ಮಾನಸಿಕ ನೆಮ್ಮದಿ ಸಿಗ್ತದೆ ಅಂತ. ಹಾಗಾಗಿ ಇಲ್ಲಿ ನಮ್ಮ ಪ್ರಾರ್ಥನೆ ಇರಬೇಕು, ಧರ್ಮಸ್ಥಳಕ್ಕೆ ಬಂದಂತಹ ಕಳಂಕ ನಿವಾರಣೆಯಾಗುವುದರ ಜೊತೆಗೆ ಮುಂದಿನ ದಿನಗಳಲ್ಲಿ ಯಾವುದೇ ಧರ್ಮಕ್ಷೇತ್ರವಾಗಲಿ ಅಥವಾ ಯಾವುದೇ ನಮ್ಮ ಪುಣ್ಯ ಪುರುಷರಾಗಲಿ ಅಥವಾ ನಮ್ಮ ಸಮಾಜದ ಬಂಧುಗಳ ಮೇಲೆ ಯಾರೂ ಕೂಡ ಕೆಸರೆರಚಾಟ ಮಾಡದಂತಹ ಒಂದು ಸ್ಥಿತಿ ಮುಂದಿನ ತನಿಖೆಗಳಲ್ಲಿ ಅದು ಸಮಾಜದಲ್ಲಿ ಜಾಹೀರಾಗಬೇಕು ಅಂತ ಈ ಸಂದರ್ಭದಲ್ಲಿ ನಾವು ನಮ್ಮ ಆತ್ಮವನ್ನು ಬಡಿದೆಬ್ಬಿಸಿ ಒಮ್ಮೆ ಪ್ರಾರ್ಥನೆ ಮಾಡುವುದರ ಮೂಲಕ ಎರಡೂ ಕೈಯನ್ನು ಎತ್ತಿ ನಮ್ಮ ಭಾರತ ಮಾತೆಗೆ ಜೈಕಾರ ಹಾಕೋಣ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಕೃತಜ್ಞತೆಗಳು ಪರಮ ಪೂಜ್ಯ ಶ್ರೀ ಶ್ರೀ ರಾಜಶೇಖರಾನಂದ ಸ್ವಾಮೀಜಿಯವರಿಗೆ. ಕಾರ್ಯಕ್ರಮವನ್ನ ಮುಂದುವರಿಸ ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಭಿಮಾನಿಗಳ ವೇದಿಕೆ ಪುತ್ತೂರು ಇದರ ವತಿಯಿಂದ ಇವತ್ತು ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ತಹಶೀಲ್ದಾರ್ ಪುತ್ತೂರು ತಾಲೂಕು ದಕ್ಷಿಣ ಕನ್ನಡ ಜಿಲ್ಲೆ ಇವರ ಮೂಲಕ ಮನವಿ ಪತ್ರಗಳನ್ನ ಸಲ್ಲಿಸುವುದಿದೆ. ಆ ನಿಟ್ಟಿನಲ್ಲಿ ಈ ಮನವಿ ಪತ್ರವನ್ನ ವಾಚನ ಮಾಡಿ ಧನ್ಯವಾದದೊಂದಿಗೆ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸುತ್ತಿದ್ದೇವೆ. ರಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಅಭಿಮಾನಿಗಳ ವೇದಿಕೆ ಪುತ್ತೂರು ತಾಲೂಕು ದಕ್ಷಿಣ ಕನ್ನಡ ಜಿಲ್ಲೆ. ಮಾನ್ಯರೇ, ವಿಷಯ ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿ ದೇವಾಲಯದ ಪವಿತ್ರತೆಗೆ ಕಳಂಕ ತರುತ್ತಿರುವ ಬಗ್ಗೆ ಮತ್ತು ಇದರ ಒಳಸಂಚಿನ ವಿರುದ್ಧ ಸೂಕ್ತ ತನಿಖೆಯನ್ನ ಕೈಗೊಳ್ಳಬೇಕೆಂದು ಮಾಡಿಕೊಂಡ ಮನವಿ. ಮಾನ್ಯರೇ, ಶ್ರೀ ಕ್ಷೇತ್ರದ ಭಕ್ತಾಭಿಮಾನಿಗಳಾದ ತಾವು ನಾವೆಲ್ಲರೂ ಈ ಮೂಲಕ ಮಾಡಿಕೊಳ್ಳುವ ಮನವಿ ಏನೆಂದರೆ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನಲ್ಲಿರುವ ಶ್ರೀ ಕ್ಷೇತ್ರ ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿಯ ಹಿಂದೂ ಧಾರ್ಮಿಕ ಕ್ಷೇತ್ರಗಳಲ್ಲಿ ಅತ್ಯಂತ ಪರಮ ಪವಿತ್ರ ಪುಣ್ಯ ಕ್ಷೇತ್ರವಾಗಿದೆ. ಈ ಕ್ಷೇತ್ರದಲ್ಲಿ ಜಾತಿ ಧರ್ಮದ ಭೇದವಿಲ್ಲದೆ ಎಲ್ಲರನ್ನ ಸಮಾನವಾಗಿ ಕಾಣುವ ಪುಣ್ಯ ಕ್ಷೇತ್ರ ಇದಾಗಿದೆ. ಇದು ಸರಿಸುಮಾರು 800 ವರ್ಷಗಳ ಗತ ವೈಭವ ಮತ್ತು ಇತಿಹಾಸ ಹೊಂದಿದ ಪುಣ್ಯ ಕ್ಷೇತ್ರ. ಈಗಿನ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರು
ಕ್ಷೇತ್ರದ 21ನೆಯ ಧರ್ಮಾಧಿಕಾರಿ. ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರನ್ನ ನಾವು ಮಾತನಾಡುವ ಮಂಜುನಾಥ ಎಂದು ನಂಬುತ್ತೇವೆ. ನಮ್ಮ ತಲೆತಲಾಂತರಗಳಿಂದ ಭಕ್ತಿ ಮತ್ತು ಸೇವೆಯನ್ನ ಶ್ರೀ ಮಂಜುನಾಥ ಸ್ವಾಮಿಗೆ ಹಾಗೂ ಧರ್ಮಾಧಿಕಾರಿ ಪೀಠಕ್ಕೆ ಸಲ್ಲಿಸುತ್ತಾ ಬಂದಿದ್ದೇವೆ. ಅಲ್ಲದೆ ಈ ಕ್ಷೇತ್ರದಲ್ಲಿ ಧರ್ಮಾಧಿಕಾರಿಗಳ ಆಶಯದಂತೆ ಚತುರ್ವಿಧ ದಾನಗಳು ದಿನನಿತ್ಯ ನಡೆಯುತ್ತಿದೆ. ಇಂತಹ ಪುಣ್ಯಕ್ಷೇತ್ರದ ಬಗ್ಗೆ ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟನವರ್, ಸೋಮನಾಥ ನಾಯಕ್, ಯೂಟ್ಯೂಬರ್ ಸಮೀರ್ MD, ಜಯಂತ್ ಟಿ, ಅಜಯ್ ಅಂಚನ್ ಇವರುಗಳು ಮಂಜುನಾಥ ಸ್ವಾಮಿ ದೇವಾಲಯ ಮತ್ತು ಧರ್ಮಾಧಿಕಾರಿಗಳಾದ ಶ್ರೀ ವೀರೇಂದ್ರ ಹೆಗಡೆ ಇವರಿಗೆ ಕಳಂಕ ತರುವ ಕಟ್ಟುಕತೆಗಳನ್ನ ಕಟ್ಟಿ ಕೃತಕ ತಂತ್ರಜ್ಞಾನಗಳನ್ನ ಬಳಸಿ ಆಡಿಯೋ ವಿಡಿಯೋಗಳನ್ನ ಮಾಡಿ ಇದನ್ನ ಸಾಮಾಜಿಕ ಸಮೂಹ ಮಾಧ್ಯಮಗಳಲ್ಲಿ ಹರಿದು ಬಿಟ್ಟಿದ್ದಾರೆ. ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿಯ ದೇವಾಲಯವನ್ನ ಗುರಿಯಾಗಿಸಿಕೊಂಡು ನಿರಂತರವಾಗಿ 12 ವರ್ಷಗಳಿಂದ ಮೇಲ್ಪಟ್ಟು ಅಪಪ್ರಚಾರವನ್ನ ಮಾಡುತ್ತಿದ್ದು ಇದು ನಮ್ಮಂತಹ ಭಕ್ತಾಭಿಮಾನಿಗಳ ಭಾವನೆಗಳಿಗೆ ತುಂಬಾ ನೋವನ್ನ ಉಂಟು ಮಾಡಿದೆ. ಅಲ್ಲದೆ ಕೆಲವೊಂದು ದ್ವಂದ್ವ ಮನಸ್ಸುಗಳ ವ್ಯಕ್ತಿಗಳಿಗೆ ಈ ಅಪಪ್ರಚಾರದ ವಿಷ ಬೀಜವನ್ನ ಬಿತ್ತಿ ಸಮಾಜದಲ್ಲಿ ಉದ್ವಿಗ್ನತೆ ಮತ್ತು ಶಾಂತಿಯನ್ನ ಕದಡುವ ಹುನ್ನಾರವನ್ನ ಮಾಡುತ್ತಿದ್ದಾರೆ. ಈಗಾಗಲೇ ನಮಗೆ ತಿಳಿದಂತೆ ಉಚ್ಚ ನ್ಯಾಯಾಲಯವು ಕ್ಷೇತ್ರದ ಮೇಲೆ ಹಾಗೂ ಹೆಗ್ಗಡೆಯವರ ಮೇಲೆ ಮತ್ತು ಅವರ ಕುಟುಂಬದ ವಿರುದ್ಧ ಅಪಪ್ರಚಾರ ಮಾಡಬಾರದೆಂದು ಆದೇಶ ಮಾಡಿದ್ದರೂ ಇವರುಗಳು ಘನ ನ್ಯಾಯಾಲಯದ ಆದೇಶವನ್ನ ಧಿಕ್ಕರಿಸಿ ಅಪಪ್ರಚಾರವನ್ನ ಸಮೂಹ ಮಾಧ್ಯಮಗಳಲ್ಲಿ ಬಿತ್ತರಿಸಿಕೊಂಡು ಬರುತ್ತಿದ್ದಾರೆ. ಆದ್ದರಿಂದ ಕರ್ನಾಟಕ ಸರ್ಕಾರವು ಕೂಡಲೇ ಇವರ ಮೇಲೆ ಕಾನೂನು ಉಲ್ಲಂಘನೆ ಮಾಡಿರುವುದರ ಬಗ್ಗೆ ಸೂಕ್ತ ಕ್ರಮ ಕೈಗೊಂಡು ಆ ಮೂಲಕ ನ್ಯಾಯವನ್ನ ನೀಡಬೇಕು ಅನ್ನುವ ಆಗ್ರಹವನ್ನ ಮಾಡಿಕೊಳ್ಳುತ್ತಿದ್ದೇವೆ. ಮುಸುಕುದಾರಿ ವ್ಯಕ್ತಿಯು ನೀಡಿದ ದೂರಿನ ಆಧಾರದಲ್ಲಿ ಮಾನ್ಯ ರಾಜ್ಯ ಸರ್ಕಾರವು ವಿಶೇಷ ತನಿಖಾ ತಂಡದ ಮೂಲಕ ಬೇರೆ ಬೇರೆ ವಿಧಾನದಲ್ಲಿ ತನಿಖೆಯನ್ನ ನಡೆಸುತ್ತಿರುವುದನ್ನ ಕ್ಷೇತ್ರದ ಅಭಿಮಾನಿಗಳು ಮತ್ತು ಭಕ್ತರಾದ ನಾವೆಲ್ಲರೂ ಸ್ವಾಗತಿಸುತ್ತಿದ್ದೇವೆ. ಆದರೆ ಈ ತನಿಖೆಯು ಸಮಗ್ರವಾಗಿ ನಿಗದಿತ ಸಮಯದಲ್ಲಿ ಕೊನೆಗೊಳ್ಳಬೇಕಾದಲ್ಲಿ ಅನಾಮಿಕ ದೂರುದಾರರ ಮತ್ತು ಆತನ ಹಿಂದೆ ಇರುವ ಇತರ ವ್ಯಕ್ತಿಗಳಾದ ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್, ಯೂಟ್ಯೂಬರ್ ಸಮೀರ್ MD, ಜಯಂತ್ ಟಿ, ಸೋಮನಾಥ ನಾಯಕ್, ಅಜಯ್ ಅಂಚನ್ ಇವರ ಹಿನ್ನೆಲೆ, ಇವರಿಗೆ ಯಾರಿಂದ ಧನ ಸಹಾಯ ಹರಿದು ಬರುತ್ತಿದೆ, ಯಾರು ಇವರಿಗೆ ಪ್ರಚೋದನೆಯನ್ನ ನೀಡುತ್ತಿದ್ದಾರೆ ಎಂಬುದನ್ನ ಮತ್ತು ಸದ್ರಿವರ ಬ್ಯಾಂಕ್ ಖಾತೆಗಳನ್ನ ಸಹ ತನಿಖೆಗೆ ಒಳಪಡಿಸಬೇಕು ಎಂಬುದು ನಮ್ಮ ಆಗ್ರಹ. ಇಂತಹ ಪುಣ್ಯಕ್ಷೇತ್ರವನ್ನ ನಂಬಿಕೊಂಡಿರುವ ಮತ್ತು ಕ್ಷೇತ್ರದ ಅಭಿಮಾನಿಗಳಾದ ನಾವೆಲ್ಲರೂ ಈ ಮೂಲಕ ವಿನಂತಿಸುವುದೇನೆಂದರೆ ಸಮಾಜದಲ್ಲಿ ಸಾಮೂಹಿಕ ಮಾಧ್ಯಮಗಳ ಮೂಲಕ ಕ್ಷೇತ್ರದ ಬಗ್ಗೆ ಮತ್ತು ಪೂಜ್ಯ ವೀರೇಂದ್ರ ಹೆಗ್ಗಡೆಯವರ ಬಗ್ಗೆ ಅಪಪ್ರಚಾರ ಮಾಡುತ್ತಿರುವವರ ಬಗ್ಗೆ ಕೂಡಲೇ ಕ್ರಮ ಜರುಗಿಸಬೇಕು ಮತ್ತು ಮುಂದೆಯೂ ಇಂಥ ಅಪಪ್ರಚಾರಗಳು ಬಿತ್ತರಿಸದಂತೆ ಕಠಿಣವಾದ ಕಾನೂನು ಕ್ರಮವನ್ನ ಕೈಗೊಳ್ಳಬೇಕು ಎಂದು ಈ ಮೂಲಕ ಕ್ಷೇತ್ರದ ಭಕ್ತ ಅಭಿಮಾನಿಗಳಾದ ನಾವೆಲ್ಲರೂ ಕಳಕಳಿಯಿಂದ ಬೇಡಿಕೊಳ್ಳುತ್ತಿದ್ದೇವೆ. ಈ ಮನವಿಗೆ ಸಹಿಯನ್ನ ಹಾಕಿದವರು ಶಶಿಕುಮಾರ್ ರೈ ಬಾಲ್ಯೊಟ್ಟು, ಪದ್ಮನಾಭ ಶೆಟ್ಟಿ, ಸಾಜಾ ರಾಧಾಕೃಷ್ಣ ಆಳ್ವ, ಮಹಾಬಲ ರೈ ಬಳತಡ್ಕ, ಲೋಕೇಶ್ ಹೆಗ್ಡೆ, ಡಾಕ್ಟರ್ ನಾರಾಯಣ ಭಟ್, ಜೀವಂದರ್ ಜೈನ್, ಸತೀಶ್ ನಾಯಕ್, ಜಗದೀಶ್ ಶೆಟ್ಟಿ ನೆಲ್ಲಿಕಟ್ಟೆ, ಈಶ್ವರ ಭಟ್ ಪಂಚಗುಡ್ಡೆ, ಧನ್ಯಕುಮಾರ್ ರೈ ಮತ್ತು ವಿಶೇಷವಾಗಿ ಶ್ರೀಕ್ಷೇತ್ರ ಧರ್ಮಸ್ಥಳ ಅಭಿಮಾನಿಗಳ ವೇದಿಕೆ ಪುತ್ತೂರು ಈ ಪತ್ರವನ್ನ ಇವತ್ತು ಕರ್ನಾಟಕ ಘನ ಸರ್ಕಾರಕ್ಕೆ ಮಾನ್ಯ ತಹಶೀಲ್ದಾರರ ಮೂಲಕ ಕೊಡುವಂತ ಕಾರ್ಯ ಆಗತ್ತೆ. ಈ ನಿಟ್ಟಿನಲ್ಲಿ ತಾವೆಲ್ಲರೂ ಇದಕ್ಕೆ ಒಪ್ಪಿಗೆಯನ್ನ ಸೂಚಿಸಬೇಕು ಅನ್ನುವ ನಿಟ್ಟಿನಲ್ಲಿ ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇವತ್ತು ಈ ಕಾರ್ಯಕ್ರಮದಿಂದ ಶ್ರೀಕ್ಷೇತ್ರ ಧರ್ಮಸ್ಥಳಕ್ಕೆ ತೆರಳ ಬಯಸುವವರಿಗೆ ಬಸ್ಸಿನ ವ್ಯವಸ್ಥೆ ಇದೆ. ದಯವಿಟ್ಟು ಇದರ ಸದುಪಯೋಗವನ್ನ ಪಡಿಸಿಕೊಳ್ಳಬೇಕು. ಅದೇ ರೀತಿ ಬಂದಿರುವ ಎಲ್ಲರಿಗೂ ಕೂಡ ಅನ್ನಪ್ರಸಾದದ ವ್ಯವಸ್ಥೆಯನ್ನ ದೇವಸ್ಥಾನದ ವಠಾರದಲ್ಲಿ ಮಾಡಲಾಗಿದೆ. ಅದನ್ನು ಸ್ವೀಕರಿಸಬೇಕು ಅನ್ನುವ ವಿನಂತಿಯ ಮೇರೆಗೆ ಧನ್ಯವಾದ ಎನ್ನುವ ಕನ್ನಡದ ಸುಂದರ 4 ಅಕ್ಷರಗಳ ಕೃತಜ್ಞತೆಯ ಸಮರ್ಪಣೆ ಶ್ರೀಯುತ ಮಹಾಬಲ ರೈ ಬಳತಡ್ಕ. ಮಾನ್ಯ ಸದಸ್ಯರು, ವ್ಯವಸ್ಥಾಪನಾ ಸಮಿತಿ, ಮಹತೋಬಾರ ಮಹಾಲಿಂಗೇಶ್ವರ ದೇವಸ್ಥಾನ ಪುತ್ತೂರು ಇವರಿಂದ ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವರಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಓಂ ಶ್ರೀ ಮಂಜುನಾಥಾಯ ನಮಃ. ಈ ಘನ ಸಭೆಯಲ್ಲಿ ಉಪಸ್ಥಿತಿರುವಂತಹ ಸ್ವಾಮೀಜಿಗಳ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ಅವರಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಹಾಗೂ ಈ ಸಭೆಯನ್ನು ಚಂದಗಾಣಿಸಿಕೊಟ್ಟಿರುವಂತಹ ಮಾಜಿ ಸಂಸದರಾದಿರುವಂತಹ ನಳಿನ್ ಕುಮಾರ್ ಕಟೀಲ್ರವರಿಗೆ ಧನ್ಯವಾದಗಳು.
ಪುತ್ತೂರಿನ ಜನಪ್ರಿಯ ಶಾಸಕರಾದ ಮಾನ್ಯ ಅಶೋಕ್ ಕುಮಾರ್ ರೈ ಅವರಿಗೆ ಧನ್ಯವಾದಗಳು. ಹಾಗೂ ಮಾಜಿ ಶಾಸಕರಾದ ಮಠಂದೂರವರಿಗೆ ಹಾಗೂ ಈ ಸಂಘಟನೆಯನ್ನು ನಾವು ಹಲವು ಮಂದಿ ಸಂಯೋಜಿಸಿದ್ದೇವೆ. ಶಶಿಕುಮಾರ್ ಬಾಲ್ಯೊಟ್ಟು, ಪದ್ಮನಾಭ ಶೆಟ್ಟಿ, ಸಾಜಾ ರಾಧಾಕೃಷ್ಣ ಆಳ್ವರು ಹಾಗೂ ನಮ್ಮ ಎಲ್ಲ ಮಿತ್ರರೊಡಗೂಡಿ ಈ ಚಂದವಾದ ಸಭೆಯನ್ನು ನಿರ್ವಹಿಸಿದ ಎಲ್ಲರಿಗೂ ಧನ್ಯವಾದಗಳು. ಹಾಗೆ ಪತ್ರಿಕಾ ಮಾಧ್ಯಮದವರಿಗೂ ಹಾಗೂ ಇಲ್ಲಿ ಛಾಯಾಚಿತ್ರವನ್ನು ಮಾಡಿರುವಂತಹ ಮಾಧ್ಯಮದವರಿಗೂ ಬಂದಿರುವಂತಹ ಎಲ್ಲ ಗಣ್ಯರಿಗೂ ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಎಲ್ಲ ಗಣ್ಯರಿಗೂ ಸಭೆ ಮುಂಭಾಗದಲ್ಲಿ ಬರುವಂಥ ಎಲ್ಲರಿಗೂ ಒಂದೇ ಮಾತಿನಿಂದ ಇದನ್ನು ಅಚ್ಚುಕಟ್ಟಾಗಿ ಸಭೆಯನ್ನು ನಿರ್ವಹಿಸಲು ಮಾಡಿರುವ ಪೊಲೀಸ್ ಅಧಿಕಾರಿಗಳಿಗೂ ತಮಗೆಲ್ಲರಿಗೂ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ನಮ್ಮೊಟ್ಟಿಗೆ ಸಹಕರಿಸಿದ ಎಲ್ಲರನ್ನೂ ಒಂದೇ ಮಾತಿನಿಂದ ಧನ್ಯವಾದಗಳೊಂದಿಗೆ ನನ್ನ ಧನ್ಯವಾದ ಕಾರ್ಯವನ್ನು ಮುಗಿಸುತ್ತೇನೆ. ಕೃತಜ್ಞತೆಗಳು. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಸರ್ವರಿಗೂ ಕೂಡ ಮಹತೋಬಾರ ಮಹಾಲಿಂಗೇಶ್ವರ ದೇವಸ್ಥಾನದ ಅನ್ನಛತ್ರದ ಒಳಭಾಗದಲ್ಲಿ ಅನ್ನಪ್ರಸಾದದ ವ್ಯವಸ್ಥೆ ಇದೆ. ಬಂದಿರುವ ಸರ್ವರು ಕೂಡ ಅನ್ನಪ್ರಸಾದವನ್ನ ಸ್ವೀಕರಿಸಿದ ಬಳಿಕ ಕಾರ್ಯಕ್ರಮದಿಂದ ತೆರಳಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ.